हरे कृष्ण 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 हरे 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 राम राम हरे कृष्ण 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 कृष्ण। हरे कृष्ण माताजिಗಳ ಪ್ರಭುಜಿಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದೀನಿ. ಹರೇ ಕೃಷ್ಣ. ಮ್ಯಾಮ್ ಹರೇ ಕೃಷ್ಣ ಪುಟಾಣಿ. ಮ್ಯಾಮ್ ನಾನು ನ್ಯೂ ಜಾಯ್ನರ್ ಮ್ಯಾಮ್. ಹೌದಾ ಪುಟ್ಟ? ಓಕೆ ಪುಟ್ಟ, ಸ್ವಾಗತ ನಿಮ್ಗೆ. ಹರೇ ಕೃಷ್ಣ. ಚಿಕ್ಕ ಮಕ್ಳದು ಕ್ಲಾಸ್ ಇದೆ, ನೀನ್ ಚಿಕ್ಕ ಮಕ್ಳ ಕ್ಲಾಸ್ಗೂ ಜಾಯಿನ್ ಆಗ್ಬೋದು. ಇವತ್ ಕೇಳಿಸ್ಕೊ, ಬಟ್ ಚಿಕ್ಕ ಮಕ್ಳ ಕ್ಲಾಸ್ಗೆ ನೀನು ಚಾಪ್ಟರ್ 1 ಇಂದ ನೀನ್ ಜಾಯಿನ್ ಆಗು ಪುಟಾಣಿ. ಓಕೆ ಆಯ್ತು. ಓಕೆ ಪುಟಾಣಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇವಾಗ ನಾನೊಂದು ಭಜನನ್ನ ಮಾಡ್ತಾ ಇದ್ದೀನಿ. ಇದನ್ನ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಅವರು ಬರ್ದಿರೋದು ಪ್ರಭುಪಾದ್ರ ಕುರಿತಾಗಿ. ಸೊ ಪ್ರಭುಪಾದ್ರು ಇರ್ಲಿಲ್ಲ ಅಂದಿದ್ರೆ ನಮ್ಗೆ ಈ ಉತ್ತಮೋತ್ತಮವಾದ ಜ್ಞಾನ ಸಿಗ್ತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಜಯಪತಾಕ ಸ್ವಾಮಿ ಅವರು ಹೇಳ್ತಾ ಇದಾರೆ. ನಮ್ಗೆ ಭಗವದ್ಗೀತಾ, ಭಾಗವತಂ, ಚೈತನ್ಯ ಚರಿತಾಮೃತ ಅಂತ ಗ್ರಂಥಗಳು ಸಿಗ್ತಾ ಇರ್ಲಿಲ್ಲ. ನಮ್ಗೆ ವೃಂದಾವನ ಧಾಮ, ಮಥುರಾ ಧಾಮ, ಮಾಯಾಪುರದ ಬಗ್ಗೆನೂ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಈ ರಥಯಾತ್ರೆ ಬಗ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ನಮ್ಗೆ ಹರಿನಾಮ ಸಂಕೀರ್ತನೆ ಬಗ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಜಯಪತಾಕ ಸ್ವಾಮಿ ಅವ್ರು ಹೇಳ್ತಿದ್ರು. ನಮ್ ಜೀವನ ಹೇಗಿತ್ತು ಅಂತ ನಾವು ಊಹಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಾವು ಸಹ ಪ್ರಾಣಿಗಳ ತರ ಜೀವನ ಮಾಡಿ ಹೊಟ್ಟೋಗ್ಬಿಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. यदि प्रभुपाद न होय तो तवे की होय तो ये जीवाना बहिता कैसे। यदि प्रभुपाद न होय तो तवे की होय तो ये जीवाना बहिता कैसे। निताय गौरेरा अपरा करुणा खेदीत सकला देशे। यदि प्रभुपाद न होय तो तवे की होय तो ये जीवाना बहिता कैसे। पाश्चात्येरयता पापी दूराचारी शून्यवादी मायावादी तादेर उद्धार करि भारे माना एन कौनो दयानिधि। तादेर निकटे कौन आसी बालयिता हरि नामा। सभ्य जीव रूपे गदिते तादेरा के हैता आगु याना। देश देशे हरि विग्रह सेवा आरती रात्रि दीने। रथयात्रादि महोत्सव सभा सिकता कौन जाने। यदि प्रभुपाद न होय तो तवे की होय तो ये जीवाना बहिता कैसे। यदि प्रभुपाद न होय तो तवे की होय तो ये जीवाना बहिता कैसे। गीत भागवता चैतन्य चरिता प्रेमामृत रसा सारा कतना सुंदरा सरल कारिया हे भुजैतारा। कत कष्ट साही प्रीतमाने राही केवदीता हरिनामा। केदीता मुडरा पूरी वृंदावाना मायापुरा माता धामा। परमा मंगला श्री चैतन्य महा प्रभुरा शिक्षा धाना। आचार्य प्राचार्य सदा अमदेरे के करिता नियोजना। प्रेम कल्पतारो निताय गौरेरा कृपका नालभी भरे। निर्वादी जया पताका हृदय तोमारा शरणाकारे। यदि प्रभुपाद न होय तो तवे की होय तो ये जीवाना बहिता कैसे। यदि प्रभुपाद न होय तो तवे की होय तो ये जीवाना बहिता कैसे। श्रील प्रभुपाद की जय। जयपताका गुरु महाराज की जय। हरे कृष्ण।
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಚೈತನ್ಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿಗಳ ಪ್ರಭುಗಳೇ, ಎಲ್ಲರೂ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವದ್ಗೀತೆ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಈ ಜ್ಞಾನವನ್ನ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿ ನಮಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ. ನೆನ್ನೆಯ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ನೆನ್ನೆಯ ಅಧ್ಯಾಯದ ಹೆಸರು ಏನಾಗಿತ್ತಂತ? ಹರೇ ಕೃಷ್ಣ. ಚೈತನ್ಯ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವತ್ತು ಭಕ್ತಿ ಸದಾಚಾರ ಕ್ಲಾಸ್ ಇದೆ ಮಾತಾಜಿ. 8 ಅಷ್ಟೊತ್ತಿಗೆ ನನ್ಗೆ ಜ್ಞಾಪಿಸಿ ಮಾತಾಜಿ. ಸರಿ ಮಾತಾಜಿ. ಓಕೆ, ನಾನು ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕ್ಷೇತ್ರಜ್ಞ ವಿಭಾಗ. ಓಕೆ, ಧನ್ಯವಾದಗಳು. ಸೊ ಈ ಅಧ್ಯಾಯದಲ್ಲಿ 35 ಶ್ಲೋಕಗಳಿತ್ತು. ಅದು ಅರ್ಜುನನ ಪ್ರಶ್ನೆಯಿಂದ ಶುರುವಾಯಿತು. 6 ಪ್ರಶ್ನೆಗಳನ್ನ ಕೇಳ್ತಾರೆ.
ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಅಂದ್ರೇನು ಅಂತ ಕೇಳ್ತಾರೆ. ಜ್ಞಾನ ಅಂದ್ರೇನು, ಜ್ಞೇಯ ಅಂದ್ರೆ ಏನು ಅಂತ ಕೇಳ್ತಾರೆ. ಪ್ರಕೃತಿ ಅಂದ್ರೇನು, ಪುರುಷ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು 6 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಕೃಷ್ಣ ಈ 6 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ ಈ ಅಧ್ಯಾಯದಲ್ಲಿ. ನಾವು ಕ್ಷೇತ್ರ ಅಂದ್ರೆ ಏನಂತ ತಿಳ್ಕೊಂಡ್ವಿ, ಯಾರಾದ್ರೂ ಹೇಳ್ತೀರಾ? ತುಂಬಾ ಮುಖ್ಯವಾದದ್ದು, ನಾವ್ ಇದನ್ನ ತಿಳ್ಕೊಳ್ಳೇಬೇಕು. ಕ್ಷೇತ್ರ ದೇಹ. ಅಂದ್ರೇನು? ದೇಹ. ಶರೀರ ಅಂತ ತಿಳ್ಕೊಂಡ್ವಿ. ಕ್ಷೇತ್ರಜ್ಞ ಅಂದ್ರೆ ಏನು ತಿಳ್ಕೊಂಡ್ರಿ? ಶರೀರವನ್ನು ಅರಿತವನು. ಶರೀರದ ಬಗ್ಗೆ ಜ್ಞಾನವನ್ನ ಹೊಂದಿರೋರು. ಎಷ್ಟು ಜನ ಇದ್ದಾರೆ ಕ್ಷೇತ್ರಜ್ಞರು? ಕ್ಷೇತ್ರಜ್ಞರು ಎಷ್ಟು ಜನ ಇದ್ದಾರೆ? ಇಬ್ರು. ಯಾರ್ಯಾರವ್ರು? ಇಬ್ರು ಯಾರು? ಆತ್ಮ ಮತ್ತೆ ಪರಮಾತ್ಮ. ಹಾಗಾದ್ರೆ ಇಬ್ರುನು ಒಂದೇನೇನಾ? ಆತ್ಮ ಪರಮಾತ್ಮ ಇಬ್ರುನು ಸಹ ಈ ದೇಹದ ಬಗ್ಗೆ ಜ್ಞಾನವನ್ನ ಪಡೆದಿದಾರಲ್ಲ, ಇಬ್ರು ಒಂದೇನೇನಾ? ನಮ್ಮ ಹೃದಯದಲ್ಲಿ ಬೇರೆ ಬೇರೆ ಮಾತಾಜಿ. ಏನ್ ವ್ಯತ್ಯಾಸ ಅಂತ ತಿಳ್ಕೊಂಡ್ರಿ? ಆತ್ಮ ಅಂದ್ರೆ ನಮ್ಮೊಳಗಡೆ ಇದ್ದು, ಪರಮಾತ್ಮ ಅಂದ್ರೆ ಬೇರೆಯವ್ರ ಒಳಗಡೆ ಇಲ್ಲದೆಲ್ಲ ತಿಳ್ಕೊಳ್ಳೋ, ಬೇರೆ ಒಳಗಡೆ ಎಲ್ಲಾರ ಒಳಗಡೆ ಇರುವಂತವ್ರು. ಅಂದ್ರೆ ಆತ್ಮಕ್ಕೆ ತನ್ನ ದೇಹದಲ್ಲಿ ಏನಾಗ್ತಿದೆ ಅಂತ ಮಾತ್ರ ಗೊತ್ತು, ಆದ್ರೆ ಪರಮಾತ್ಮನಿಗೆ ಎಲ್ಲ ಜೀವರಾಶಿಗಳ ದೇಹದಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಿದೆ ಅಲ್ವಾ? ಅಗಾಧವಾದ ವ್ಯತ್ಯಾಸ ಇದೆ. ನಾವು ಅಂದ್ರೆ ಆತ್ಮ ಬರೇ ಒಂದು ಅಣು ಅಷ್ಟೇ, ಆದ್ರೆ ಪರಮಾತ್ಮ ಅವರು ವಿಭು ಅಲ್ವಾ? ಅದನ್ನ ನಾವು ತಿಳ್ಕೊಂಡ್ವಿ. ತುಂಬಾ ಅಗಾಧವಾದ ವ್ಯತ್ಯಾಸ ಇದೆ ಅಂತ ತಿಳ್ಕೊಂಡ್ವಿ. ಜ್ಞಾನ ಅಂತಂದ್ರೆ 20 ಅಂಶಗಳನ್ನ ಹೇಳಿದ್ರು ಕೃಷ್ಣ. ಆ 20 ಅಂಶಗಳನ್ನ ಹೊರತುಪಡಿಸಿ ಮಿಕ್ಕಿದ್ದೆಲ್ಲವೂ ಅಜ್ಞಾನ ಅಂತ ಹೇಳಿದ್ರು. ಸೊ ಈ ಜ್ಞಾನದ ಗುರಿ ನಾವು ಪರಮಾತ್ಮನನ್ನ ಕಾಣೋದು, ಇದು ಜ್ಞಾನದ ಗುರಿ ಅಂತ ತಿಳಿಸಿಕೊಟ್ರು. ಪ್ರಕೃತಿ ಮತ್ತೆ ಪುರುಷ ಅಂತಂದ್ರೆ ಏನು ಅಂತ ತಿಳ್ಕೊಂಡ್ರಿ? ಪ್ರಕೃತಿ ಅಂತಂದ್ರೆ ಈ ಭೌತಿಕ ಪ್ರಕೃತಿ, ಇದನ್ನ ಎಲ್ಲ ಜೀವರಾಶಿಗಳು ಉಪಯೋಗಿಸ್ಕೊತಾ ಇದ್ದಾರೆ. ಅದಕ್ಕೋಸ್ಕರನೇ ಅವ್ರನ್ನ ಪುರುಷ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ಸಂಪನ್ಮೂಲಗಳೇನಿದೆ ಅವೆಲ್ಲವನ್ನ ಆ ಜೀವರಾಶಿಗಳು ಉಪಯೋಗಿಸ್ಕೊತಾ ಇದಾರೆ. ಅದಕ್ಕೆ ಜೀವರಾಶಿಗಳನ್ನ ಏನ್ ಹೇಳ್ತಾ ಇದಾರೆ? ಪುರುಷ ಅಂತ ಹೇಳ್ತಿದ್ದಾರೆ. ಆದ್ರೆ ನಿಜವಾದ ಪುರುಷ ಯಾರು? ದೇವೋತ್ತಮ ಪರಮ ಪುರುಷ ಅಲ್ವಾ? ಅವರೇ ಎಲ್ಲದಕ್ಕೂ ಒಡೆಯ, ಅದಕ್ಕೆ ಅವರೇ ನಿಜವಾದ ಭೋಕ್ತ, ನಿಜವಾದ ಪುರುಷ ಅವರೇ ಅಂತ ನಾವು ತಿಳ್ಕೊಂಡ್ವಿ. ನಾವೆಲ್ಲವನ್ನ ಜ್ಞಾನದ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ತಿಳಿಸಿಕೊಟ್ರು. ಸೊ ಇವತ್ತಿನ ಅಧ್ಯಾಯಕ್ಕೆ ಹೋಗೋಣಂತೆ. ಸೊ ಇವತ್ತಿನ ಅಧ್ಯಾಯ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಅಂತ ಕರೀತಾರೆ. ಗುಣತ್ರಯ ಅಂದ್ರೆ 3 ಗುಣಗಳನ್ನ ನಾವ್ ಇವಾಗ ತಿಳ್ಕೊತಾ ಇದೀವಿ. ಪ್ರಭುಪಾದರು ಅದಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ ಈ ಅಧ್ಯಾಯಕ್ಕೆ ಅಂತಂದ್ರೆ ಭೌತಿಕ ಪ್ರಕೃತಿಯ ತ್ರಿಗುಣಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಇದರಲ್ಲಿ 27 ಶ್ಲೋಕಗಳಿದೆ. ಸೊ ಈ 27 ಶ್ಲೋಕಗಳನ್ನ ಹೇಗೆ ವಿಂಗಡಿಸಿದ್ದಾರೆ ಅಂತಂದ್ರೆ, ಮೊದಲ 9 ಶ್ಲೋಕದಲ್ಲಿ ಜೀವಿಯು ಬಂಧನದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಏನ್ರಿಂದ ಬಂಧನಕ್ಕೆ ಒಳಗಾಗಿದ್ದಾರೆ? ಈ 3 ಗುಣಗಳಿಂದ ಬಂಧನಕ್ಕೆ ಒಳಗಾಗಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ತಿಳಿಸ್ತಾ ಇದ್ದಾರೆ. ನೋಡಿ, ನಾವೆಲ್ಲ ಸ್ವತಂತ್ರರಾಗಿದ್ದೀವಿ ಅಂತ ನಾವು ಅನ್ಕೋತಾ ಇದೀವಿ, ಆದ್ರೆ ಕೃಷ್ಣ ನಮ್ಗೆ ಎಂತಹ ಒಂದು ಜ್ಞಾನವನ್ನ ತಿಳಿಸಿಕೊಡ್ತಾ ಇದಾರೆ. ನಾವು ಯಾರು ಸ್ವತಂತ್ರರಲ್ಲ, ನಾವೆಲ್ಲರೂ ಬಂಧನಕ್ಕೆ ಒಳಗಾಗಿದ್ದೀವಿ, ಈ 3 ಗುಣಗಳಿಂದ ಬಂಧಿತರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ 3 ಗುಣಗಳ ಗುಣಲಕ್ಷಣಗಳು ಮತ್ತೆ ಅದರಲ್ಲಿ ಇರೋರು ಯಾವ ತರದ ಕೆಲಸವನ್ನ ಮಾಡ್ತಾರೆ, ಆ ಕೆಲಸವನ್ನ ಮಾಡಿದ್ಮೇಲೆ ಅವರು ದೇಹವನ್ನ ಬಿಟ್ಟ ಮೇಲೆ ಅವ್ರಿಗೆ ಎಂತಹ ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇವಾಗ ನಾವು ಈ ಅಧ್ಯಾಯದಲ್ಲಿ ಏನ್ ತಿಳ್ಕೊತಾ ಇದೀವಿ? 3 ಗುಣಗಳಿಂದ ಎಲ್ಲ ಜೀವರಾಶಿಗಳು ಬಂಧನಕ್ಕೆ ಒಳಗಾಗಿದ್ದಾರೆ ಅಂತ ತಿಳ್ಕೊಂಡ್ವಿ. ಹಾಗಾದ್ರೆ ಈ ಗುಣಗಳಿಂದ ನಾವು ಹೇಗೆ ಹೊರಗಡೆ ಬರೋದು, ಹೇಗೆ ನಾವು ಆ ಬಂಧನದಿಂದ ಬಿಡಿಸ್ಕೊಳೋದು? ಆತರ ಯಾರಾದ್ರೂ ಒಬ್ರು ವ್ಯಕ್ತಿ ಇದ್ದಾರಾ? ಇರ್ಲಿಕ್ಕೆ ಸಾಧ್ಯನಾ? ಮತ್ತೆ ಏನ್ ಮಾಡ್ಬೇಕು ನಾವು ಆ ಬಂಧನದಿಂದ ಹೊರಗಡೆ ಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕೃಷ್ಣ ಆ ಗುಣಗಳನ್ನ ಮೀರೋದ್ ಹೇಗೆ ಅಂತ ಹೇಳ್ಬಿಟ್ಟು ಕೊನೆಯ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀ ಭಗವಾನುವಾಚ ಪರಂಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಎಲ್ಲ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮ ಸಿದ್ಧಿಯನ್ನ ಪಡೆದರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಕೃಷ್ಣ ಇವಾಗ ನಮ್ಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮ್ಗೆ ಕಿಲಿ ಕೈ ಕೊಡ್ತಾ ಇದ್ದಾರೆ. ಯಾವ ಕಿಲಿ ಕೈ ಕೊಡ್ತಾ ಇದ್ದಾರೆ? ನಾವ್ ಇವಾಗ ಬಂಧನಕ್ಕೆ ಒಳಗಾಗ್ಬಿಟ್ಟಿದೀವಿ. ಆ ಬಂಧನದಿಂದ ಹೇಗೆ ಹೊರ್ಗಡೆ ಬರೋದು ಅನ್ನೋದಕ್ಕೆ ನಮ್ಗೆ ಆ ಕೊಠಡಿಯ ಕಿಲಿ ಕೈ ಕೊಡ್ತಾ ಇದ್ದಾರೆ. ಅವಾಗ ನಾವು ಅದನ್ನ ಉಪಯೋಗಿಸ್ಕೊಂಡು ನಾವು ಆ ಬಂಧನದಿಂದ ನಾವು ಹೊರಗಡೆ ಬಂದು ಸ್ವತಂತ್ರರಾಗ್ಬೋದು ಅಲ್ವಾ? ನೋಡಿ, ಅಂತಹ ಉತ್ತಮೋತ್ತಮವಾದ ಜ್ಞಾನವನ್ನ ಇಲ್ಲಿ ಕೃಷ್ಣ ಅರ್ಜುನನಿಗೆ ಕೊಡ್ತಾ ಇದ್ದಾರೆ. ಈ ಜ್ಞಾನವನ್ನ ತಿಳ್ಕೊಂಡು ಮುನಿಗಳೆಲ್ಲನೂ ಸಹ ಪರಮ ಸಿದ್ಧಿಯನ್ನ ಅವರು ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ನವ ಯೋಗೀಂದ್ರರನ್ನ ನೋಡ್ತಾ ಇದೀವಿ. ಇವರೆಲ್ಲರೂ ಸಹ ಋಷಭ ದೇವರ ಮಕ್ಕಳು ಇವರು. ಅವರು ನಿಮಿ ಚಕ್ರವರ್ತಿಗೆ ಅವರು ಆತ್ಮಜ್ಞಾನವನ್ನ ಮತ್ತೆ ಪರಮ ಸಿದ್ಧಿಯನ್ನ ಪಡೆಯೋದು ಹೇಗೆ ಅಂತ ಹೇಳ್ಬಿಟ್ಟು ಅವರು ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ನಮ್ಗೆ ಈ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ನಮ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಮ್ಗೆ ನೋಡಿ, ಇವಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳ್ಕೋಬೇಕು.
ನಮ್ಗೆ ಇನ್ನ ಅದ್ರ ಮೇಲೆ ಶ್ರದ್ಧೆ ಬರ್ತಾ ಇಲ್ಲ. ನಮ್ಗೆ ಇವಾಗ ಚೈತನ್ಯ ಮಹಾಪ್ರಭುಗಳು ಯಾರು ಅಂತ ಗೊತ್ತಾದ್ರೆ ಅವರಿಂದ ಬಂದಿರೋ ಏನೇ ಸಂದೇಶ ಇದ್ರೂ ಸಹ ನಾವ್ ಅದನ್ನ ತುಂಬಾ ಏನು ಸೀರಿಯಸ್ ಆಗಿ ನಾವ್ ಅದನ್ನ ಪಾಲಿಸ್ತೀವಿ. ಅದಕ್ಕೋಸ್ಕರ ನಮ್ಗೆ ಇವಾಗ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತಾ ಇದ್ರೆ ನಾನು ತುಂಬಾ ಡೀಟೇಲ್ ಆಗಿ ಹೇಳೋದಿಲ್ಲ. ಸೊ ಇಲ್ಲಿ ನೋಡಿ ಎಷ್ಟೊಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಚೈತನ್ಯ ಮಹಾಪ್ರಭುಗಳು ಅವರು ಯಾರೋ ಒಬ್ರು ಇವಾಗ ಎಷ್ಟು ಜನ ಸಂತರನ್ನ ನೋಡ್ತೀವಲ್ವಾ, ಅದೇ ತರ ಒಬ್ಬ ಸಂತ ಅಲ್ಲ. ಅವರು ಸ್ವತಃ ದೇವೋತ್ತಮ ಪರಮಪುರುಷ ಕೃಷ್ಣ. ಅವರೇನೆ ಈ ಕಲಿಯುಗದಲ್ಲಿ 500 ವರ್ಷಗಳ ಹಿಂದೆ ಅವ್ರು ಕಾಣಿಸ್ಕೊಂಡಿರೋದು ಕಲಿಯುಗದಲ್ಲಿ. ಅದನ್ನ ನಮ್ಗೆ ಅಂದ್ರೆ ಇದು ನಿಜ ಅಂತ ಅರ್ಥ ಮಾಡಿಸ್ಲಿಕ್ಕೆ ನಮ್ಮ ಪುರಾಣಗಳಲ್ಲಿ ಹಲವಾರು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅದ್ರ ಬಗ್ಗೆ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಶ್ರೀಮದ್ ಭಾಗವತಮಲ್ಲಿ 11ನೇ ಸ್ಕಂದದ 5ನೇ ಅಧ್ಯಾಯದ 32ನೇ ಶ್ಲೋಕ ಇದು. ಕೃಷ್ಣವರ್ಣಂ ತ್ವಿಷ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈಹಿ ಸಂಕೀರ್ತನ ಪ್ರಾಯೇ ಯಜಂತೀಹಿ ಸುಮೇಧಸಃ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಸತತವಾಗಿ ಕೃಷ್ಣನ ನಾಮವನ್ನು ಹಾಡುತ್ತಾ ಭಗವದ್ ಅವತಾರವನ್ನು ಪೂಜಿಸಲು ಕಲಿಯುಗದಲ್ಲಿ ಮೇಧಾವಿಗಳು ಸಾಮೂಹಿಕ ಸಂಕೀರ್ತನೆ ನಡೆಸುತ್ತಾರೆ. ಅಂದ್ರೆ ಕಲಿಯುಗದಲ್ಲಿ ಏನ್ ಮಾಡ್ತಾರೆ, ಸಾಮೂಹಿಕ ಸಂಕೀರ್ತನೆಯನ್ನ ಮಾಡ್ತಾರೆ. ಸೊ ಇದನ್ನ ತಿಳಿಸ್ಕೊಳ್ಲಿಕ್ಕೆ ನಮ್ಗೆ ಯಾರು ಬರ್ತಾ ಇದಾರೆ, ಭಗವಂತ ಬರ್ತಾ ಇದ್ದಾರೆ. ಯೂಶಲಿ ಅವ್ರು ಯಾವ ತರ ಇರ್ತಾರೆ, ಶ್ಯಾಮ ಸುಂದರ, ಅವರ ಬಣ್ಣ ಕಪ್ಪಗಿರುತ್ತೆ. ಆದ್ರೆ ಇಲ್ಲಿ ಯಾರು ಬರ್ತಾ ಇದಾರೆ, ಅವರು ಕಪ್ಪಗಿಲ್ಲ, ಆದ್ರೂ ಸಹ ಅವರು ಕೃಷ್ಣ. ಅವರು ತನ್ನ ಸಹಚರರೊಂದಿಗೆ ಬರ್ತಾ ಇದ್ದಾರೆ. ಅವರ ಆಯುಧ ಯಾವುದು, ಹರೇ ಕೃಷ್ಣ ಮಹಾಮಂತ್ರ. ಆ ಆಯುಧದೊಂದಿಗೆ ಅವರು ಬರ್ತಾರೆ. ಈ ತರ ಅವರು ತಮ್ಮ ಅಂತರಂಗದ ಸಂಗಾತಿಗಳೊಡನೆ ಅವ್ರ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಚೈತನ್ಯ ಮಹಾಪ್ರಭು ಯಾರು ಅಂತ ಹೇಳ್ಬಿಟ್ಟು ನಾವು ಮತ್ತೆ ತಿಳ್ಕೊಳ್ಳೋಣಂತೆ. ಇದನ್ನ ಶ್ರೀಮದ್ ಭಾಗವತದ 7ನೇ ಸ್ಕಂದದಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಾರೆ. ಚನ್ನಃ ಕಲೌ ಯದ್ ಅಭಾವಸ್ ತ್ರಿಯುಗೋ ಅತ ಸತ್ವಂ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ದೇವೋತ್ತಮ ಪರಮಪುರುಷನ ಕಲಿಯುಗದಲ್ಲಿ ಅವರು ಗೌಪ್ಯ ರೂಪದಲ್ಲಿ ಬರ್ತಾರೆ. ಅವರು ಅಂದ್ರೆ ಅವರು ಭಗವಂತ ಅಂತ ಹೇಳ್ಬಿಟ್ಟು ಅವರು ಪ್ರಕಟಗೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಅವ್ರು ಇವಾಗ ಭಗವಂತ ಅಂತ ಎಲ್ಲರಿಗೂ ಗೊತ್ತಾದ್ರೆ ಏನಾಗತ್ತೆ, ಅವರು ತಮ್ಮ ಭಕ್ತನ ರೂಪದಲ್ಲಿ ಬಂದಿರುವಂತಹ ಭಕ್ತನ ರೂಪದಲ್ಲಿ ಆ ಲೀಲೆಯನ್ನ ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಎಲ್ಲರೂ ಅವ್ರನ್ನ ಗೌರವದಿಂದ ಕಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಅವಾಗ ಅವರು ಭಕ್ತನಾಗಿ ಅವರು ಆ ಲೀಲೆಯನ್ನ ನಡೆಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನ ಚೆನ್ನಾವತಾರ ಅಂತ ಕರೀತಾರೆ. ತುಂಬಾ ಗೌಪ್ಯವಾದ ಅವತಾರ. ಅದಕ್ಕೆ ನೋಡಿ ಎಲ್ಲರಿಗೂ ಗೊತ್ತಿಲ್ಲ ಚೈತನ್ಯ ಮಹಾಪ್ರಭುಗಳೇ ಕೃಷ್ಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ನೋಡಿ ಇಲ್ಲೇ ಹೇಳ್ತಿದ್ರೆ ಚನ್ನಃ ಕಲೋ ಯದ್, ಚೆನ್ನಾವತಾರ, ಗೌಪ್ಯ ಅವತಾರ ಕಲಿಯುಗದಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಹ್ಲಾದ ಮಹಾರಾಜ. ಮತ್ತೆ ಗರುಡ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ಕಲಿಯುಗದ ಮೊದಲ ಭಾಗದಲ್ಲಿ ನಾನು ನನ್ನ ಸಂಪೂರ್ಣ ಆಧ್ಯಾತ್ಮಿಕ ರೂಪದಲ್ಲಿ ಬರುತ್ತೇನೆ. ನವದ್ವೀಪ ಮಾಯಾಪುರದಲ್ಲಿ ನಾನು ಶಚಿಯ ಮಗನಾಗಿ ಹುಟ್ಟುತ್ತೇನೆ, ಶಚಿಸುತಃ ಅಂತ ಹೇಳ್ತಾ ಇದ್ದಾರೆ. ಅಹಂ ಪೂರ್ಣೋ ಭವಿಷ್ಯಾಮಿ ಯುಗ ಸಂಧ್ಯೋ ವಿಶೇಷತಃ ಮಾಯಾಪುರೇ ನವದ್ವೀಪೆ ಭವಿಷ್ಯಾಮಿ ಶಚಿಸುತಃ. ನೋಡಿ ಅವರು ಎಲ್ಲವನ್ನ ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮಾಯಾಪುರದ ನವದ್ವೀಪದಲ್ಲಿ ನಾನು ಶಚಿಸುತನಾಗಿ ನಾನು ಹುಡ್ತೀನಿ. ಕಲಿಯುಗದ ಯಾವಾಗ ಅಂತಾನು ಹೇಳ್ತಾ ಇದ್ದಾರೆ, ಕಲಿಯುಗದ ಮೊದಲ ಭಾಗದಲ್ಲಿ ನಾನು ಬರ್ತೀನಿ, ನನ್ನ ಸಂಪೂರ್ಣ ಆಧ್ಯಾತ್ಮಿಕ ರೂಪದಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಅದೇ ಗರುಡ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ಕಾಲೇಹೇ ಪ್ರಥಮ ಸಂಧ್ಯಾಯಂ ಲಕ್ಷ್ಮೀಕಾಂತೋ ಭವಿಷ್ಯತಿ ದಾರುಬ್ರಹ್ಮ ಸನ್ಯಾಸಿ ಗೌರ ವಿಗ್ರಹ ಅಂತ ಹೇಳ್ತಾರೆ. ಕಲಿಯುಗದ ಮೊದಲ ಭಾಗದಲ್ಲಿ ಪರಮ ಪುರುಷನು ಚಿನ್ನದಂತಹ ರೂಪದಲ್ಲಿ ಬರ್ತಾರೆ. ಅದಕ್ಕೆ ಅವ್ರನ್ನ ಗೌರಾಂಗ ಅಂತ ಹೇಳ್ಬಿಟ್ಟು, ಗೌರಾಂಗ ಮಹಾಪ್ರಭು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಚೈತನ್ಯ ಮಹಾಪ್ರಭುಗಳನ್ನ. ಯಾಕಂದ್ರೆ ಅವರು ಚಿನ್ನದ ಬಣ್ಣದಲ್ಲಿ ಇದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ಗೌರಾಂಗ ಅಂತ ಹೇಳ್ಬಿಟ್ಟು ಕರೀತಾರೆ. ನೋಡಿ ಇಲ್ಲಿ ಅದನ್ನೇ ಇಲ್ಲಿ ಹೇಳ್ತಾರೆ, ಕಲಿಯುಗದ ಮೊದಲ ಭಾಗದಲ್ಲಿ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಈ ಶ್ಲೋಕದಲ್ಲೂ ಸಹ ಹೇಳ್ತಾ ಇದ್ದಾರೆ, ಅವರು ಚಿನ್ನದಂತಹ ರೂಪದಲ್ಲಿ ಬರ್ತಾರೆ. ಅವರ ಹೆಂಡತಿ ಯಾರಿರ್ತಾರೆ ಅಂತಂದ್ರೆ ಲಕ್ಷ್ಮೀ ಪ್ರಿಯ ಅಂತ ಹೇಳ್ಬಿಟ್ಟು. ಅದಕ್ಕೆ ನೋಡಿ ಅವ್ರು ಹೇಳ್ತಾ ಇದಾರೆ, ಅವನು ಲಕ್ಷ್ಮಿಯ ಪತಿಯಾಗ್ತಾನೆ ಮೊದಲು. ಅದಾದ್ಮೇಲೆ ಅವರು ದೈವಿಕ ಮರದ ರೂಪದಲ್ಲಿ ಕಾಣಿಸಿಕೊಳ್ಳುವ ಜಗನ್ನಾಥನ ಬಳಿ ಸನ್ಯಾಸಿ ಆಗುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು ಅವರು ಸನ್ಯಾಸ ಸತ್ವವನ್ನ ತಗೊಂಡ್ಮೇಲೆ ಅವರು ಇಡೀ ಭಾರತದ ಉದ್ದಗಲಕ್ಕೆ ಓಡಾಡಿದ್ಮೇಲೆ ಈ ಪ್ರಚಾರವನ್ನ ಮಾಡಿದ್ಮೇಲೆ, ಹರೇ ಕೃಷ್ಣ ಮಾತಾಜಿ, ಅವರು ಸನ್ಯಾಸಿ, ಅವರು 24 ವರ್ಷಗಳ ಕಾಲ ಅವರು ಪುರಿ ಜಗನ್ನಾಥದಲ್ಲಿ ಅವರು ಇರ್ತಾರೆ. ಅದಕ್ಕೇನೆ ಇಲ್ಲಿ ನೋಡಿ ಅದನ್ನ ಎಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ದಾರು ಬ್ರಹ್ಮ ಸಮೀಪಸ್ಥ, ದಾರು ಬ್ರಹ್ಮ ಅಂದ್ರೆ ದಾರು ಅಂದ್ರೆ ಮರದ ರೂಪದಲ್ಲಿರುವಂತಹ ಜಗನ್ನಾಥನ ಬಳಿ ಅವರು ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನರಸಿಂಹ ಪುರಾಣದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದೇವೋತ್ತಮ ಪರಮಪುರುಷನು ಸತ್ಯಯುಗದಲ್ಲಿ ದೈತ್ಯರಿಂದ ಕಾಡಿದ ಭೀಕರ ರೋಗವನ್ನ ಗುಣಪಡಿಸಲು ಅರ್ಧ ನರನಾಗಿ ಅರ್ಧ ಸಿಂಹವಾಗಿ ಕಾಣಿಸಿಕೊಂಡ ಮತ್ತು ತ್ರೇತಾಯುಗದಲ್ಲಿ ರಾಮನೆಂಬ ವ್ಯಕ್ತಿಯಾಗಿ ಕಾಣಿಸಿಕೊಂಡು 10 ತಲೆಯ ರಾಕ್ಷಸ ರಾವಣನನ್ನ ಸೋಲಿಸಿದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅದರ ಅರ್ಧ ಭಾಗ ಇಲ್ಲ ಇಲ್ಲಿ.
ಕಲೈ ಪ್ರಥಮ ಸಂಧ್ಯಾಯಾಂ ಗೌರಂಗೋತ್ತಮ್ ಮಹೀತಲೆ ಭಾಗೀರಥಿ ತತೆ ರಮ್ಯೆ ಭವಿಷ್ಯಾಮಿ ಶಚಿಸುತಃ. ಕಲಿಯುಗದ ಮೊದಲ ಭಾಗದಲ್ಲಿ ನಾನು ಈ ಭೂಮಿಯ ಮೇಲೆ ಭಾಗೀರಥಿ ದಂಡೆಯ ಸುಂದರ ಸ್ಥಳದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ನಾನು ಚಿನ್ನದ ರೂಪವನ್ನು ಹೊಂದುತ್ತೇನೆ ಮತ್ತು ಶಚಿಯ ಮಗನಾಗಿ ಜನ್ಮವನ್ನ ಪಡೆಯುತ್ತೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅಥರ್ವ ವೇದದಲ್ಲೂ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ನಾನು ಕಲಿಯುಗದ 4000 ವರ್ಷಗಳು ಕ್ರಮಿಸಿದ ನಂತರ ಮತ್ತು 5000 ವರ್ಷಗಳು ಮುಗಿಯುವ ಮೊದಲು ಭೂಮಿಗೆ ಇಳಿಯುತ್ತೇನೆ. ನಾನು ಗಂಗಾ ನದಿಯ ದಡದಲ್ಲಿ ಭೂಮಿಯ ಮೇಲೆ ಬರುತ್ತೇನೆ. ನಾನು ಎತ್ತರದ ಮತ್ತು ಸಂತ ಬ್ರಾಹ್ಮಣನಾಗಿರುತ್ತೇನೆ. ಉತ್ಕೃಷ್ಟ ವ್ಯಕ್ತಿಯ ಎಲ್ಲಾ ಶುಭ ಲಕ್ಷಣಗಳನ್ನು ನಾನು ಹೊಂದುತ್ತೇನೆ. ನಾನು ವೈರಾಗ್ಯವನ್ನು ಪ್ರದರ್ಶಿಸುತ್ತೇನೆ. ನಾನು ಎಲ್ಲ ಮಂಗಳಕರ ಚಿಹ್ನೆಗಳನ್ನು ಹೊಂದುತ್ತೇನೆ. ನಾನು ಭಕ್ತನಾಗಿರುತ್ತೇನೆ. ಭಕ್ತಿ ಯೋಗವನ್ನ ಅಭ್ಯಾಸ ಮಾಡುತ್ತೇನೆ. ನನ್ನದೇ ಆದ ಭಕ್ತಿ ಸೇವೆಯ ರಸವನ್ನ ಸವಿಯುತ್ತೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೋಡಿ, ಅವರು ಭಕ್ತನ ರೂಪದಲ್ಲಿ ಬರ್ತಿದೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರೆ. ಮತ್ತೆ ಅವರ ದೇಹದಲ್ಲಿ ಎಲ್ಲ ಶುಭ ಚಿಹ್ನೆಗಳನ್ನ ಅವರು ಹೊಂದಿಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅವರು ಭಕ್ತಿ ಯೋಗವನ್ನ ಅಭ್ಯಾಸ ಮಾಡ್ತಾರೆ. ಮತ್ತೆ ಅವರು ಈ ಭಕ್ತಿ ಸೇವೆ ರಸವನ್ನ ಅವರು ಸವಿತಾರೆ ಮತ್ತೆ ಎಲ್ಲರಿಗೂ ಅದನ್ನ ಹಂಚ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವಾಗ ಬರ್ತಾರೆ ಅವ್ರು ನೋಡ್ಲಿಕ್ಕೂ ಹೇಗಿರ್ತಾರೆ ಅಂತಾನು ಹೇಳ್ತಾ ಇದಾರೆ. ಅವ್ರು ತುಂಬಾ ನೀಲಕಾಯರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಇಲ್ಲಿ ಹೇಳ್ತಾ ಇದಾರೆ. ಬ್ರಾಹ್ಮಣನಾಗಿರ್ತೀನಿ, ಭಕ್ತನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇಲ್ಲಿ ಇವತ್ತಿನ ಅಧ್ಯಾಯದ 2ನೇ ಶ್ಲೋಕಕ್ಕೆ ಹೋಗೋಣಂತೆ. ಈ ಜ್ಞಾನವನ್ನ ಪಡ್ಕೊಂಡ್ರೆ ಅಂದ್ರೆ ಈ ಗುಣತ್ರಯ ವಿಭಾಗವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಏನು ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ನಾವು ಟಿವಿ ಮುಂದೆ ಕುತ್ಕೊಂಡಿರ್ತೀವಿ, ನಮ್ಗೆ ಏನಾದ್ರೂ ಫಲ ಸಿಗುತ್ತಾ, ಏನ್ ಸಿಗುತ್ತೆ ಅಂತ ಯಾರಾದ್ರೂ ಕೇಳಿದ್ರು ಟೈಮ್ ಪಾಸ್ ಅಷ್ಟೇ. ನಾವು ಟೈಮ್ ಅನ್ನ ಅಲ್ಲಿ ನಾವು ವ್ಯರ್ಥ ಮಾಡ್ತಾ ಇದೀವಿ. ಅಥವಾ ನ್ಯೂಸ್ ಪೇಪರ್ನ ಇವಾಗ ನೋಡ್ತಾ ಇದೀವಲ್ಲ, ಎಷ್ಟೊಂದ್ ಜನಕ್ಕೆ ತುಂಬಾ ಅದು ಅಭ್ಯಾಸ ಇರುತ್ತೆ. ಕಾಫಿ ಕುಡ್ಕೊಂಡು ನ್ಯೂಸ್ ಪೇಪರ್ ಓದೋದೇ ಅವ್ರಿಗೆ ಏನು ಅವ್ರ ಜೀವನದ ಏನು ತುಂಬಾ ಅತ್ಯಮೂಲ್ಯ ಕ್ಷಣ ಅನ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ. ಲೈಫ್ ಅಂದ್ರೆ ಅದು ಅಂತ ಅನ್ಕೊಂಡಿರ್ತಾರೆ. ಅವ್ರು ಮೊದಲನೇ ಪುಟದಿಂದ ಕೊನೆ ಪುಟದ ತನಕ ಅವ್ರು ಓದ್ತಾರೆ. ಆದ್ರೆ ಏನು ಪ್ರಯೋಜನ ಇಲ್ಲ. ಅದನ್ನ ನಾವೇನ್ ಮಾಡ್ತೀವಿ, ನ್ಯೂಸ್ ಪೇಪರ್ನ ರದ್ದಿಗೆ ಹಾಕ್ತಿವಿ ಅಲ್ವಾ. ಆದ್ರೆ ನೋಡಿ, ಇಲ್ಲಿ ಕೃಷ್ಣ ಹೇಳ್ತಾರೆ ಭಗವದ್ಗೀತೆಯ ಅದು ಈ 14ನೇ ಅಧ್ಯಾಯವನ್ನ ಓದಿದ್ರೆ ಏನು ಶ್ರುತಿ ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ, ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯತಂತಿ ಚ. ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನ ಪಡೆಯುವನು. ಹೀಗೆ ನೆಲೆಗೊಂಡವನು ಸೃಷ್ಟಿಯ ಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯತೆ ಪಡುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ಯಾರು ಈ 3 ಗುಣಗಳನ್ನ ಅರ್ಥ ಮಾಡ್ಕೋತಾರೋ ಅವ್ರು ಅರ್ಥ ಮಾಡ್ಕೊಂಡಲ್ಲಿ ಏನ್ ಮಾಡ್ತಾರೆ, ಈ 3 ಗುಣಗಳನ್ನ ಮೀರ್ಲಿಕ್ಕೆ ಅವರು ಪ್ರಯತ್ನವನ್ನ ಪಡ್ತಾರೆ. ಸೊ ಈ 3 ಗುಣಗಳನ್ನ ನಾವು ಮೀರಿದ್ರೆ ನಾವು ಭಗವಂತನ ಸ್ವಭಾವವನ್ನ ನಾವು ಪಡಿತೀವಿ. ಭಗವಂತನ ಸ್ವಭಾವವನ್ನ ಪಡೆದಾಗ ನಾವ್ ಈ ಭೌತಿಕ ಪ್ರಪಂಚದಲ್ಲಿ ಇರೋ ಹಾಗಿಲ್ಲ ಅಲ್ವಾ. ನಾವೆಲ್ಲಿ ಹೋಗ್ಲಿಕ್ಕೆ ಸಾಧ್ಯ, ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆನೆ ಸಾಧ್ಯ ಆಗುತ್ತೆ. ಅವಾಗ ನಾವು ಈ ಜನನ ಮರಣದ ಚಕ್ರದಿಂದ ನಾವು ಹೊರಗಡೆ ಬರ್ತೀವಿ. ನೋಡಿ, ಇದು ಶ್ರುತಿ ಫಲ, ಈ ಅಧ್ಯಾಯದ ಶ್ರುತಿ ಫಲ, ಈ ಜ್ಞಾನದ ಶ್ರುತಿ ಫಲ. ಸೊ ಇಲ್ಲಿ ನಮ್ಗೊಂದು ಪ್ರಶ್ನೆನ ಕೇಳ್ತಾ ಇದ್ರೆ, ಇವಾಗ ನಮ್ಗೆ ಸೈನ್ಸ್ ಅಲ್ಲಿ ಇವಾಗ ಸೈನ್ಸ್ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ ಈ ಸೃಷ್ಟಿ ಹೇಗಾಯ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರಶ್ನೆಯನ್ನ ಕೇಳಿದ್ರೆ ಅವ್ರ ಏನ್ ಹೇಳ್ತಾರೆ, ಮೊದ್ಲು ಏಕಕೋಶ ಜೀವಿಗಳಿತ್ತು, ಅದಾದ್ಮೇಲೆ ದ್ವಿಕೋಶ ಜೀವಿಗಳಾಯ್ತು, ಅದಾದ್ಮೇಲೆ ವಿಕಸನಗೊಂಡ್ಕೊಂಡು ಜಲಚರಗಳು, ಆಮೇಲೆ ಉಭಯವಾಸಿಗಳು ಅಂತ ಹೇಳ್ಬಿಟ್ಟು ಕ್ರಿಮಿಕೀಟಗಳು, ಸರೀಸೃಪಗಳು ಅಂತ ಹೇಳ್ಬಿಟ್ಟು ಪ್ರಾಣಿಗಳು, ಆಮೇಲೆ ಮನುಷ್ಯನಾಗಿ ಅಂದ್ರೆ ಮಂಗನಿಂದ ಮಾನವ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಇವಾಗ ನಮ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ರೆ, ನಾವು ವಿಕಸನಗೊಂಡಿದ್ದೇವೆಯೇ ಅಥವಾ ಭಗವಂತನಿಂದ ಸೃಷ್ಟಿಸಲ್ಪಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆನ ಕೇಳ್ತಿದ್ರೆ, ಸೊ ನಿಮ್ಮ ಅಭಿಪ್ರಾಯ ಏನ್ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಭಗವಂತನಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ ಮಾತಾಜಿ. ನೀವು ಸೈನ್ಸ್ ಅನ್ನ ನಂಬಲ್ವಾ ಮಾತಾಜಿ? ಇಲ್ಲ ಮಾತಾಜಿ, ಈಗ ಈ ತರ ಭಗವದ್ಗೀತೆ ಎಲ್ಲ ಕೇಳಿದ್ಮೇಲೆ ನಾನ್ ನಂಬಲ್ಲ ಮಾತಾಜಿ. ಅದೆಲ್ಲ ನೋಡಿ ಓದಿದೀನಲ್ಲ, ಹಾಗಾಗಿ ಈಗ ನಂಬೋದಿಲ್ಲ ನಾನು. ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ? ನಾವು ಮಂಗನಿಂದ ಬಂದಿಲ್ವಾ, ಮಂಗನಿಂದ ಮಾನವ ಅಂತ ನಾವು ಕೇಳಿದೀವಲ್ವಾ, ಡಾರ್ವಿನ್ ಥಿಯರಿ, ಅದನ್ನ ಒಪ್ಪೋದಿಲ್ವಾ? ಹರೇ ಕೃಷ್ಣ. ಆತ್ಮಕ್ಕೆ ಬಂದ್ಮೇಲೆ ವಿಜ್ಞಾನವು ಜಾಸ್ತಿ ನಂಬುದಿಲ್ಲ ಹಾಗೆ. ವಿಕಸನಗೊಂಡು ಭಗವಂತನಿಂದ ವಿಕಸನಗೊಂಡು ಸೃಷ್ಟಿ ಆಗಿರೋದು ಮಾತಾಜಿ. ಯಾಕಂದ್ರೆ 84 ಜೀವರಾಶಿಗಳನ್ನ ದಾಟ್ಕೊಂಡು ಈ ಮನುಷ್ಯ ಜೀವನ ಬರೋದಲ್ವಾ ಮಾತಾಜಿ? ಬರುತ್ತೆ, ಬಟ್ ಏನಂತಂದ್ರೆ ನಾವು ಅಂದ್ರೆ ಎಲ್ಲಾ 84 ಜೀವರಾಶಿಗಳನ್ನ ಅವ್ರು ಒಮ್ಮೆಲೆ ಸೃಷ್ಟಿ ಮಾಡಿದ್ದಾರೆ. ಅದು ವಿಕಸನಗೊಂಡ್ಕೊಂಡು ಹೋಗಿಲ್ಲ. ಇವಾಗ ನಾವೇನಾದ್ರೂ ಕೆಳ ವರ್ಗದಲ್ಲಿ ಹುಟ್ಟಿದ್ರೆ ನಾವು ವಿಕಸನಗೊಂಡ್ಕೊಂಡು ನಾವು ಮನುಷ್ಯ ಜನ್ಮಕ್ಕೆ ಬರ್ತೀವಿ ಹೊರತು, ಅಂದ್ರೆ ಅದೇನೆ ಅದು ಏನ್ ಹೇಳ್ತಾರೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ತರ ಅದು ಬದಲಾಗೋದಿಲ್ಲ. ಇವಾಗ ನಾವು ಮಂಗನಿಂದ ನಾವು ಮಾನವನಾಗೋದಿಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಎಲ್ಲಾ ಜೀವರಾಶಿಗಳನ್ನು ಒಮ್ಮೆಲೆನೆ ಸೃಷ್ಟಿಯಾಗಿದೆ ಭಗವಂತನಿಂದ. ಕರ್ಮಣ ದೈವ ನೇತ್ರೇಣ. ಇವಾಗ ನಮ್ಮ ಇಚ್ಛಾನುಸಾರ ಭಗವಂತನ ಏನು ಇಚ್ಛಾನುಸಾರ ನಾವು ಸೃಷ್ಟಿಸಲ್ಪಟ್ಟಿದೀವಿ. ನಮ್ಗೆ ಎಂತಹ ದೇಹ ಬೇಕು ಅನ್ನೋದನ್ನ
ಭಗವಂತ ಅವರು ನಮ್ಮ ಕರ್ಮವನ್ನ ನೋಡಿ ಅವರೇ ಅದನ್ನ ನಿರ್ಣಯ ತಗೊಳೋದು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇವಾಗ ನಾನು ಒಂದು ಏನು ಜಲಚರವಾಗಿ ಹುಟ್ಟಿದೀನಿ ಅಂತಂದ್ರೆ ಆ ಜಲಚರದಲ್ಲಿ ಏನ್ ಹೇಳ್ತಾರೆ, ಜಲಜಾಣಿ ನವಲಕ್ಷಾಣಿ, ಆ 9 ಲಕ್ಷ ಆ ಜಲಚರಗಳನ್ನ ನಾನು ದಾಟ್ಕೊಂಡು ನಾನು ಮತ್ತೆ ನೆಕ್ಸ್ಟ್ ಏನಿದೆ ಕ್ರಿಮಿಕೀಟಗಳು ಅದಕ್ಕೆ ಬರ್ಬೇಕಾಗತ್ತೆ. ಆತರ ಅಂದ್ರೆ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಮ್ ಸೈನ್ಸ್ ಏನ್ ಹೇಳುತ್ತೆ, ಅವರು ಏನ್ ಹೇಳೋದು, ಈ ಜೀವರಾಶಿಗಳನ್ನೇ ಆತರ ಬದಲಾವಣೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಆತರ ನಾವು ಬದಲಾವಣೆ ಆಗಿಲ್ಲ, ಎಲ್ಲರೂ ಒಮ್ಮೆಲೇನೆ ಸೃಷ್ಟಿಯಾಗಿದ್ದೀವಿ ನಮ್ಮ ಕರ್ಮಾನುಸಾರ. ಮತ್ತೆ ಈ 14 ಲೋಕದಲ್ಲಿ ನಮ್ಗೇನ್ ಹೇಳ್ತಾರೆ ಸೈನ್ಸು, ಅಲ್ಲಿ ಏನ್ ಹೇಳ್ತಾರೆ, ಚಂದ್ರಗ್ರಹದಲ್ಲಿ ನಾವು ಮನುಷ್ಯ ವಾಸ ಮಾಡ್ಲಿಕ್ಕೆ ಅಲ್ಲಿ ಯಾವುದೇ ಒಂದು ಅನುಕೂಲವಾದ ವಾತಾವರಣ ಇಲ್ಲ, ಅಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ಇಲ್ಲಿ ಭಗವಂತನ ಪ್ರಕಾರ ಏನು, ಈ 14 ಲೋಕದಲ್ಲೂ ಸಹ ಜೀವರಾಶಿಗಳಿದೆ. ಆ ಲೋಕದಲ್ಲಿ ಬದುಕ್ಲಿಕ್ಕೆ ಏನೆಲ್ಲ ಬೇಕು, ಯಾವ ತರದ ವಾತಾವರಣ ಬೇಕು, ಯಾವ ತರದ ದೇಹ ಬೇಕು, ಎಲ್ಲವನ್ನ ಭಗವಂತ ಕೊಡ್ತಾರೆ ಅಲ್ವಾ. ನಾವು ತಿಳ್ಕೊಂಡ್ರ ಹಾಗೇನೆ ಅಲ್ಲಿ ಸ್ವರ್ಗದಲ್ಲಿ ದೇವತೆಗಳಿದ್ದಾರೆ ಅಲ್ವಾ. ದೇವತೆಗಳ ಶರೀರ ನಮ್ಮ ತರದ ಶರೀರ ಅಲ್ಲ ಅಲ್ವಾ. ನೋಡಿ ನಮ್ಗೆ ಇವಾಗ ಇದಕ್ಕಿಂತ ಮುಂಚೆ ನಾನು ಹೇಳ್ದಂಗೆ ನಮ್ಗೆ ಒಂದ್ 10 ಜಾಮೂನ್ ತಿನ್ಲಿಕ್ಕೆ ನಮ್ ಕೈಲಾಗೋದಿಲ್ಲ ಅಲ್ವಾ. ನಮ್ಗೆ ವಾಕಕ್ಕೆ ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ವಾಂತಿ ಆಗತ್ತೆ ಅಲ್ವಾ. ನಾವು ಆರೋಗ್ಯವನ್ನ ತಪ್ಪಿಡ್ತೀವಿ. ಆದ್ರೆ ಅಲ್ಲಿ ಸ್ವರ್ಗದಲ್ಲಿ ಏನು 10,000 ಜಾಮೂನನ್ನ ತಿನ್ಬೋದು, ಯಾಕಂದ್ರೆ ಆ ದೇಹ ಅದಕ್ಕೆ ಸಹಕಾರವನ್ನ ಕೊಡುತ್ತೆ. ನಾವ್ ಇಲ್ಲಿ ಈ ಭೂಮಿ ಮೇಲೆ ನಾವು ನೋಡ್ತಾ ಇದೀವಲ್ವಾ, ಭೂಮಿ ಮೇಲೆ ಇವಾಗ ಜಲಚರಗಳಿದೆ. ಆ ಜಲಚರಗಳ ತರ ನಾನು ಹೋಗಿ ನೀರಲ್ಲಿ ಇರ್ತೀನಿ ಅಂದ್ರೆ ಆಗೋದಿಲ್ಲ. ನನ್ನ ಇಂತಹ ದೇಹವನ್ನ ಹೊಂದ್ಕೊಂಡು ನಾನು ನೀರಲ್ಲಿ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ, ಹಕ್ಕಿ ತರ ಹಾರಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲೇ ನಮ್ಗೆ ಗೊತ್ತಾಗ್ತಾ ಇದೆ ನಾವು ಎಲ್ಲಿರ್ಬೇಕೋ ಅಲ್ಲಿರ್ಬೇಕು ಅಂತಂದ್ರೆ ಅಂತಹ ದೇಹವನ್ನ ನಾವು ಹೊಂದಿರ್ಬೇಕು ಅಂತ ನಾವು ಇಲ್ಲೇ ಗೊತ್ತಾಗ್ತಾ ಇದೆ ಅಲ್ವಾ. ಮತ್ತೆ ಈ ಭಗವಂತನ ಸೃಷ್ಟಿಯಲ್ಲಿ ಯಾವುದು ಸಹ ವ್ಯರ್ಥವಾಗಿ ಅದು ಸೃಷ್ಟಿಯಾಗಿಲ್ಲ. ಈ 14 ಲೋಕದಲ್ಲೂ ಸಹ ಜೀವರಾಶಿಗಳಿದ್ದಾರೆ. ಇದನ್ನ ನಾವು ತಿಳ್ಕೋಬೇಕು ಭಗವಂತನ ಸೃಷ್ಟಿಯಲ್ಲಿ. ಇವಾಗ ಕೃಷ್ಣನೇ ಇಲ್ಲಿ ಹೇಳ್ತಾ ಇದ್ದಾರೆ, ಸರ್ವಯೋನೀಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿಹಿ ಅಹಂ ಬೀಜ ಪ್ರದಃಪಿತಾ ಅಂತ ಹೇಳ್ತಾ ಇದಾರೆ. ಕುಂತಿ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನ ತಿಳಿಯಬೇಕು ಅಂತ ಹೇಳ್ತಾರೆ. ನೋಡಿ ಕೃಷ್ಣ ಏನ್ ಹೇಳ್ತಾ ಇದಾರೆ, ನಾನೇನೆ ಎಲ್ಲ ಜೀವರಾಶಿಗಳ ತಂದೆ ನಾನೇ ಅಂತ ಹೇಳ್ತಾ ಇದಾರೆ. ಅದರ ಬೀಜವನ್ನ ಕೊಡುವಂತಹ ತಂದೆ ನಾನು ಅಂತ ಹೇಳ್ತಾ ಇದಾರೆ. ಇದಕ್ಕೆ ನಮ್ಗೆ ಪ್ರಭುಪಾದ್ರು ಯಾವ ತರ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ನಾವೆಲ್ಲನೂ ಈ ಪ್ರಕೃತಿಯಿಂದ ಬಂದ್ಬಿಟ್ಟಿದೀವಿ ಅಂತ ಅನ್ಕೊಂಡಿದೀವಿ. ಹೌದು, ನಮ್ಮ ಶರೀರ ಬಂದಿರೋದು ಈ ಪ್ರಕೃತಿಯಿಂದ. ಆದ್ರೆ ನಾವು ಇವಾಗ ಅದನ್ನ ಹೇಗೆ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ಈಗ ರಾಶಿಯಲ್ಲಿ ಅಕ್ಕಿಯ ರಾಶಿಯಲ್ಲಿ ಆ ಚೇಳಿನ ಮರಿಗಳನ್ನೇನಾದ್ರೂ ನಾವು ನೋಡಿದ್ರೆ ನಾವೇನ್ ಅನ್ಕೋತೀವಿ, ಅಕ್ಕಿಯಿಂದನೇ ಈ ಚೇಳಿನ ಮರಗಳು ಜನನ ಆಗ್ಬಿಟ್ಟಿದೆ ಅಂತ ನಮ್ಗೆ ಅನ್ಕೋತೀವಿ ಅಲ್ವಾ. ಅದು ಎಷ್ಟು ತಪ್ಪು ಜ್ಞಾನ. ಅಕ್ಕಿಯಿಂದ ಚೇಳಿನ ಮರಿಗಳು ಬರ್ಲಿಕ್ಕೆ ಸಾಧ್ಯನಾ? ಅದರ ಮೂಲವನ್ನ ನಾವು ಹುಡುಕೊಂಡು ಹೋದ್ರೆ ಆ ಅಕ್ಕಿಯ ರಾಶಿಯಲ್ಲಿ ಅಲ್ಲಿ ಚೇಳಿನ ಮರಿಗಳ ಅಮ್ಮ ಅಲ್ಲಿ ಮೊಟ್ಟೆಯನ್ನ ಇಟ್ಟಿರ್ತಾರೆ. ಅದಕ್ಕೋಸ್ಕರ ಅದು ಆಮೇಲೆ ಅದು ಮೊಟ್ಟೆ ಹೊಡೆದು ಅಲ್ಲಿ ಚೇಳಿನ ಮರಿಗಳಾಗಿ ಅದು ಬಂದಿರುತ್ತೆ. ಅದನ್ನ ನೋಡ್ಬಿಟ್ಟು ಅಕ್ಕಿಯೇ ಇದರ ಏನ್ ತಾಯಿ ಅಂತ ಅನ್ಕೊಂಡ್ರೆ ಎಷ್ಟು ತಪ್ಪು ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿ ಕೊಡ್ತಾ ಇದ್ದಾರೆ. ಹೌದು, ನಮ್ಮ ದೇಹ ಬಂದಿರೋದು ಈ ಪ್ರಕೃತಿಯಿಂದನೇ. ಆದ್ರೆ ನಮ್ಮ ಆತ್ಮ ಅಂದ್ರೆ ಆ ಬೀಜವನ್ನ ಕೊಟ್ಟಿರುವಂತಹ ತಂದೆ ಯಾರು ಅಂತಂತಂದ್ರೆ ನಾನೇ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸರ್ವಯೋನಿಷು ಕೌಂತೆಯ ಎಲ್ಲ ಜೀವರಾಶಿಗಳ ತಂದೆ ನಾನೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇಷ್ಟೆಲ್ಲ ಶರೀರಗಳು, ಹಲವಾರು ಶರೀರಗಳು, 84 ಲಕ್ಷ ಶರೀರಗಳು ಯಾಕೆ ಸಿಗ್ತಾ ಇದೆ ಅಂತಂದ್ರೆ ನಾವು ಈ ಪ್ರಕೃತಿಯಲ್ಲಿ ಹುಟ್ಟೋದ್ರಿಂದನೇ ನಮ್ಗೆ ಇಷ್ಟೊಂದು ವೆರೈಟೀಸ್ ಇರೋದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಗೆ ಎಷ್ಟೊಂದು ಆಸೆಗಳಿದೆ, ಆ ಆಸೆಗಳನ್ನೆಲ್ಲ ಪೂರೈಸ್ಕೊಡ್ಲಿಕ್ಕೆ ಅಂತಹ ದೇಹಗಳನ್ನ ಭಗವಂತ ಕೊಡ್ತಾ ಹೋಗ್ತಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಮ್ಗೆ 3 ಗುಣಗಳ ಬಗ್ಗೆ ನಾವಿಲ್ಲಿ ಅರ್ಥ ಮಾಡ್ಕೊತಾ ಇದೀವಿ. ನಾವೇನಂತ ತಿಳ್ಕೊಂಡ್ವಿ, 3 ಗುಣಗಳಿಂದನೂ ನಾವು ಬಂಧಿತರಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತಾ ಇದೀವಿ. ಸೊ ಇವಾಗ ನೋಡಿ, ಇಲ್ಲಿ ಬಂಗಾರದ ಬೇಡಿ ಇದೆ, ಇಲ್ಲಿ ಬೆಳ್ಳಿಯ ಬೇಡಿ ಇದೆ, ಕಬ್ಬಿಣದ ಬೇಡಿ ಇದೆ. ಈ 3 ಬೇಡಿಗಳಲ್ಲಿ ನೀವು ಯಾವ ಬೇಡಿಯಿಂದ ನೀವು ಬಂಧನಕ್ಕೆ ಒಳಗಾಗ್ಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಏನ್ ಹೇಳ್ತೀರಾ? ಹರೇ ಕೃಷ್ಣ. ಬಂಗಾರದ ಬೇಡಿಗೆ ಬಂಗಾರದ ಬೇಡಿಯಲ್ಲಿ ಬಂಧನಕ್ಕೆ ಒಳಗಾಕ್ಬೇಕು ಅಂತ ಆಸೆ ಆಗ್ತಾ ಇದೆಯಾ ಮಾತಾಜಿ? ಮೂರನ್ನು ಯಾವ ಬೇಡಿಗಳು ಬೇಡ ಅನ್ಸುತ್ತೆ. ಯಾವ ಬೇಡಿನೂ ಬೇಡ ಅಲ್ವಾ. ಬಂಧನ ಅಂದ್ರೆ ಏನು? ಯಾವ ಬೇಡಿಯಿಂದ ಬಂಧನಕ್ಕೊಳಗಾದ್ರೂ ಅದು ಬಂಧನವೇ ಅಲ್ವಾ. ಅದಕ್ಕೆ ಬುದ್ಧಿವಂತರೋ ಅಥವಾ ಹೇಳಿ ಮಾತಾಜಿ. ಎಲ್ಲ ಬಂಧನಗಳಿಂದ ಹೊರಗೆ ಬರ್ಬೇಕು ಅಂತ. ಅಲ್ವಾ, ಎಲ್ಲಾ ಬಂಧನಗಳಿಂದ ನಾವು ಹೊರಗಡೆ ಬರ್ಬೇಕು. ಅದಕ್ಕೇನೆ ಇಲ್ಲಿ ಈ 3 ಬೇಡಿಗಳು ನಾವ್ ಎಂತ ನೋಡ್ತಾ ಇದೀವಿ, ಈ 3 ಬೇಡಿಗಳು ಈ 3 ಗುಣಗಳನ್ನ ಪ್ರತಿನಿಧಿಸುತ್ತೆ.
ಸೊ ಈ ಬಂಗಾರದ ಬೇಡಿ ಸತ್ವಗುಣವನ್ನ ಪ್ರತಿನಿಧಿಸುತ್ತೆ, ರಜೋಗುಣವನ್ನ ಈ ಬೆಳ್ಳಿಯ ಬೇಡಿ ಪ್ರತಿನಿಧಿಸುತ್ತೆ, ಮತ್ತೆ ಕಬ್ಬಿಣದ ಬೇಡಿ ತಮೋ ಗುಣವನ್ನ ಪ್ರತಿನಿಧಿಸುತ್ತೆ ಅಲ್ವಾ. ಹಾಗಾದ್ರೆ ಇದು ಸತ್ವಗುಣ ಪರವಾಗಿಲ್ವಾ, ಬಂಗಾರದ ಬೇಡಿ ಅಲ್ವಾ ಪರವಾಗಿಲ್ವಾ? ಅದನ್ನು ಮೀರಿ ಶುದ್ಧ ಸತ್ವಗುಣಕ್ಕೆ ಹೋಗ್ಬೇಕು. ಅಲ್ವಾ, ನಾವ್ ಈ 3 ಗುಣಗಳನ್ನ ಮೀರ್ಬೇಕು. ಅದನ್ನೇ ನಮ್ಗೆ ಈ ಅಧ್ಯಾಯದಲ್ಲಿ ಅರ್ಥ ಮಾಡ್ಕೊತಾ ಇರೋದು. ಸೊ ಇವಾಗ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ರೆ, ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ ಇಲ್ಲಿ ನಾವು ನೋಡ್ತಾ ಇದೀವಲ್ವಾ, ನೋಡಿ ನಾವು ಈ ಭೂಮಿ ಮೇಲೆ ಬಂದ ತಕ್ಷಣನೇ, ಅಮ್ಮನ ಗರ್ಭದಿಂದ ಹೊರಗಡೆ ಬಂದ ತಕ್ಷಣನೇ ನಾವು ಈ 3 ಗುಣಗಳಿಂದ ಬಂಧಿತರಾಗ್ತೀವಿ. ಈ 3 ಗುಣಗಳು ಹೇಗೆ ನಮ್ಮನ್ನ ಕುಣಿಸುತ್ತೋ ಆತರ ನಾವು ಕುಣಿತೀವಿ. ನೋಡಿ ನಮ್ಗೆ ಗೊತ್ತೇ ಆಗ್ತಿಲ್ಲ ನಾವೆಲ್ಲ ಬಂಧನಕ್ಕೆ ಒಳಗಾಗಿದೀವಿ ಅಂತ, ನಾವೆಲ್ಲ ಸ್ವತಂತ್ರ ಜೀವಿಗಳು ಅಂತ ನಾವು ಅನ್ಕೊಂಡಿದೀವಿ ಅಲ್ವಾ. ಆದ್ರೆ ನೋಡಿ ಕೃಷ್ಣ ಅವರು ಬಂಧನಕ್ಕೆ ಒಳಗಾಗಿಲ್ಲ. ಈ 3 ದೇವಿಯರು ಕೃಷ್ಣನ ಏನು ಅವ್ರು ಹೇಗೆ ಹೇಳ್ತಾರೋ ಅವರ ಆಜ್ಞೆಯ ಮೇರೆಗೆ ಅವ್ರು ಕೆಲಸವನ್ನ ಮಾಡ್ತಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಇಲ್ಲಿ ನಾವ್ ಏನನ್ನ ನೋಡ್ತಾ ಇದೀವಿ ಅಂದ್ರೆ ಕೋತಿಯನ್ನ ನೋಡ್ತಾ ಇದೀವಲ್ವಾ. ನೋಡಿ ಇವಾಗ ಕೋತಿ ಇಲ್ಲಿ ಅದಕ್ಕೆ ಬಾಳೆಹಣ್ಣು ಅಂದ್ರೆ ಇಷ್ಟ ಅಲ್ವಾ. ಒಂದು ಚಿಕ್ಕ ಏನು ಮೂತಿ ಇರುವಂತಹ ಏನು ಹೂಜಿಯಲ್ಲಿ ಈ ಬಾಳೆಹಣ್ಣನ್ನ ಇಟ್ಟಿದ್ದಾರೆ. ಸೊ ಇವಾಗ ಈ ಕೋತಿಗೆ ಆ ಬಾಳೆಹಣ್ಣು ಬೇಕು, ಅದ್ ಆಸೆಯನ್ನ ಪಡ್ತಾ ಇದೆ, ಆ ಬಾಳೆಹಣ್ಣು ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅದೇನ್ ಮಾಡ್ತಿದೆ, ಬಾಳೆಹಣ್ಣ ತಗೊಳ್ಲಿಕ್ಕೆ ಹೋಗ್ತಾ ಇದೆ. ಬಾಳೆಹಣ್ಣನ್ನ ಇಟ್ಕೊಂಡು ಅದು ಕೈಯನ್ನ ಹೊರಗಡೆ ತೆಗಿಲಿಕ್ಕೆ ಆಗೋದಿಲ್ಲ ಅಲ್ವಾ. ಯಾಕಂದ್ರೆ ಅದು ಬಾಳೆಹಣ್ಣು ಇಟ್ಕೊಂಡಾಗ ಅದು ಕೈ ದೊಡ್ಡದಾಗತ್ತೆ, ಅದು ಅಡ್ಡ ಬರುತ್ತೆ ಅದು ಹೊರಗಡೆ ಬರ್ಲಿಕ್ಕೆ. ಅಂದ್ರೆ ಏನಾಯ್ತು, ಈ ಕೋತಿ ಆಸೆಯನ್ನ ಪಟ್ಟಿದ್ದಕ್ಕೆ ಇಲ್ಲಿ ಬಂಧನಕ್ಕೆ ಸಿಕ್ಕಾಕೋತಾ ಇದೆ. ಇವಾಗ ಆ ಕೋತಿಯನ್ನ ಹಿಡಿಯೋರು ಬಂದ್ಬಿಟ್ಟು ಈ ಕೋತಿಯನ್ನ ಇಟ್ಕೊಂಡು ಹೋಗ್ತಾರೆ, ಅದು ಜೀವನ ಪರ್ಯಂತ ಬಂಧನಕ್ಕೆ ಒಳಗಾಗುತ್ತೆ. ಇಲ್ಲಿ ಈ ಕೋತಿ ಬಂಧನಕ್ಕೆ ಒಳಗಾಗಿದ್ದು ಏನಕ್ಕೆ, ಆಸೆಯನ್ನ ಪಟ್ಟಿದ್ದಕ್ಕೆ. ಅದೇ ತರ ನಾವೆಲ್ಲರೂ ಸಹ ಕೃಷ್ಣನಾಗ್ಬೇಕು, ನಾವು ಒಡೆಯನಾಗ್ಬೇಕು ಅಂತ ಆಸೆ ಪಟ್ಟಿರೋದಕ್ಕೆ ನಾವ್ ಇಲ್ಲಿ ಬಂಧನಕ್ಕೆ ಒಳಗಾಗಿದೀವಿ. ಯಾವಾಗ ನಾವು ಆ ಆಸೆಯನ್ನ ನಾವು ಬಿಡ್ತೀವೋ, ಇವಾಗ ಕೋತಿ ಈ ಬಾಳೆಹಣ್ಣಿನ ಆಸೆ ಬಿಟ್ರೆ ಏನಾಗುತ್ತೆ, ಅದು ಕೈಯನ್ನ ಆರಾಮಾಗಿ ತಗೋಬಹುದು, ತೆಕ್ಕೊಂಡ್ಬಿಟ್ಟು ಅದು ಸ್ವತಂತ್ರವಾಗಿ ಇರಬಹುದು. ಇವಾಗ ಇಲ್ಲ, ನಾನು ಆ ಬಾಳೆಹಣ್ಣಿನ ಆಸೆಯನ್ನ ಬಿಡೋದಿಲ್ಲ ಅಂದ್ರೆ ಏನಾಗುತ್ತೆ, ಅದು ಬಂಧನಕ್ಕೆ, ಶಾಶ್ವತವಾದ ಬಂಧನಕ್ಕೆ ಒಳಗಾಗುತ್ತೆ. ಅದೇ ತರನೇ ನಾವುನು ಅಷ್ಟೇನೆ. ಇವಾಗ ನಾವು ಆ ಆಸೆಯಿಂದ ಹೊರಗಡೆ ಬಂದ್ರೆ, ಆ ಒಡೆತನದ ಭಾವದಿಂದ ಹೊರಗಡೆ ಬಂದ್ರೆ ನಾವುನು ಸಹ ಈ ಬಂಧನದಿಂದ ಮುಕ್ತರಾಗ್ತೀವಿ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇವಾಗ ನಮ್ಗೆ ಏನನ್ನ ಹೇಳ್ತಾ ಇದ್ರೆ ಕೃಷ್ಣ ಅಂದ್ರೆ, ಸತ್ವ ಗುಣದಲ್ಲಿರುವ ವ್ಯಕ್ತಿಯ ಗುಣಗಳು ಯಾವ್ದ್ಯಾವ್ದು, ಹೇಗಿರ್ತಾನೆ ಸತ್ವಗುಣದಲ್ಲಿರುವ ವ್ಯಕ್ತಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ, ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಗ. ಪಾಪರಹಿತನೇ, ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದದ್ದು, ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು, ಅದು ಮನುಷ್ಯನನ್ನ ಎಲ್ಲ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನ ಹೊಂದಿದವರನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಇಲ್ಲಿ ಒಳ್ಳೇದೇ ಹೇಳ್ತಾ ಇದಾರೆ ಸಾತ್ವಿಕ ಗುಣ ಬಗ್ಗೆ ಅಲ್ವಾ. ಸತ್ವಗುಣ ಒಳ್ಳೇದೇ ಅಂತ ಹೇಳ್ತಿದ್ದಾರೆ. ಅದು ಈ 3 ಗುಣದಲ್ಲಿ ಅದು ತುಂಬಾ ನಿರ್ಮಲವಾದದ್ದು, ಪ್ರಕಾಶಮಾನವಾದ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆ ಗುಣದಲ್ಲಿ ಯಾವ ವ್ಯಕ್ತಿ ಇರ್ತಾನೋ ಅವನು ಜ್ಞಾನವಂತನಾಗಿರ್ತಾನೆ. ಅವನಿಗೆ ಯಾವ್ದು ಸರಿ ಯಾವ್ದು ತಪ್ಪು, ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅಂತ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವನು ಸರಿಯಾಗಿರೋದನ್ನೇ ಮಾಡ್ತಾನೆ, ಅವನು ಒಳ್ಳೇದನ್ನೇ ಮಾಡ್ತಾನೆ. ಅದಕ್ಕೆ ಅವನಿಗೆ ಪಾಪಗಳು ತಟ್ಟೋದಿಲ್ಲ. ಆ ಪಾಪದ ಪ್ರತಿಕ್ರಿಯೆಯಿಂದ ಅವನು ಬಿಡುಗಡೆ ಹೊಂದಿರ್ತಾನೆ. ಆದ್ರೆ ಏನಾಗ್ತಾ ಇದೆ, ಇಲ್ಲಿ ಅವನು ಬಂಧನಕ್ಕೆ ಒಳಗಾಗಿದ್ದಾನೆ. ಏನ್ರಿಂದ ಬಂಧನಕ್ಕೆ ಒಳಗಾಗಿದ್ದಾನೆ, ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯಿಂದ ಅವನು ಬಂಧನಕ್ಕೆ ಒಳಗಾಗಿದ್ದಾನೆ ಅಲ್ವಾ. ಇವಾಗ ನಾವು ದೇವ್ರ ಹತ್ರ ಏನಕ್ಕೆ ಹೋಗ್ತೀವಿ, ನಮ್ಗೇನಾದ್ರೂ ಕಷ್ಟ ಇದ್ರೆ ನಾವು ಹೋಗ್ತೀವಿ ಅಲ್ವಾ. ಸಂಕಟ ಬಂದಾಗ ವೆಂಕಟರಮಣ. ಇಲ್ಲಿ ಏನಾಗ್ತಾ ಇದೆ, ಈ ಸತ್ವಗುಣದವರು ಪಾಪನೇ ಮಾಡೋದಿಲ್ಲ, ಅವರು ಪುಣ್ಯ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಅವ್ರು ಯಾವಾಗ್ಲೂ ಸಂತೋಷದಲ್ಲೇ ಇರ್ತಾರೆ. ಈ ಭೌತಿಕ ಪ್ರಪಂಚದಲ್ಲಿ ಅವರಿಗೆ ಹೆಚ್ಚು ಕಷ್ಟಗಳಿರೋದಿಲ್ಲ, ಸುಖವಾಗಿರ್ತಾರೆ, ಮತ್ತೆ ಜ್ಞಾನವಂತರಾಗಿರ್ತಾರೆ. ಅದಕ್ಕೇನಾಗುತ್ತೆ, ಅವರು ಭಗವಂತನ ಬಳಿಗೆ ಹೋಗೋದೇ ಇಲ್ಲ, ಅವರು ಭಗವಂತನಿಗೆ ಅವರು ಶರಣಾಗೋದೇ ಇಲ್ಲ, ಭಗವಂತನ ಭಕ್ತಿಯನ್ನ ಮಾಡೋದೇ ಇಲ್ಲ. ನಾವು ಭಗವಂತನ ಭಕ್ತಿಯನ್ನ ಮಾಡ್ಲಿಲ್ಲ ಅಂತಂದ್ರೆ ನಾವು ಈ ಹುಟ್ಟು ಸಾವಿನ ಚಕ್ರದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಾವು ಪುಣ್ಯದಿಂದ ನಾವು ಬಂಧಿತರಾಗ್ಬಿಡ್ತೀವಿ. ಆ ಪುಣ್ಯವನ್ನ ನಾವು ಅನುಭವಿಸ್ಲಿಕ್ಕೆ ಮತ್ತೆ ಮತ್ತೆ ನಾವು ಹುಟ್ಟಬೇಕಾಗತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಸತ್ವಗುಣದಿಂದ ನಾವು ಬಂಧನಕ್ಕೆ ಒಳಗಾಗ್ತೀವಿ. ಏನ್ ಕಾರಣ ಅಂತಂದ್ರೆ ಸುಖ ಮತ್ತು ಜ್ಞಾನ, ಇವೆರಡು ಆ ಪ್ರಜ್ಞೆ, ಸುಖದ ಪ್ರಜ್ಞೆ ಮತ್ತೆ ಜ್ಞಾನದ ಪ್ರಜ್ಞೆ ನಮ್ಮನ್ನ ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇವಾಗ ರಜೋಗುಣದಲ್ಲಿರುವ ವ್ಯಕ್ತಿಯ ಗುಣಗಳು ಯಾವುದು, ಯಾರಾದ್ರೂ ಹೇಳ್ತೀರಾ? ರಜೋಗುಣದಲ್ಲಿರುವ ವ್ಯಕ್ತಿಯ ಗುಣಗಳು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಆಸೆ ಪಡುವ ವ್ಯಕ್ತಿ.
ತುಂಬಾ ಆಸೆಗಳಲ್ವಾ. ಸೊ ನಮ್ಮ ಅಗತ್ಯಕ್ಕಿನ್ನ ಹೆಚ್ಚು ಬೇಕು ಅಂತ ನಾವು ಬಯಸಿದ್ರೆ ಅದು ಆಸೆ ಅಲ್ವಾ. ನಮ್ಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನ ಮಾತ್ರ ನಾವು ಬಯಸ್ಬೇಕಾಗತ್ತೆ. ಅದು ನಾವು ಏನು ಈಶಾವಾಸ ಅಂತ ಹೇಳ್ಬಿಟ್ಟು ಏನ್ ಹೇಳ್ತೀವೋ ಆ ತತ್ವದಲ್ಲಿ ನಾವು ಜೀವನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಈಶೋಪನಿಷತ್ತಲ್ಲಿ ಹೇಳ್ತಾರೆ. ನಮ್ಮ ಶೇರನ್ನ ಮಾತ್ರ ನಾವು ಪಡ್ಕೋಬೇಕು. ಹೌದು, ನಾವೆಲ್ಲನೂ ಭಗವಂತನ ಮಕ್ಕಳು, ನಾವೆಲ್ಲನೂ ಈ ದೇಹವನ್ನ ಪೋಷಿಸ್ಲೇಬೇಕಾಗತ್ತೆ. ಈ ಭೌತಿಕ ಪ್ರಪಂಚ ಇದ್ದಾಗ ನಮ್ಮ ಪಾಲನ್ನ ಮಾತ್ರ ನಾವು ಬಳಸ್ಕೋಬೇಕು, ಬೇರೆಯವರ ಪಾಲನ ನಾವು ಕಬಳಿಸ್ಬಾರ್ದು. ಅದನ್ನೇ ಈಶಾವಾಸ್ಯ ಮಿದಂ ಸರ್ವಂ ಅಂತ ಹೇಳ್ಬಿಟ್ಟು ನಾವು ಈಶೋಪನಿಷತ್ತಲ್ಲಿ ಕಲ್ತ್ಕೋತೀವಿ. ಸೊ ಇವಾಗ ರಜೋಗುಣದಲ್ಲಿರೋರು ಯಾವ ತರ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ ಅವ್ರು ಹೇಗೆ ಬಂಧನಕ್ಕೆ ಒಳಗಾಗ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಪನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿ ಇಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ ದೇಹದಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ರಜೋಗುಣದವ್ರು ಯಾವ ತರ ಇರ್ತಾರೆ, ಅವ್ರು ಯಾವಾಗ್ಲೂ ಸಹ ತುಂಬಾ ಅವ್ರು ಆಕ್ಟಿವ್ ಆಗಿರ್ತಾರೆ. ಏನಕ್ಕೆ ಅವ್ರು ಆಕ್ಟಿವ್ ಆಗಿರ್ತಾರೆ? ಬೇರೆಯವ್ರಿಗೇನೋ ಸಹಾಯ ಮಾಡ್ಬೇಕು ಅಂತಲ್ಲ, ಅವರು ತಮ್ಮ ಇಂದ್ರಿಯ ಸುಖವನ್ನ ಅವರು ಪಡ್ಕೊಳ್ಲಿಕ್ಕೆ ಅವ್ರು ಯಾವಾಗ್ಲೂ ಅವರು ಚಟುವಟಿಕೆಯಿಂದ ಇರ್ತಾರೆ. ಅವ್ರಿಗೆ ಆಸೆಗೆ ಮಿತಿನೇ ಇರೋದಿಲ್ಲ. ಅವ್ರಿಗೆ ಒಂದು ಮನೆ ಇರುತ್ತೆ, ಒಂದು ವೆಹಿಕಲ್ ಇರುತ್ತೆ, ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇರುತ್ತೆ, ಆದ್ರೂ ಅವ್ರು ಇನ್ನ ಹೆಚ್ಚು ಹೆಚ್ಚು ಅವರು ಕೆಲಸವನ್ನ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಅಷ್ಟು ಅಮಿತವಾದ ಆಸೆಗಳಿರುತ್ತೆ. ಅದನ್ನೆಲ್ಲ ಅವ್ರು ಪಡ್ಕೊಳ್ಲಿಕ್ಕೆ ಅವ್ರು ಹೆಚ್ಚು ಹೆಚ್ಚು ಕೆಲಸ ಮಾಡ್ಬೇಕಾಗತ್ತೆ. ಮತ್ತೆ ಅವರು ಅದಕ್ಕೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ ಪ್ರಭುಪಾದರು ಭಾವಾರ್ಥದಲ್ಲಿ ಅಂತಂದ್ರೆ, ಇವಾಗ ಒಂದು ಗಂಡಿಗೆ ಹೆಣ್ಣನ್ನ ನೋಡಿದ್ರೆ ಆಕರ್ಷಣೆ ಆಗುತ್ತೆ, ಹೆಣ್ಣಿಗೆ ಗಂಡನ ನೋಡಿದ್ರೆ ಆಕರ್ಷಣೆ ಆಗುತ್ತೆ. ಸೊ ಇಬ್ರು ಇವಾಗ ಮದ್ವೆ ಆದ್ರೆ ಏನಾಗುತ್ತೆ, ಅವ್ರಿಗೆ ಇವಾಗ ಅವರ ಅಗತ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ. ಅವ್ರಿಗೆ ಮಕ್ಳು ಹುಡ್ತಾರೆ, ಮತ್ತೆ ಒಂದು ಮನೆ ಬೇಕು ಅಂತ ಅನ್ಸುತ್ತೆ, ಮತ್ತೆ ಅವ್ರಿಗೆ ಬಂಧು ಬಾಂಧವರು ಜಾಸ್ತಿ ಆಗ್ತಾರೆ, ಮತ್ತೆ ಒಂದು ಅಂತಸ್ತು ಬೇಕು ನನ್ಗೆ ಸಮಾಜದಲ್ಲಿ ಅಂತ ಬರುತ್ತೆ. ಸೊ ಅದನ್ನೆಲ್ಲ ಅವ್ರು ಪಡ್ಕೊಳ್ಲಿಕ್ಕೆ ಹೆಚ್ಚು ಹೆಚ್ಚು ದುಡಿತಾ ಹೋಗ್ಬೇಕು, ಹೆಚ್ಚು ಹೆಚ್ಚು ಹಣ ಗಳಿಸ್ತಾ ಹೋಗ್ಬೇಕಾಗತ್ತೆ. ಸೊ ಇವಾಗ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಅವ್ರು ಹೇಗೆ ಈಗ ಬಂಧನಕ್ಕೆ ಸಿಕ್ಕಾಕೊಳ್ತಾರೆ ಅಂತಂತಂದ್ರೆ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಾಕೋತಾರೆ. ಯಾಕಂದ್ರೆ ಅವ್ರು ಇವಾಗ ಕೆಲಸ ಮಾಡ್ತಿರೋದು ತಮ್ಮ ಇಂದ್ರಿಯ ಸುಖಕ್ಕೆ. ನಾವು ತಿಳ್ಕೊಂಡ್ವಿ ಅಲ್ವಾ, ನಾವ್ ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ವಿಷ್ಣುವಿಗೆ ಯಜ್ಞವನ್ನ ಮಾಡಿರೋ ತರ ವಿಷ್ಣುವಿನ ಸಂತೋಷಕ್ಕೋಸ್ಕರ ನಾವು ಮಾಡ್ಬೇಕಾಗತ್ತೆ. ನಾವು ವಿಷ್ಣುವಿನ ಸಂತೋಷಕ್ಕೆ ಮಾಡ್ದಲೆ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಮಾಡಿದ್ರೆ ನಾವು ಆ ಫಲಪ್ರದ ಚಟುವಟಿಕೆಗಳಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅಲ್ವಾ. ನಾವು ಬಂಧನಕ್ಕೆ ನಾವು ಒಳಗಾಗ್ತೀವಿ. ಸೊ ಆತರ ರಜೋಗುಣದಲ್ಲಿರೋರು ಸಹ ಇಲ್ಲಿ ಬಂಧನಕ್ಕೆ ಒಳಗಾಗ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಮತ್ತೆ ತಮೋ ಗುಣದಲ್ಲಿರುವ ವ್ಯಕ್ತಿಯ ಗುಣಗಳು ಯಾವುದು, ಅವ್ರು ಯಾವ ತರ ಇರ್ತಾರೆ, ಯಾರಾದ್ರೂ ಹೇಳ್ತೀರಾ? ತಮೋ ಗುಣದಲ್ಲಿರುವ ವ್ಯಕ್ತಿ ಯಾವ ತರ ಇರ್ತಾರೆ ಅಂತ? ತಮೋ ಗುಣ ಹೇಗೆ ಜನಗಳನ್ನ ಕೊಂದಾದ್ರೂ ಅದನ್ನ ಪಡಿಬೇಕಂತಿರ್ತಾರೆ. ಓಕೆ, ಸಜಿ ಈ ಒಂದು ಗುಣದ ಲಕ್ಷಣಗಳು, ಈ ವ್ಯಕ್ತಿ ಆಲಸ್ಯವನ್ನ ಹೊಂದಿರ್ತಾನೆ, ಹೆಚ್ಚು ಭ್ರಮೆಯಲ್ಲಿ ಬದುಕ್ತಾನೆ, ನಿದ್ದೆಯ ಒಂದು ಇದ್ರಲ್ಲಿ ಇರ್ಬೋದು ಅಂತ ಕಾಣಿಸುತ್ತೆ ಹೆಚ್ಚಾಗಿ. ಸರಿಯಾಗಿ ಹೇಳಿದ್ರು, ಧನ್ಯವಾದಗಳು. ಹರೇ ಕೃಷ್ಣ. ನೋಡೋಣ ಈಗ ಕೃಷ್ಣ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ತಮಗುಣದಲ್ಲಿರೋರು ಯಾವ ತರ ಇರ್ತಾರೆ ಅಂತ. ತಮಸ್ತ್ವಜ್ಞಾನ ಜಂ ವಿದ್ಧಿ ಮೋಹನಂ ಸರ್ವ ದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಹಿ ತನ್ನಿಬಧ್ನಾತಿ ಭಾರತ. ಭರತ ವಂಶಜನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹದಾರಿಗಳಾದ ಎಲ್ಲ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನ ಬಂಧಿಸುತ್ತದೆ ಅಲ್ವಾ. ಮನುಷ್ಯ ಜನ್ಮ ಕೊಟ್ಟಾಗ ನಾವು ಏನಕ್ಕೆ ಉಪಯೋಗಿಸ್ಕೋಬೇಕು ಅಂತಾನೆ ಅವ್ರಿಗೆ ಜ್ಞಾನ ಇರೋದಿಲ್ಲ. ಅವರು ಅಜ್ಞಾನದಲ್ಲಿ ಇರ್ತಾರೆ, ಪ್ರಾಣಿಗಳ ತರ ಬದುಕ್ತಾರೆ. ಪ್ರಾಣಿಗಳು ಏನ್ ಮಾಡ್ತಾರೆ, ನಾಲ್ಕನೇ ಮಾಡೋದು ಅಲ್ವಾ. ಆಹಾರ, ನಿದ್ರಾ, ಭಯ, ಮೈಥುನ. ಇವ್ರುನು ಅಷ್ಟೇನೆ, ಆಹಾರ, ನಿದ್ರಾ, ಭಯ, ಮೈಥುನ, ಈ ನಾಲ್ಕನ್ನು ಹೊರತುಪಡಿಸಿ ಅವ್ರು ಬೇರೆ ಏನನ್ನೂ ಮಾಡೋದಿಲ್ಲ. ಇವ್ರಿಗುನು ನೋಡ್ಲಿಕ್ಕೆ ಮನುಷ್ಯರು ಅಷ್ಟೇನೆ, ಆದ್ರೆ ಅವ್ರ ಜೀವನ ಮಾಡ್ತಾ ಇರೋದು ಪ್ರಾಣಿಗಳ ತರನೇ ಅಲ್ವಾ. ಅವ್ರ ದೇಹವನ್ನ ಬಿಡುದು ಪ್ರಾಣಿಗಳ ತರ. ಇವಾಗ ನಮ್ಗೆ ಮನುಷ್ಯ ಜನ್ಮದಲ್ಲಿದ್ದಾಗ ನಮ್ಗೆ ಅವಕಾಶ ಇದೆ, ನಾವು ಭಗವಂತನ ನಾಮಸ್ಮರಣೆ ಮಾಡುವಂತ ಒಂದು ಅವಕಾಶ ಇದೆ. ಆದ್ರೆ ಭಗವಂತನ ನಾಮಸ್ಮರಣೆ ನಮಗೆ ಬರ್ಬೇಕು ಅಂತಂದ್ರೆ ನಾವು ಜೀವನದ ಪೂರ್ತಿ ನಾವು ಭಗವಂತನನ್ನ ನಾವು ಸ್ಮರಣೆ ಮಾಡ್ಬೇಕು ಅಂತ ನಮ್ಗೆ ಕೃಷ್ಣ 8ನೇ ಅಧ್ಯಾಯದಲ್ಲಿ ಹೇಳಿದ್ರು. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ರು, ಇವ್ರು ಬದುಕ್ತಾ ಇರೋದೇ ಪ್ರಾಣಿಗಳ ತರ. ಮತ್ತೆ ಅವ್ರು ಸಾಯುವ ಸಮಯದಲ್ಲಿ ಭಗವಂತನನ್ನ ನೆನಪಿಸ್ಕೊಳ್ಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ, ಅದು ಸಾಧ್ಯವೇ ಇಲ್ಲ. ಅವರು ಸಹ ಈಗ ಪ್ರಾಣಿಗಳಿಗೆ ಅವಕಾಶನೇ ಇಲ್ಲ, ಅವರು ಹರಿನಾಮವನ್ನ ಮಾಡ್ಕೋಬೇಕು ಅಂದ್ರೂ ಪ್ರಾಣಿಗಳಿಗೆ ಆಗೋದಿಲ್ಲ. ಅದೇ ತರನೇ ಈ ಅಮೂಲ್ಯವಾದ ಮಾನವ ಜನ್ಮದಲ್ಲಿ ಅವರು ಹೊಂದಿದ್ರು ಸಹ ಅವರು ಪ್ರಾಣಿಗಳ ತರ ಅವರು ದೇಹವನ್ನ ಬಿಡ್ತಾರೆ. ಸೊ ಕೊನೆಗೆ ಅವರು ಪ್ರಾಣಿಗಳ ತರನೇ ಅವರು ಪ್ರಾಣಿಗಳ ದೇಹವನ್ನೇ ಅವರು ಪಡಿಬೇಕಾಗುತ್ತೆ ಮುಂದಿನ ಜನ್ಮದಲ್ಲಿ. ಮತ್ತೆ ಅವ್ರು ಇದ್ದಾಗ್ಲೂ ಅಷ್ಟೇನೆ, ಅವ್ರು ಏನ್ ಮಾಡ್ತಾರೆ, ಅವ್ರು ಯಾವಾಗ್ಲೂ ಸೋಮಾರಿತನದಲ್ಲೇ ಇರ್ತಾರೆ. ಅವರು ಇವಾಗ ನಾವು ನೋಡಿದೀವಲ್ವಾ, ಎಷ್ಟೊಂದ್ ಜನಕ್ಕೆ ಎದ್ದೋಳಕ್ಕೆ ಇಷ್ಟ ಇಲ್ಲ, ಅವ್ರು 11 ಗಂಟೆ ಆದ್ರೂ ಮಲ್ಕೊಂಡೇ ಇರ್ತಾರೆ. ಮತ್ತೆ ಎದ್ಮೇಲೂ ಸಹ ಏನ್ ಮಾಡ್ಬೇಕು, ಒಬ್ಬ ವ್ಯಕ್ತಿ
ಆ ಮಾನವ ಅವನು ಅದನ್ನ ಮಾಡೋದಿಲ್ಲ ಅಲ್ವಾ. ಮತ್ತೆ ಅವರು ಯಾವುದೇ ಒಂದು ಕೆಲಸವನ್ನ ಕೊಟ್ರು ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಏನಾದ್ರೂ ಒಂದು ಅವರು ಹುಡುಕ್ತಾ ಇರ್ತಾರೆ, ಅದನ್ನ ಅವರು ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಒಂದು ಚಿಕ್ಕ ನೆಪವನ್ನ ಅವರು ಹುಡುಕ್ತಾ ಇರ್ತಾರೆ ಅಲ್ವಾ. ಮತ್ತೆ ಅವ್ರ ಭ್ರಮೆಯಲ್ಲೇ ಇರ್ತಾರೆ ಅವ್ರು ಯಾವಾಗ್ಲೂ ಸಹ. ಮತ್ತೆ ಅವರ ಅಭ್ಯಾಸಗಳನ್ನು ಅಷ್ಟೇನೆ, ಎಲ್ಲ ಕೆಟ್ಟ ಅಭ್ಯಾಸಗಳನ್ನೇ ಇರುತ್ತೆ. ಮತ್ತೆ ನಮ್ಗಿಲ್ಲಿ ಆಚಾರ್ಯರು ಏನಂತ ಹೇಳ್ತಾರೆ ಅಂತಂದ್ರೆ, ಸತ್ವಗುಣದವರು ಯಾವ ತರ ಇರ್ತಾರೆ ಅಂತಂದ್ರೆ ಅವರ ದೇಹ ಮತ್ತೆ ಮನಸ್ಸು ಎರಡೂ ಸಹ ಪರಿಶುದ್ಧವಾಗಿರುತ್ತೆ ಅಂತ ಹೇಳ್ತಾರೆ. ರಜೋಗುಣದವರು ದೇಹ ಪರಿಶುದ್ಧವಾಗಿರುತ್ತೆ, ಆದ್ರೆ ಮನಸ್ಸು ಪರಿಶುದ್ಧವಾಗಿರೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಅಷ್ಟು ಇಚ್ಛೆಗಳು ಅಲ್ವಾ, ಕಷ್ಟ, ಇಷ್ಟ, ಮತ್ತೆ ದುಃಖ, ಸುಖ ಎಲ್ಲವೂ ಇರುತ್ತೆ ರಜೋಗುಣದಲ್ಲಿ. ಅವರ ಮನಸ್ಸು ಪರಿಶುದ್ಧವಾಗಿರುತ್ತೆ, ಮತ್ತೆ ಯಾವಾಗ್ಲೂ ಆತಂಕದಲ್ಲಿರುತ್ತೆ. ಯಾಕಂದ್ರೆ ಅವ್ರಿಗೆ ಏನೋ ಒಂದು ಆಸೆಯನ್ನ ಪಟ್ಟಿರ್ತಾರೆ, ಅದು ನೆರವೇರಿಲ್ಲ ಅಂತಂದ್ರೆ ಅವ್ರಿಗೆ ದುಃಖ ಆಗುತ್ತೆ, ನೆರವೇರಿದ್ರೆ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ, ಮತ್ತೆ ಲೋಭ ಬರುತ್ತೆ, ಇನ್ನ ನಾನು ಹೆಚ್ಚು ಹೆಚ್ಚು ಪಡ್ಕೋಬೇಕು ಅಂತ ಅಲ್ವಾ. ತಮೋಗುಣದವ್ರಿಗೆ ಅವರ ದೇಹ ಮತ್ತೆ ಮನಸ್ಸು ಎರಡೂ ಸಹ ಅದು ಪರಿಶುದ್ಧವಾಗಿರೋದಿಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಈ 3 ಗುಣದಲ್ಲಿ ಇದ್ರೆ ಅವ್ರಿಗೆ ಇಲ್ಲಿ ಏನಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ ಕೃಷ್ಣ. ಕೊನೆಗೆ ಯಾವ್ದ್ರಿಂದ ಅವ್ರು ಬಂಧನಕ್ಕೆ ಒಳಗಾಗ್ತಾರೆ ಅಂತ ಹೇಳ್ತಾ ಇದಾರೆ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನ ಮಾವೃತ್ಯತು ತಮಃ ಪ್ರಮಾದೆ ಸಂಜಯತ್ಯುತ. ಇಲ್ಲಿ ನಮ್ಗೆ ಆ ಸಮರಿಯನ್ನ ಹೇಳ್ತಾ ಇದಾರೆ. ಭರತ ವಂಶಜನಾದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನ ಸುಖವಾಗಿರಲು ಬದ್ಧಗೊಳಿಸುತ್ತದೆ, ರಜೋಗುಣವು ಕಾಮ್ಯ ಕರ್ಮಗಳನ್ನ ಮಾಡಲು ಬದ್ಧಗೊಳಿಸುತ್ತದೆ, ತಮಸ್ಸು ಮನುಷ್ಯನ ಜ್ಞಾನವನ್ನ ಆವರಿಸಿ ಅವನನ್ನ ಹುಚ್ಚಿಗೆ ಬದ್ಧಗೊಳಿಸುತ್ತದೆ ಅಂತ ಬಿಟ್ಟು ಹೇಳ್ತಿದ್ರೆ. ನೋಡಿ, ಇಲ್ಲಿ 3 ಗುಣಗಳು ಸಹ ಅವ್ರನ್ನ ಬಂಧನಕ್ಕೆ ಒಳಗಾಗೋ ತರನೇ ಮಾಡ್ತಾ ಇದೆ. ಸೊ ಸತ್ವಗುಣ ಮನುಷ್ಯನನ್ನ ಸುಖವಾಗಿರ್ಬೇಕು ಅನ್ನೋದಕ್ಕೆ ಅದು ಬದ್ಧಗೊಳಿಸ್ತಾ ಇದೆ. ಭಗವಂತನ ಏನು ಭಕ್ತಿಯನ್ನ ಮಾಡ್ಲಿಕ್ಕೆ ಅದು ಬದ್ಧಗೊಳಿಸ್ತಾ ಇಲ್ಲ. ಮತ್ತೆ ರಜೋಗುಣ ಏನ್ ಮಾಡುತ್ತೆ, ಫಲಪ್ರದ ಚಟುವಟಿಕೆಗಳನ್ನ ಇನ್ನ ಹೆಚ್ಚು ಹೆಚ್ಚು ಪಡ್ಕೊಳ್ಲಿಕ್ಕೆ ಏನಾದ್ರೂ ಇದೆಯಾ ಮಾರ್ಗ ಅಂತ ಹೇಳ್ಬಿಟ್ಟು ಅಂತಹ ಕರ್ಮಗಳನ್ನ ಮಾಡ್ಲಿಕ್ಕೆ ಅದು ಬದ್ಧಗೊಳಿಸ್ತಾ ಇದೆ. ತಮಸ್ ಏನ್ ಮಾಡ್ತಾ ಇದೆ, ಅವರು ಅಜ್ಞಾನದಲ್ಲಿದ್ದಾರೆ, ಅವ್ರನ್ನ ಹುಚ್ಚಿಗೆ ಬದ್ಧಗೊಳಿಸುತ್ತೆ. ನಾವಿವಾಗ ಬೆಟ್ಟಕ್ಕೆ ಮಣ್ಣು ಹೊತ್ತ ಹಾಗೆ ಅಥವಾ ನೀರಿಗೆ ಹೋಮ ಮಾಡ್ದಂಗೆ ಅಂತ ನಾವ್ ಹೇಳ್ತೀವಲ್ವಾ, ಅದ್ರಲ್ಲಿ ಏನೂ ಇಲ್ಲ. ಅಂತಹ ಕಾರ್ಯಗಳನ್ನ ಮಾಡಿದ್ರೆ ನಮ್ಗೇನು ಫಲಗಳು ಸಿಗೋದಿಲ್ಲ ಅಲ್ವಾ. ಅಂತಹ ಒಂದು ಏನು ಮನುಷ್ಯ ಜನ್ಮವನ್ನ ವ್ಯರ್ಥ ಮಾಡ್ಕೊಳೋಂತಹ ಕರ್ಮಗಳನ್ನ ತಮೋಗುಣದವರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ರಜಸ್ತಮಶ್ಚ ವಿಭೂಯ ಸತ್ವಂ ಭವತಿ ಭಾರತ ರಜಸ್ತತ್ವಂ ತಮಶ್ಚೈವ ತಮಸ್ತತ್ವಂ ರಜಸ್ತತ. ಭರತ ವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನ ಸೋಲಿಸುತ್ತದೆ, ಇನ್ನೂ ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣಗಳನ್ನ ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇವಾಗ ನಾವ್ ಯಾವಾಗ್ಲೂ ಒಂದೇ ಗುಣದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಾವಿವಾಗ ಸತ್ವಗುಣದಿರ್ಬೋದು, ಹೆಚ್ಚಾಗಿ ಸತ್ವಗುಣದಿರ್ಬೋದು, ಅಥವಾ ಹೆಚ್ಚಾಗಿ ರಜೋಗುಣ, ಅಥವಾ ಹೆಚ್ಚಾಗಿ ತಮೋಗುಣದಿರ್ಬೋದು. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ನೋಡಿ, ನಾವು ಬೆಳಗ್ಗೆ ಎದ್ದಾಗ ನಮ್ಮ ಮನಸ್ಥಿತಿ ಯಾವ ತರ ಇರುತ್ತೆ, ಸತ್ವಗುಣದಿರುತ್ತೆ. ಅದು ಬ್ರಹ್ಮ ಮುಹೂರ್ತದಲ್ಲಿ ಇದ್ರೆ ಗುಣದಲ್ಲಿ ಇರುತ್ತೆ. ಮತ್ತೆ ನಮ್ಗೆ ಮನಸ್ಸು ಪ್ರಶಾಂತವಾಗಿರುತ್ತೆ, ಎಲ್ಲವೂ ಸಹ ಸರಿಯಾಗಿ ಅರ್ಥ ಆಗತ್ತೆ. ಮತ್ತೆ ನಮ್ಗೆ ಯಾವಾಗ್ಲೂ ಒಳ್ಳೆ ಆಲೋಚನೆ ಬರುತ್ತೆ. ನಾವೇನು ಯೋಚನೆ ಮಾಡ್ತೀವಿ, ಸಂಕಲ್ಪ ಮಾಡ್ತೀವಲ್ವಾ, ಇವತ್ತು ನಾನು ಈ ಕೆಲಸಗಳನ್ನೆಲ್ಲ ಮುಗಿಸ್ಬಿಡ್ಬೇಕು, ಅಥವಾ ಯಾವ್ದೋ ಒಂದು ದುರಭ್ಯಾಸ ಇದ್ರೆ ಅದನ್ನ ನಾನು ಮಾಡ್ಬಾರ್ದು ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಅದೇ ಮಧ್ಯಾಹ್ನದಷ್ಟೊತ್ತಿಗೆ ಏನಾಗತ್ತೆ, ಸೊ ನಮ್ಗೆ ಈ ಭೌತಿಕ ಪ್ರಪಂಚದ ಜೊತೆ ನಾವು ಸೇರ್ಕೊಂಡಂಗೆಲ್ಲ ಬೆರೆತ್ಕೊಂಡಂಗೆಲ್ಲ ಏನಾಗತ್ತೆ, ನಾವು ಏನೋ ಹೆಚ್ಚನ್ನ ಏನೇನೋ ಗಳಿಸ್ಬೇಕು ನನ್ನ ಇಂದ್ರಿಯ ಸುಖಕ್ಕೆ ಅಂತ ಹೇಳ್ಬಿಟ್ಟು ಆತರ ಮನಸ್ಥಿತಿ ಬರುತ್ತೆ. ಅದಾದ್ಮೇಲೆ ನೋಡಿ, ರಾತ್ರಿ ಆದಂಗೆಲ್ಲ ಏನಾಗತ್ತೆ, ನಮ್ಗೆ ಆಲಸ್ಯ ಬರುತ್ತೆ, ಸಾಕಪ್ಪ ಮಾಡಿರೋದು ಅಂತ ಅನ್ಸುತ್ತೆ. ಮತ್ತೆ ಏನೋ ಒಂದು ಕೆಟ್ಟ ಕೆಲಸ ಮಾಡ್ಬೇಕು ಅನ್ಸುತ್ತೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಎಲ್ಲ ಕೆಟ್ಟ ಕೆಲಸಗಳು ಏನೆಲ್ಲ ಇದೆ, ಇವಾಗ ದರೋಡೆ ಮಾಡೋದು, ಕೊಲೆ ಮಾಡೋದು, ಅಥವಾ ವ್ಯಭಿಚಾರ ಮಾಡೋದು ಎಲ್ಲವೂ ಸಹ ರಾತ್ರಿ ಹೊತ್ತೇ ನಡೆಯುತ್ತೆ ಅಲ್ವಾ. ಸೊ ಇವಾಗ ನಮ್ಮ ಮನಸ್ಥಿತಿನೂ ಸಹ ಅಂದ್ರೆ ಅದು ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ಇವಾಗ ನಾನು ಸತ್ವಗುಣದಲ್ಲಿ ಇರ್ಬೇಕು ಅಂತಂತಂದ್ರೆ ನಾನು ಅಲ್ಲಿ ಇಚ್ಛೆಯನ್ನ ಪಡ್ಬೇಕು, ನಾನು ನನ್ನ ಮನಸ್ಸನ್ನ ನಾನು ನನ್ನ ಹತೋಟಿಯಲ್ಲಿ ಇಟ್ಕೋಬೇಕಾಗತ್ತೆ. ಅದು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ ನಾವು. ಯಾಕೆ ಅಂತಂತಂದ್ರೆ ಯಾವ್ದು ಬೇಕಾದ್ರೂ ಇವಾಗ ಪ್ರಬಲಗೊಳ್ಬಹುದು. ಸತ್ವಗುಣ ಬೇಕಾದ್ರೆ ಪ್ರಬಲಗೊಳ್ಬಹುದು, ರಜೋಗುಣ ಬೇಕಾದ್ರೆ ಪ್ರಬಲಗೊಳ್ಬಹುದು, ಅಥವಾ ತಮೋಗುಣ ಬೇಕಾದ್ರೆ ಪ್ರಬಲಗೊಳ್ಬಹುದು. ನನಗಿವಾಗ ಕೆಟ್ಟದೇನೋ ಮಾಡ್ಬೇಕು ಅಂತ ನನಗೆ ಅನ್ಸಿದ್ರು ಸಹ ನಾನು ನನ್ನ ಮನಸ್ಸನ್ನ ನಾನು ನಿಗ್ರಹಿಸ್ಕೋಬೇಕು. ನಾನು ಆ ಇಚ್ಛೆನ ನಾನು ಪಡಬಹುದು. ಆ ಇಚ್ಛೆನ ಪಟ್ರೆ, ಆ ಭಗವಂತ ಕೃಪೆಯನ್ನ ತೋರಿದ್ರೆ ನಾವು ಆ ಕೆಟ್ಟ ಕೆಲಸ ಮಾಡ್ದಲೇ ಇರೋ ತರ ಆಗತ್ತೆ. ಆದ್ರೆ ನನಗೆ ಅದ್ ಇಚ್ಛೆನೇ ಇಲ್ಲ, ಅಲ್ಲಿ ಏನನ್ನ ನೋಡಿದ್ರೆ ಕೆಟ್ಟ ಕೆಲಸ ಮಾಡ್ಬೇಕು ಅಂತ ನನ್ಗೆ ಅನ್ಸಿ ನಾನು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಇಚ್ಛೆಯನ್ನ ಪಟ್ರೆ ಅಲ್ಲೇನಾಗತ್ತೆ, ಕೆಟ್ಟ ಕೆಲಸವೇ ಅಲ್ಲಿ ನಡೆಯೋದು. ಸೊ ಅದಕ್ಕೆ ಈ ನಮ್ಮ ಮನಸ್ಸನ್ನ ನಾವು ಹತೋಟಿಲಿ ಇಟ್ಕೊಳ್ಳೋದು ನಮ್ಮ ಮೇಲೆ ಇದೆ. ನಾವ್ ಯಾವ ಕಡೆಗೆ ವಾಲ್ಬೇಕು, ಸತ್ವಗುಣಕ್ಕೋ ರಜೋಗುಣಕ್ಕೋ ತಮೋ ಗುಣಕ್ಕೋ, ಅದು ನಮ್ಮ ಕೈಲಿದೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು.
ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ಅವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ದೇಹದ ಎಲ್ಲ ದ್ವಾರಗಳನ್ನ ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನ ಅನುಭವಿಸಬಹುದು ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹೇಗೆ ಗೊತ್ತಾಗುತ್ತೆ ಇವಾಗ ನಮ್ಮಲ್ಲಿ ಸತ್ವಗುಣ ಹೆಚ್ಚಿದೆ ಅಂತ ಹೇಳ್ಬಿಟ್ಟು, ಅಥವಾ ನಮ್ಮಲ್ಲಿ ರಜೋಗುಣ ಹೆಚ್ಚಿದೆ ಅಥವಾ ನಮ್ಮಲ್ಲಿ ತಮೋಗುಣ ಹೆಚ್ಚಿದೆ, ಹೇಗ್ ನಾವ್ ಅದನ್ನ ಅರ್ಥ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆ ಬರುತ್ತೆ. ಅದಕ್ಕೆ ನೋಡಿ ಕೃಷ್ಣ ಉತ್ತರವನ್ನ ಹೇಳ್ತಾ ಇದಾರೆ. ಸತ್ವಗುಣ ಇದ್ದಾಗ ಯಾವ ತರ ಇರ್ತಾನೆ ಆ ವ್ಯಕ್ತಿ ಅಂತ ಹೇಳ್ಬಿಟ್ಟು. ಇವಾಗ ನಮಗ್ ಗೊತ್ತಿರೋ ಹಾಗೆ ನಮ್ಮ ದೇಹವನ್ನ ನವದ್ವಾರ ಪುರೇ ದೇಹಿ ಅಲ್ವಾ, 9 ದ್ವಾರಗಳಿರುವಂತಹ ಪುರ ಒಂದು ಊರಿಗೆ ಹೋಲಿಸ್ತಾ ಇದ್ದಾರೆ. 9 ದ್ವಾರಗಳಿದೆ ಈ ಊರಿಗೆ. ಸೊ ಅದಕ್ಕೆ ಇಲ್ಲಿ 9 ದ್ವಾರಗಳು ಯಾವುದು? 2 ಕಣ್ಣುಗಳು, 2 ಮೂಗಿನ ಹೊರಳೆಗಳು, 2 ಕಿವಿಗಳು, ಬಾಯಿ, ಗುದದ್ವಾರ ಮತ್ತೆ ಜನನೇಂದ್ರಿಯ. ಸೊ ಈ 9 ದ್ವಾರಗಳಿದೆ. ಸೊ ಈ ಎಲ್ಲಾ ದ್ವಾರಗಳಲ್ಲೂ ಜ್ಞಾನ ಬೆಳಗಿರೋದು ಅಂತ ಹೇಳ್ತಾ ಇದ್ರೆ. ಜ್ಞಾನ ಬೆಳಗೋದು ಅಂತಂದ್ರೆ ಏನು? ಇವಾಗ ನಮ್ಮ ಕಣ್ಣುಗಳಿಂದ ನಾವ್ ಏನನ್ನ ನೋಡ್ಬೇಕೋ ಅದನ್ನ ನೋಡ್ಬೇಕು ಅಲ್ವಾ. ನಾವ್ ಇವಾಗ ನಮ್ಮ ಮಕ್ಳಿಗೆ ಹೇಳ್ತೀವಿ ಅಲ್ವಾ, ನಾವು ಮೊಬೈಲ್ ಅನ್ನ ಕೊಟ್ಟಾಗ ನೀವು ಕೆಟ್ಟದೇನು ನೋಡ್ಬೇಡಿ, ಅದನ್ನೆಲ್ಲ ನೀವು ಬ್ರೌಸ್ ಮಾಡ್ಬೇಡಿ ಅಂತ ನಾವ್ ಹೇಳ್ತೀವಿ ಅವ್ರಿಗೆ. ಇವಾಗ ದುಡ್ಡನ್ನ ಕೊಟ್ಟಾಗ್ಲೂ ಅಷ್ಟೇ. ಇವಾಗ ನಮ್ಮ ಮಕ್ಕಳಿಗೆ ನಾವು ಒಂದ್ 10 ರೂಪಾಯಿ ಕೊಟ್ರು ಇವಾಗ ನಮ್ಮ ಮಗು ಏನಾದ್ರು ಹೋಗಿ ಬೀಡಿ ಸಿಗರೇಟ್ ತಗೊಂಡ್ ಬಂದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಇವಾಗ ನಮ್ಮ ಮಗು ಅದ್ರ ಬದಲು ಹೋಗಿ ಒಂದು ಏನು ಪೆನ್ಸಿಲ್ಲೋ ಪೆನ್ನೋ ಏನಾದ್ರು ತಗೊಂಡ್ಬಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ, ಓ ಸದ್ಬಳಕೆ ಮಾಡ್ಕೊತಾ ಇದೆ ನನ್ ಮಗು ಅಂತ. ಅದೇ ತರನೇ ಇವಾಗ ಭಗವಂತ ಕೊಟ್ಟಿರುವಂತಹ ಈ ನಮ್ಮ ಜ್ಞಾನೇಂದ್ರಿಯಗಳನ್ನ ಕರ್ಮೇಂದ್ರಿಯಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು ಅಲ್ವಾ. ಕಣ್ಣಿನಿಂದ ನಾವು ಏನನ್ನ ನೋಡ್ಬೇಕು ಅದನ್ನೇ ನೋಡ್ಬೇಕಾಗುತ್ತೆ, ಕಿವಿಯಿಂದ ನಾವು ಏನನ್ನ ಕೇಳಿಸ್ಕೋಬೇಕು ಅದನ್ನೇ ಕೇಳಿಸ್ಕೋಬೇಕಾಗತ್ತೆ. ನಾವು ಕೆಟ್ಟದನ್ನ ಕೇಳಿಸ್ಕೋಕೂಡ್ದು, ಕೆಟ್ಟದನ್ನ ನೋಡ್ಕೂಡ್ದು ಅಲ್ವಾ. ಸೊ ಅದಕ್ಕೆ ಇಲ್ಲಿ ನಮ್ಗೆ ನಮ್ಮ ಕಣ್ಣುಗಳು, ಕಿವಿಗಳು, ಮೂಗುಗಳು ಮತ್ತೆ ಜನನೇಂದ್ರಿಯ, ಬುಧದ್ವಾರ ಇವೆಲ್ಲವೂ ಸಹ ಪ್ರಕಾಶಮಾನವಾಗಿದ್ದಾಗ ಅಲ್ಲಿ ಸತ್ವಗುಣ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವ್ ಇವಾಗ ಅಂಬರೀಷ ಮಹಾರಾಜನನ್ನ ಯಾವಾಗ್ಲೂ ಉದಾಹರಣೆಯಾಗಿ ಕೊಡ್ತೀವಿ ಅಲ್ವಾ. ನಾವು ಹೇಗೆ ನಮ್ಮೆಲ್ಲ ಇಂದ್ರಿಯಗಳನ್ನ ನಾವು ಉಪಯೋಗಿಸಬೇಕು ಅಂತ ಹೇಳ್ಬಿಟ್ಟು ಅಂಬರೀಷ ಮಹಾರಾಜ ಯಾವಾಗ್ಲೂ ಅವರು ತಮ್ಮ ಕಣ್ಣುಗಳಿಂದ ಅವರು ಭಗವಂತನನ್ನೇ ಅವರು ನೋಡ್ತಾ ಇದ್ರು, ಕಿವಿಗಳಿಂದ ಅವರು ಭಗವಂತನ ಬಗ್ಗೆನೇ ಅವರು ಕೇಳಿಸ್ಕೊತಾ ಇದ್ರು, ಶ್ರವಣ ಮಾಡ್ತಾ ಇದ್ರು. ಬಾಯಿಂದ ಯಾವಾಗ್ಲೂ ಅವರು ಭಗವಂತನ ನಾಮಸ್ಮರಣೆಯನ್ನೇ ಅವರು ಮಾಡ್ತಾ ಇದ್ರು. ಮತ್ತೆ ರುಚಿಯನ್ನು ಅಷ್ಟೇನೆ, ಅವರು ಪ್ರಸಾದವನ್ನಷ್ಟೇ ಅವರು ರುಚಿ ನೋಡ್ತಾ ಇದ್ರು. ಕೈಗಳಿಂದ ಅವರು ಭಗವಂತನ ಏನು ಆ ದೇವ್ರ ಮನೆಯನ್ನವರು ಶುಚಿ ಮಾಡ್ತಾ ಇದ್ರು. ಕಾಲುಗಳಿಂದ ಅವರು ದೇವರ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ರು, ಮತ್ತೆ ಪ್ರದಕ್ಷಿಣೆ ಮಾಡ್ತಾ ಇದ್ರು ಅವರು. ಮತ್ತೆ ಅವರು ತಮ್ಮ ಚರ್ಮವನ್ನ ಅವರು ಭಕ್ತರನ್ನ ಆಲಿಂಗನ ಮಾಡ್ಕೊಳ್ಲಿಕ್ಕೆ, ಸ್ವಾಗತ ಮಾಡ್ಲಿಕ್ಕೆ ಅವರು ಉಪಯೋಗಿಸ್ತಾ ಇದ್ರು. ಸೊ ಈ ತರ ಅವರು ಪ್ರತಿಯೊಂದನ್ನು ಸಹ ಅವರು ಭಗವಂತನ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ರು. ಅದನ್ನೇ ನಾವು ನಮ್ಗೆ ಇಲ್ಲಿ ಸತ್ವಗುಣದಲ್ಲೂ ಹೇಳ್ತಾ ಇದಾರೆ. ಆದ್ರೆ ಇಲ್ಲಿ ಆ ಸತ್ವಗುಣದ ವ್ಯಕ್ತಿ ಏನ್ ಮಾಡ್ತಾ ಇದಾರೆ, ಇನ್ನ ಅವರು ಭಗವಂತನಿಗೆ ಉಪಯೋಗಿಸ್ಕೊತಾ ಇಲ್ಲ, ಆದ್ರೆ ಒಳ್ಳೆ ಕೆಲಸಗಳಿಗೆ ಅವರು ಉಪಯೋಗಿಸ್ತಾ ಇದಾರೆ. ನಮ್ಮ ಗ್ರಂಥಗಳಲ್ಲಿ ಏನ್ ಹೇಳಿದಾರೆ, ಯಾವ್ದು ಒಳ್ಳೇದು ಅಂತ ನಮ್ಗೆ ಹೇಳಿದಾರೆ, ಧರ್ಮ ಅಂತ ಏನ್ ಹೇಳಿದಾರೋ ಆ ಧರ್ಮಯುತವಾಗಿ ಅವರು ಎಲ್ಲಾ ದ್ವಾರಗಳನ್ನ ಅವರು ಉಪಯೋಗಿಸ್ಕೊತಾ ಇದಾರೆ. ಸೊ ಇಂತಹ ವ್ಯಕ್ತಿಯನ್ನ ನಾವು ಸತ್ವಗುಣದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬಹುದು. ಈಗ ರಜೋಗುಣದಲ್ಲಿರೋರು ಯಾವ ಲಕ್ಷಣದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಲೋಭ ಪ್ರವೃತ್ತಿ ಆರಂಭ ಕರ್ಮಣಾಮ ಶಮಸ್ಪೃಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಭರತ ವಂಶದಲ್ಲಿ ಮುಖ್ಯನಾದ ಅರ್ಜುನನೇ, ರಜೋಗುಣವು ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ ಈ ಲಕ್ಷಣಗಳು ಹೆಚ್ಚುತ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ರಜೋಗುಣ ಜಾಸ್ತಿ ಆದ್ರೆ ಏನಾಗತ್ತೆ, ಅತಿ ಮೋಹ, ನಾನು ನನ್ನದು ನನ್ನವರು, ಇವಾಗ ನನ್ನ ಮಕ್ಕಳಿಗೆ ಮಾಡಿದ್ರೆ ಸಾಲದು, ನನ್ನ ಮೊಮ್ಮಕ್ಳಿಗೂ ಮಾಡ್ಬೇಕು, ಇನ್ನ ಎಷ್ಟೊಂದು ನಮ್ಮ ವಂಶದಲ್ಲಿ ಇರೋರೆಲ್ಲನೂ ಸಹ ತಿಂದ್ರೂ ಸಹ ಅದು ಕರುಕುಡ್ದು, ಅಷ್ಟು ಆಸ್ತಿ ಮಾಡ್ಬೇಕು, ಅಷ್ಟು ಮೋಹ, ಅತಿ ಮೋಹ. ಫಲಾಪೇಕ್ಷೆ ಇರುವ ಕರ್ಮ ನಾವು ನೋಡ್ತೀವಲ್ವಾ, ಎಷ್ಟೊಂದ್ ಜನರು ಯಾರ ಜೊತೆನಾದ್ರೂ ಮಾತಾಡ್ಬೇಕಂತಂದ್ರೆ ಅವರಿಂದ ಏನಾದ್ರೂ ಒಂದು ಸಿಕ್ಕಿದ್ರೆ ಮಾತ್ರನೇ ಅವ್ರು ಮಾತಾಡ್ತಾರೆ, ಇಲ್ಲಾಂದ್ರೆ ಒಂದು ಸೆಂಟೆನ್ಸ್ ಅನ್ನು ಅವ್ರು ಮಾತಾಡೋದಿಲ್ಲ ಅಲ್ವಾ. ಬೇರೆಯವರಿಂದ ಏನಾದ್ರೂ ಒಂದು ಉಪಯೋಗ ಇದ್ರೇನೆ ಅವ್ರು ಮಾತಾಡ್ತಾರೆ. ಇವ್ರ ಜೊತೆ ಮಾತಾಡಿದ್ರೆ ನನಗೆ ಇವತ್ತಲ್ಲ ನಾಳೆನಾದ್ರೂ ಅವರಿಂದ ಉಪಯೋಗಕ್ಕೆ ಬಂದ್ರೆ ಅವ್ರ ಜೊತೆ ಮಾತಾಡ್ತಾರೆ. ಅಂದ್ರೆ ಅಷ್ಟು ಅವ್ರಿಗೆ ಏನಾದ್ರೂ ಒಂದು ಫಲಾಪೇಕ್ಷೆ ಇರ್ಲೇಬೇಕು ಅವ್ರ ಕರ್ಮಕ್ಕೆ, ಅಂತಹ ಕರ್ಮವನ್ನ ಮಾಡ್ತಾರೆ. ಅಧಿಕ ಶ್ರಮ, ಯಾಕಂದ್ರೆ ಅವ್ರಿಗೆ ಅಷ್ಟು ಆಸೆಗಳಿದೆ, ಅಷ್ಟು ಆಸೆಗಳನ್ನ ಅವರು ಪೂರೈಸ್ಕೋಬೇಕಂದ್ರೆ ಅವ್ರು ಹೆಚ್ಚು ಶ್ರಮವನ್ನ ಪಡಲೇಬೇಕಾಗತ್ತೆ. ಅದಕ್ಕೆ ನೋಡಿ ಭಗವದ್ಗೀತೆಗೆ ಬನ್ನಿ ಅಂತಂದ್ರೆ ಅವ್ರು ಬರೋದಿಲ್ಲ, ಅವ್ರು ಅಷ್ಟು ಬ್ಯುಸಿ ಇರ್ತಾರೆ. ಬೆಳಗ್ಗೆಯಿಂದ ರಾತ್ರಿ ತನಕನೂ ಅವರು ತಮ್ಮ ಇಂದ್ರಿಯ ಸುಖವನ್ನ ಪೂರೈಸ್ಕೊಳ್ಳುವಂತಹ ಕರ್ಮದಲ್ಲೇ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಅವ್ರಿಗೆ ತಡೆಯಲಾಗದ ಬಯಕೆ, ಹಂಬಲ ಇವೆಲ್ಲನೂ ಸಹ ಇರುತ್ತೆ ಈ ರಜೋಗುಣದಲ್ಲಿ ಇರೋರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇವಾಗ ನಮ್ಗೆ ಹೇಗೆ ಗೊತ್ತಾಗುತ್ತೆ ರಜೋಗುಣದಲ್ಲಿ ಇರೋರು ಅಂತಂದ್ರೆ, ಇವಾಗ ಒಬ್ಬರ ಮನೆಯಲ್ಲಿ ಇವಾಗ 1 ಕಾರ್ ಓಕೆ ಅಥವಾ ಓಕೆ 2 ಕಾರ್ ಓಕೆ ಅಂದ್ರೆ ಅವ್ರ ಮನೇಲಿ ಇರೋರಿಗೆಲ್ಲ ಒಂದೊಂದು ಕಾರ್ ಇದೆ ಅಂತಂದ್ರೆ ನಮ್ಗೆ ಗೊತ್ತಾಗೋಗುತ್ತೆ, ಓ ಇಲ್ಲಿರೋರು ರಜೋಗುಣದಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ನಮ್ಗೆ ಕಣ್ಣಿಗೂ ಸಹ ಕಾಣುತ್ತೆ ಅವರು ರಜೋಗುಣದಲ್ಲಿ ಇರೋರು ಅವ್ರ ಎಷ್ಟು ಏನು ಅತಿ ಆಸೆ, ಹಂಬಲ, ಬಯಕೆಗಳಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಕಾಣಿಸ್ತಾ ಇರುತ್ತೆ. ಈಗ ತಮೋಗುಣದ ಲಕ್ಷಣಗಳನ್ನ ಹೇಳ್ತಾ ಇದ್ರೆ,
ಅಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೆ ಕುರು ನಂದನ. ಕುರು ವಂಶಜವನಾದ ಅರ್ಜುನನೇ, ತಮೋ ಗುಣವು ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತವೆ ಅಲ್ವಾ. ನಾವ್ ಏನೇ ಹೇಳಿದ್ರು ಸಹ ಅವ್ರ ಬದಲಾವಣೆ ಆಗದೇ ಇಲ್ಲ ಅಲ್ವಾ. ಅವರು ಅಷ್ಟು ಅಂದ್ರೆ ಭ್ರಾಂತಿಲಿ ಇರ್ತಾರೆ. ನಿನ್ ಕೈಲಿ ಆಗುತ್ತೆ ಅಂದ್ರೂ ಸಹ ಇಲ್ಲ, ನನ್ ಕೈಲಿ ಆಗೋದಿಲ್ಲ ಅನ್ನೋ ಒಂದು ಭ್ರಾಂತಿಲಿ ಇರ್ತಾರೆ. ಸೊ ಭ್ರಾಂತಿ ಅಂದ್ರೆ ಏನ್ ಅರ್ಥ ಅಂತ ಹೇಳ್ತಾರೆ ಇಲ್ಲಿ, ನಮ್ಗೆ ಕೆಲಸ ಮಾಡೋ ಶಕ್ತಿ ಇದ್ರೂನು ಸಹ ನಾವ್ ಪ್ರಯತ್ನನೇ ಪಡೋದಿಲ್ಲ, ಅದನ್ನ ಭ್ರಾಂತಿ ಅಂತ ಹೇಳ್ಬಿಟ್ಟು ಕಲಿತಾ ಇದ್ದಾರೆ. ಸೊ ಕತ್ತಲು ಅಲ್ವಾ, ನಮ್ಗೆ ಯಾವಾಗ್ಲೂ ಜ್ಞಾನದಲ್ಲಿ ಇದ್ದಾಗ ಅಷ್ಟೇನೆ ನಾವು ಏನನ್ನ ಮಾಡ್ಬೇಕು ಏನನ್ನ ಮಾಡಬಾರ್ದು ಅಂತ ಗೊತ್ತಾಗತ್ತೆ ಅಲ್ವಾ. ಇವಾಗ ನಾವು ಕತ್ತಲಿದ್ರೆ ಏನಾಗುತ್ತೆ, ನಮ್ಗೊಂದ್ ಹೆಜ್ಜೆ ಹಾಕ್ಲಿಕ್ಕೂ ಭಯ ಆಗ್ತಿರತ್ತೆ. ಅಯ್ಯೋ ನಾನೇನಾದ್ರು ಬಿದ್ಬಿಟ್ರೆ ಅಥವಾ ಯಾವ್ದೋ ಒಂದು ಹುಳ ಕಚ್ಬಿಟ್ರೆ ಅಥವಾ ಇನ್ನೇನೋ ಆದ್ರೆ ತೊಂದ್ರೆ ಆಗತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಇವಾಗ ನೋಡಿ, ತಮೋಗುಣದಲ್ಲಿರುವ ವ್ಯಕ್ತಿಗಳು ಆ ಕತ್ಲಲ್ಲೇ ಇರ್ತಾರೆ. ಅವ್ರಿಗೆ ಯಾವ್ದು ಸ್ಪಷ್ಟವಾಗಿ ಅವ್ರಿಗೆ ಆ ಜ್ಞಾನ ಇರೋದಿಲ್ಲ, ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅಂತ. ಮತ್ತೆ ಸೋಮಾರಿಗಳಾಗಿರ್ತಾರೆ. ಇವಾಗ ನಮ್ಗೆ ಏನ್ ಹೇಳ್ತಾರೆ, ಮ್ಯಾಕ್ಸಿಮಮ್ ಅಂದ್ರೆ ಕೃಷ್ಣನೇ ಹೇಳ್ತಾರೆ ಅಲ್ವಾ, ನಾವ್ ಹೆಚ್ಚು ನಿದ್ದೆ ಮಾಡ್ಬಾರ್ದು ಅಂತಾನೆ ಹೇಳ್ತಾರೆ ಅಲ್ವಾ. ಅದೇ ತರ ನಾವು ಕಡಿಮೆ ನಿದ್ದೆನೂ ಮಾಡ್ಬಾರ್ದು. ಅವಾಗ ನಾವು ಏನನ್ನ ಮಾಡ್ಬೇಕು ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಯುಕ್ತಾಹಾರ ವಿಹಾರಸ್ಯ ಅಂತಾನೆ ಅವ್ರು 6ನೇ ಅಧ್ಯಾಯದಲ್ಲಿ ಹೇಳೋದು. ಸೊ ಇವಾಗ ಇಲ್ಲಿ ಇವ್ರು ಏನ್ ಮಾಡ್ತಾರೆ, ಇವ್ರು ಹೆಚ್ಚು ನಿದ್ದೆ ಮಾಡ್ತಾರೆ. ಇವಾಗ 6 ಗಂಟೆಗಳ ಬದಲು ಅವರು 12 ಗಂಟೆಗಳ ಕಾಲ ನಿದ್ದೆ ಮಾಡ್ತಾರೆ. ಅದ್ರ ಜೊತೆ ಇನ್ನೇನ್ ಮಾಡ್ತಾರೆ, ಸಮಯಾವಕಾಶ ಸಿಕ್ತಾಗೆಲ್ಲ ಮಲಕೋತಾರೆ. ಇವಾಗ ನಾವ್ ಅದನ್ನ ಅರ್ಥ ಮಾಡ್ಕೋಬಹುದು. ಇವಾಗ ಯಾರಿಗಾದ್ರೂ ಸಮಯ ಸ್ವಲ್ಪ ಸಿಕ್ತು, ಒಂದ್ ಅರ್ಧ ಗಂಟೆ ಸಿಕ್ತು ಅಂತಂದ್ರೆ ಅವ್ರು ಮಲಕೋತಾರೆ ಅಂತಂದ್ರೆ ಅವ್ರು ನಿಜವಾಗ್ಲೂ ತಮೋಗುಣದಲ್ಲಿದ್ದಾರೆ ಅಂತಾನೆ ಅರ್ಥ. ಅವ್ರ ಸಿಗುವಂತ ಒಂದು ಚಿಕ್ಕ ಸಮಯವನ್ನು ಅವ್ರು ಹೇಗೆ ಉಪಯೋಗಿಸ್ಕೊತಾರೆ ಅನ್ನೋದ್ರ ಮೂಲಕ ನಾವು ತಿಳ್ಕೊಬಹುದು ಅವ್ರು ಯಾವ ಗುಣದಲ್ಲಿ ಇರ್ತಾರೆ ಅಂತ. ಹರೇ ಕೃಷ್ಣ. ಮಾತಾಜಿಗಳೇ ಪ್ಲೀಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಮ್ಯೂಟ್ ಮಾಡಿದೀನಿ ಮಾತಾಜಿ. ಈ ಗುಣದಲ್ಲಿ ಇರುವ ಜನರು ಸತ್ವ, ರಜಸ್ಸು, ತಮಸ್ಸು ಅಂದ್ರೆ ಈ 3 ಗುಣದಲ್ಲಿರುವವರ ಜನರು ಎಲ್ಲಿಗೆ ಹೋಗ್ತಾರೆ ಸತ್ತ ನಂತರ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಯಾರಾದ್ರೂ ಹೇಳ್ತೀರಾ? ಸತ್ವ ಗುಣದಲ್ಲೇ ಇದ್ದು ನಾವು ಜೀವನ ಮಾಡಿ ನಾವು ದೇಹವನ್ನ ಬಿಟ್ರೆ ನಾವು ಎಲ್ಲಿಗೆ ಹೋಗ್ತೀವಿ? ಸತ್ವಗುಣದವರು ದೇವರನ್ನು ಸೇರ್ತಾರೆ. ರಜಸ್ಸಿನವರು ಭೂಮಿಯಲ್ಲಿ ಹುಟ್ಟುತ್ತಾರೆ. ತಾಮಸ ಗುಣದವರು ಕೆಳಗಿನ ಲೋಕಗಳಿಗೆ ಹೋಗುತ್ತಾರೆ. ಹರೇ ಶ್ರೀನಿವಾಸ. ಓಕೆ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ನೋಡೋಣ ಕೃಷ್ಣ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನಾವ್ ಇಷ್ಟ ದಿವಸ ನಾವ್ ಏನ್ ಅನ್ಕೊಂಡಿದ್ವಿ, ನಮಗ್ ಗೊತ್ತಿತ್ತಾ ಇದು ವಿಷಯ? ನಾವ್ ಈ ಗುಣದಲ್ಲಿ ಇದ್ರೆ ನಮ್ಗೆ ನಮ್ಮ ಗತಿ ಏನಾಗುತ್ತೆ ಅಂತ ನಮಗೆ ಗೊತ್ತಿತ್ತಾ? ಇಲ್ಲ ಅಲ್ವಾ. ನಾವ್ ಏನ್ ಅನ್ಕೊಂಡಿದ್ವಿ, ನಮ್ಗೆ ಇಷ್ಟ ಬಂದಂಗ್ ಜೀವನ ಮಾಡ್ಬೋದು. ಯಾಕಂದ್ರೆ ನಮ್ಗೆ ಗೊತ್ತೇ ಇಲ್ಲ ನಮ್ಗೆ ಸಾವಾದ್ಮೇಲೆ ನಾವು ಇನ್ನ ಒಂದು ಜನ್ಮವನ್ನ ಪಡಿತೀವಿ. ಆ ಜನ್ಮದಲ್ಲಿ ಸಿಗುವಂತಹ ದೇಹ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವ ಕರ್ಮದ ಅನುಸಾರ ಸಿಗುತ್ತೆ ಅಂತಾನೆ ನಾವ್ ಅರ್ಥ ಮಾಡ್ಕೊಂಡಿಲ್ಲ. ನನ್ಗೆ ಇಷ್ಟ ಬಂದಂಗೆ ನನ್ನ ಇಷ್ಟ ಅಂತಾನೆ ನಾವ್ ಯಾವಾಗ್ಲೂ ಸ್ಟಾರ್ಟ್ ಮಾಡೋದಲ್ವಾ. ಯಾರಾದ್ರೂ ಒಂದು ಬುದ್ಧಿವಾದ ಹೇಳಿದ್ರು ಇಲ್ಲ ನೀನ್ ಯಾಕೆ ಹೇಳ್ಬೇಕು ನನಗೆ, ನೀನ್ ನೋಡ್ಕೋ, ಇದು ನನ್ನ ಇಷ್ಟ ಅಂತ ನಾವ್ ಮಾತಾಡ್ತೀವಿ. ಇಲ್ಲ, ಆತರ ನಾವ್ ಜೀವನ ಮಾಡೋ ಹಾಗಿಲ್ಲ. ನಾವೇನಾದ್ರೂ ಆತರ ಜೀವನ ಮಾಡಿದ್ರೆ ಅದೇ ಒಂದು ಗತಿಯನ್ನ, ಅಂತಹದೇ ಗತಿಯನ್ನ ನಾವು ಪಡಿತೀವಿ. ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ನೀವು ದೇಹವನ್ನ ಬಿಟ್ರೆ ಏನ್ ಗತಿ ಸಿಗುತ್ತೆ, ರಜಸ್ಸು ತಮೋಗುಣದಲ್ಲಿದ್ದು ದೇಹವನ್ನ ಬಿಟ್ರೆ ಏನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವ ಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನ ತಲುಪುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಸತ್ವ ಗುಣದಲ್ಲಿದ್ದು ನಾವೇನಾದ್ರೂ ದೇಹವನ್ನ ಬಿಟ್ಟು ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ, ನಾವು ಊರ್ಧ್ವ ಲೋಕಕ್ಕೆ ಹೋಗ್ತಾ ಇದೀವಿ, ನಾವು ಮೇಲಿನ ಲೋಕಗಳಿಗೆ ಹೋಗ್ತೀವಿ. ನಮ್ಗೆ ಏನ್ ಹೇಳ್ತಾರೆ, ನಾವು ಬೇಕಾದ್ರೆ ಬ್ರಹ್ಮನ ಪದವಿನೂ ನಾವು ಪಡಿಬಹುದು ಅಂತ ಹೇಳ್ತಾರೆ. ನಾವು ಅಷ್ಟು ಪರಿಪೂರ್ಣವಾದ ಸತ್ವಗುಣದಲ್ಲಿದ್ರೆ 100% ಅಷ್ಟು ಸತ್ವಗುಣದಲ್ಲಿದ್ರೆ ನಾವು ಬ್ರಹ್ಮನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ನಾವ್ ಇವಾಗ ಈ ನಮ್ಮ ಭೂಮಿಯ ಮೇಲೆ ಇರುವಂತಹ ಲೋಕಗಳೇನಿದೆ, ಸ್ವರ್ಗ, ಮತ್ತೆ ಜನಲೋಕ, ತಪೋಲೋಕ, ಮಹರ್ಲೋಕ, ಬ್ರಹ್ಮಲೋಕ, ಅಂದ್ರೆ ಬ್ರಹ್ಮನ ತನಕನೂ ನಾವು ಹೋಗ್ಬೋದು, ಬ್ರಹ್ಮನ ಲೋಕಕ್ಕೂ ಹೋಗ್ಬೋದು, ಬ್ರಹ್ಮನೂ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸತ್ವಗುಣದಲ್ಲಿ ಇದ್ರೆ. ಸೊ ಇವಾಗ ಮತ್ತೆ ರಜೋಗುಣ ಮತ್ತೆ ತಮೋಗುಣದಲ್ಲಿ ಇದ್ರೆ ಏನಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲಿನಸ್ತಮಸಿ ಮೂಢ ಯೋನಿಷು ಜಾಯತೆ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ರಜೋಗುಣದಲ್ಲಿದ್ದು ನಾವು ದೇಹವನ್ನ ಬಿಟ್ರೆ ನಾವು ಮತ್ತೆ ಈ ಭೂಮಿ ಮೇಲೆ ಮನುಷ್ಯರ ಮಧ್ಯೆ ನಾವು ಹುಟ್ತೀವಿ. ಅಂದ್ರೆ ಯಾಕಂದ್ರೆ ಈ ಮನುಷ್ಯರಿಗೆನೆ ತುಂಬಾ ಫಲಾಪೇಕ್ಷೆ ಇರೋದು ಅಲ್ವಾ. ಇವಾಗ ನಾವು ನೋಡಿದ್ವಲ್ವಾ, ಇನ್ನ ಮಗು ಗರ್ಭದಲ್ಲೇ ಇರುತ್ತೆ, ಅವಾಗ್ಲೇನೆ ಅವ್ರ ತಂದೆ ತಾಯಿಗಳು ಏನ್ ಮಾಡ್ತಾರೆ, ನನ್ನ ಮಗು ಮುಂದೆ ಇಂತಹ ಒಂದು ಸ್ಕೂಲಿಗೆ ಸೇರ್ಬೇಕಂತ ಹೇಳ್ಬಿಟ್ಟು ಅವಾಗ್ಲೇನೆ ಅಡ್ಮಿಷನ್ ಮಾಡಿಸ್ಬಿಟ್ಟಿರ್ತಾರೆ.
ಅಲ್ವಾ. ನನ್ನ ಮಗು ಇವಾಗೆಲ್ಲ ಈ ದೇಶದಲ್ಲಿರುವಂತಹ ಅಂದ್ರೆ ಈ ವರ್ಲ್ಡ್ ಅಲ್ಲಿರುವಂತಹ ಎಲ್ಲ ಲ್ಯಾಂಗ್ವೇಜ್ ಗಳನ್ನ ಕಲ್ತ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರು ಚಿಕ್ಕ ವಯಸ್ಸಿನೇ ಶುರು ಮಾಡ್ಬಿಡ್ತಾರೆ. ಆತರ ಅಷ್ಟು ಅವ್ರಿಗೆ ಅಂದ್ರೆ ಕರ್ಮ ಫಲಾಪೇಕ್ಷೆ ಇರುತ್ತೆ ಆ ರಜೋಗುಣದಲ್ಲಿರೋರು. ಸೊ ಅದಕ್ಕೆ ಇಲ್ಲಿ ರಜೋಗುಣದಲ್ಲಿದ್ದು ಅವ್ರ ಮರಣ ಹೊಂದಿದ್ರೆ ಅವ್ರಿಗೆ ಅಂತಹ ತಂದೆ ತಾಯಿಗಳ ಹೊಟ್ಟೆಲೇನೆ ಹುಟ್ಟಿಸ್ತಾರೆ. ಅವಾಗ ಏನಾಗುತ್ತೆ, ಹೊಟ್ಟೆಯಲ್ಲಿದ್ದಾಗಿಂದನೇ ಅವ್ರಿಗೆ ಈ ಫಲಾಪೇಕ್ಷಿತ ಕರ್ಮಗಳನ್ನ ಮಾಡುವಂತಹ ಒಂದು ಅವಕಾಶ ಅವ್ರಿಗೆ ಸಿಗುತ್ತೆ. ಮತ್ತೆ ತಮೋಗುಣದಲ್ಲಿದ್ದು ಮನುಷ್ಯ ಸತ್ರ ಏನಾಗುತ್ತೆ, ಪ್ರಾಣಿ ವರ್ಗದಲ್ಲಿ ಹುಡ್ತಾರೆ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ತಿಳ್ಕೊಂಡ್ರೆ ಹಾಗೇನೆ ಅವರು ಭಗವಂತನ ಸ್ತುತಿಯನ್ನ ಮಾಡದೇ ಇಲ್ಲ. ಅವರು ಈ ದೇಹವನ್ನ ಮನುಷ್ಯ ದೇಹವನ್ನ ಪಡೆದಾಗ್ಲೂ ಅವರು ಪ್ರಾಣಿ ತರನೇ ಅವರು ಜೀವನವನ್ನ ಮಾಡಿರ್ತಾರೆ. ಕೊನೆಗೆ ಅವರ ಎಕ್ಸಾಮ್ ದಿನ ಅಂದ್ರೆ ಅವ್ರು ಸಾಯುವ ದಿನನೂ ಸಹ ಅವ್ರು ಯಾವ ಸ್ಮರಣೆಯನ್ನು ಅವ್ರು ಮಾಡೋದಿಲ್ಲ ಅಲ್ವಾ. ಅವಾಗ ಪ್ರಾಣಿ ವರ್ಗದಲ್ಲಿ ಹುಟ್ಲಿಕ್ಕಷ್ಟೇ ಸಾಧ್ಯ ಆಗತ್ತೆ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ತಮೋಗುಣದಲ್ಲಿ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ನಾವು ಮನುಷ್ಯ ಜನ್ಮ ಇದ್ದಾಗ ನಾವು ಹೇಗೆ ಬಟ್ಟೆ ಯಾವ ತರ ಉಡುಗೆ ತೊಡುಗೆನ ಹಾಕೋಬೇಕು ಅದೇ ತರ ಉಡುಗೆ ತೊಡುಗೆ ಹಾಕೋಬೇಕು. ಇಲ್ಲಾಂದ್ರೆ ನಾವ್ ಯಾವಾಗ್ಲೂ ದೇಹ ಪ್ರದರ್ಶನವನ್ನ ಮಾಡ್ತಾ ಇದೀವಿ ಅಂತಂದ್ರೆ ಭಗವಂತ ಏನ್ ಮಾಡ್ತಾರೆ, ಅವ್ರು ಕರುಣಾಮಯಿ. ನಾವಿಲ್ಲಿ ಭಗವಂತನನ್ನ ಹಳಿ ಕೂಡ್ದು, ಓ ನಿನಗಿನ್ನ ಆ ತರ ಆಸೆ ಇದ್ಯಾ, ಅದಕ್ಕೆ ಸರಿ ಹೊಂದುವ ದೇಹವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಮನ್ನ ಮರವಾಗಿ ಹುಟ್ಟಿಸ್ತಾರೆ. ಅವಾಗ ಯಾರು ಫೋರ್ಸ್ ಮಾಡಲ್ಲ. ಇವಾಗ ನಾವೇನಾದ್ರೂ ಹೋಗ್ಬಿಟ್ಟು ಮರಗಳಿಗೆ ಫೋರ್ಸ್ ಮಾಡ್ತೀವ ನಿನ್ ಬಟ್ಟೆ ಹಾಕು ಅಂತ, ಇಲ್ಲ ಅಲ್ವಾ. ಭಗವಂತ ಏನ್ ಮಾಡ್ತಾರೆ, ನಮ್ಗಂತಹ ದೇಹವನ್ನ ಕೊಡ್ತಾರೆ. ನಾವೇನಾದ್ರೂ ಮನುಷ್ಯ ಜನ್ಮದಲ್ಲಿ ನಾವು ಪ್ರಾಣಿ ಮಾಂಸವನ್ನ ತಿಂತಾ ಇದ್ರೆ, ಓ ನೀ ಮನುಷ್ಯ ಜನ್ಮ ಇರೋದು ಪ್ರಸಾದವನ್ನ ತಿನ್ಲಿಕ್ಕೆ ಮಾತ್ರನೇ, ಆದ್ರೆ ನಿನಗಿನ್ನ ಮಾಂಸ ತಿನ್ಬೇಕಂತ ಇಚ್ಛೆ ಇದೆ ಅಂತಂದ್ರೆ ನಾನು ನಿನ್ಗೆ ಅದಕ್ಕೆ ಸರಿ ಹೊಂದುವಂತಹ ದೇಹವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಕಾಡು ಮೃಗಗಳಾಗಿ ಹುಟ್ಟಿಸ್ತಾರೆ. ಮನುಷ್ಯ ಜನ್ಮ ಸಿಕ್ಕಿದಾಗ ನಾವು 3 ಹೊತ್ತು ಮಲ್ಕೋಕೂಡ್ದು, ಪ್ರತಿ ಕ್ಷಣನೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರ್ಬೇಕು. ಅದನ್ನ ಬಿಟ್ಟು ಆಲಸ್ಯದಿಂದ ಇದ್ರೆ, ಸೋಮಾರಿತನದಿಂದ ಇದ್ದು ನಿದ್ದೆ ತರ ಯಾವಾಗ್ಲೂ ಮಾಡ್ತಾ ಇದ್ರೆ ಭಗವಂತ ಏನ್ ಮಾಡ್ತಾರೆ, ಸರಿ ನೀನ್ ಹಾಗಾದ್ರೆ ಪ್ರಾಣಿಯಾಗಿ ಹುಟ್ಟು, ಹಿಮಕರಡಿಯಾಗಿ ಹುಟ್ಟು. ಹಿಮಕರಡಿ ಏನ್ ಮಾಡುತ್ತೆ, 6 ತಿಂಗಳು ಮಲ್ಕೊಳುತ್ತೆ. ಮತ್ತೆ ಇವಾಗ ಬೆಕ್ಕು, ನಮ್ಮ ಮನೇಲಿರೋ ಬೆಕ್ಕು, ನಾಯಿಗಳನ್ನು ಅಷ್ಟೇನೆ 3 ಹೊತ್ತು ಮಲ್ಕೊಂಡಿದ್ರು ಯಾರು ಡಿಸ್ಟರ್ಬ್ ಮಾಡೋದಿಲ್ಲ. ಎದ್ದಳು ನೀನು ಬೇಗ ಹೋಗಿ ನೀನು ಡ್ರೆಸ್ ಮಾಡ್ಕೋ ಸ್ಕೂಲಿಗೆ ಹೋಗು ಅಂತ ಯಾರು ಬಲವಂತ ಮಾಡ್ತಾರೆ, ಯಾರು ಹೇಳ್ತಾರೆ ಅಲ್ವಾ. ಅದಕ್ಕೆ ಭಗವಂತ ಏನ್ ಮಾಡ್ತಾರೆ, ನಮ್ಮನ್ನ ಆ ತರ ಪ್ರಾಣಿ ವರ್ಗದಲ್ಲಿ ಹುಟ್ಟಿಸ್ತಾರೆ. ಯಾಕಂದ್ರೆ ನಿನ್ನ ಮನಸ್ಥಿತಿ ಅದೇ ತರ ಇದೆ, ಪ್ರಾಣಿಗಳ ತರ ಜೀವನ ಮಾಡ್ಬೇಕು ಅಂತ ಇದೆ, ನೀನು ಪ್ರಾಣಿಯಾಗಿ ಹುಟ್ಟು ಅಂತ ಹೇಳ್ಬಿಟ್ಟು ಹುಟ್ಟಿಸ್ತಾರೆ. ಅದೇ ನಾವು ಮನುಷ್ಯ ಜನ್ಮ ಸಿಕ್ಕಿದಾಗ ಏನಂದ್ರೆ ತಿನ್ನೋ ಹಾಗಿಲ್ಲ. ನಾವೇನ್ ಮಾಡ್ತೀವಿ, ನಮ್ಮ ಜೀವನದ ಉದ್ದೇಶನೇ ಅದು ಅಲ್ವಾ. ಏನೆಲ್ಲಾ ಟೇಸ್ಟ್ ಇದೆ ಅದನ್ನೆಲ್ಲ ನಾವು ಅನುಭವಿಸ್ಬೇಕು, ಅದೇ ನಮ್ಮ ಗುರಿ ಆಗ್ಬಿಟ್ಟಿದೆ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾರೆ, ನಿನ್ಗೆ ಆತರ ಇಷ್ಟ ಇದ್ಯಾ, ಏನನ್ಸ ತಿನ್ಬೇಕು, ಯಾರ್ ಮಾಡಿರೋದಂದ್ರೆ ಅದ್ ತಿನ್ಬೇಕು ಅಂತ ಆಸೆ ಇದ್ಯಾ, ಹಾಗಾದ್ರೆ ನಾನು ನಿನ್ನ ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಿಸ್ತೀನಿ. ಹಂದಿಗೆ ಹೊಲಸು ಒಂದೇ, ಪ್ರಸಾದವೂ ಒಂದೇ, ನೀನ್ ಅಂತಹ ಜನ್ಮವನ್ನ ನೀನ್ ಪಡಿ, ಅಂತಹ ದೇಹವನ್ನ ಪಡಿ ಅಂತ ಹೇಳ್ಬಿಟ್ಟು ಭಗವಂತ ನಮ್ಮನ್ನ ಆತರ ಪ್ರಾಣಿ ವರ್ಗಕ್ಕೆ ಅವರು ಹೋಗೋ ತರ ಮಾಡ್ತಾರೆ. ಕರ್ಮಣ ಸೂರ್ತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಇವಾಗ ನಮ್ಗೆ ಹೇಳ್ತಾ ಇದ್ರೆ, ಈ 3 ಗುಣದಲ್ಲಿದ್ರೆ ಅದರ ಫಲ ಯಾವ ತರ ಇರುತ್ತೆ, ನಾವ್ ಈ ಬದುಕಿದ್ದಾಗ್ಲೇನೆ ಅದೇ ಜನ್ಮದಲ್ಲಿ ನಮ್ಗೆ ಎಂತಹ ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ನಾವ್ ಇವಾಗ ಸತ್ವಗುಣದಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಗೆ ಸಿಗುವಂತಹ ಫಲನು ಸಹ ಅದು ಪರಿಶುದ್ಧವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ರಜೋಗುಣದಲ್ಲಿದ್ದು ನಾವು ಜೀವನವನ್ನ ಮಾಡ್ತಾ ಇದ್ರೆ ಅದರಿಂದ ದುಃಖ ಸಿಗುತ್ತೆ ಅಂತ ನಮ್ಗೆ ಹೇಳ್ತಾ ಇದ್ರೆ. ತಮೋ ಗುಣದಲ್ಲಿ ನಾವು ಕೆಲಸವನ್ನ ಮಾಡಿದಾಗ ಅದು ಅಜ್ಞಾನಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದಾರೆ. ನೋಡಿ ಇಲ್ಲಿ ಸುಕೃತದ ಫಲ ಪರಿಶುದ್ಧವಾದದ್ದು ಅಂತಂದ್ರೆ ಅವ್ರ ಏನ್ ಮಾಡ್ತಾರೆ, ಇವಾಗ ದಾನ ಧರ್ಮ ಮಾಡ್ತಾರೆ, ಇವಾಗ ಆಸ್ಪತ್ರೆಗಳನ್ನ ಕಟ್ಟಿಸ್ತಾರೆ, ಆತರ ಎಲ್ಲ ಒಳ್ಳೆ ಕೆಲಸವನ್ನ ಮಾಡ್ತಾರೆ. ಅವ್ರಿಗೂ ಸಹ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಮ್ಗೆ 12ನೇ ಅಧ್ಯಾಯದಲ್ಲಿ ಕೃಷ್ಣ ಅದನ್ನೇ ಹೇಳಿದಲ್ವಾ, ನೀವು ಕರ್ಮ ಫಲ ತ್ಯಾಗ ಮಾಡಿದ್ರೆ ಏನ್ ಹೇಳಿದ್ರು, ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗ ಉತ್ತಮ. ಯಾಕಂದ್ರೆ ಕರ್ಮ ಫಲ ತ್ಯಾಗದಿಂದ ಅಟ್ಲೀಸ್ಟ್ ನಿಮ್ಗೆ ಮನಃಶಾಂತಿನಾದ್ರೂ ಸಿಗುತ್ತೆ ಅಲ್ವಾ, ನಮ್ಗೆ ಎಷ್ಟು ತೃಪ್ತಿ ಆಗುತ್ತೆ ಅಲ್ವಾ, ನಮ್ಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ರೆ. ಅದನ್ನೇ ಇಲ್ಲಿ ಸತ್ವಗುಣದಲ್ಲಿರೋರ್ಗೆ ಅದರ ಫಲ ಪರಿಶುದ್ಧವಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಮತ್ತೆ ರಜೋಗುಣದಲ್ಲಿರೋರು ಏನಾಗುತ್ತೆ, ದುಃಖ ಬರುತ್ತೆ ಅಲ್ವಾ, ಯಾಕಂದ್ರೆ ಅವ್ರಿಗೆ ಹೆಚ್ಚು ಗಳಿಸ್ಕೊಂತ ಹೋಗ್ಬೇಕು ಅಂತ ಹಂಬಲ, ನೋಡಿದ್ದೆಲ್ಲ ಬೇಕು ಅಂತ. ಅವಾಗ ಏನ್ ಮಾಡ್ತಾರೆ, ಅವರು ಪ್ರಯತ್ನವನ್ನ ಮಾಡ್ತಾರೆ. ಪ್ರಯತ್ನ ಮಾಡಿದಾಗ ಅದ್ರಲ್ಲಿ ಯಶಸ್ಸು ಸಿಕ್ಕಿದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಏನಾಗುತ್ತೆ ಅವ್ರಿಗೆ ದುಃಖ ಬರುತ್ತೆ. ಅಕಸ್ಮಾತ್ ಯಶಸ್ಸು ಸಿಕ್ಕಿದ್ರೆ ಏನಾಗುತ್ತೆ, ಲೋಭ ಬರುತ್ತೆ, ಇನ್ನ ಹೆಚ್ಚು ಗಳಿಸ್ಕೋಬೇಕು ಅನ್ನೋ ಒಂದು ಮನೋಭಾವ ಬರುತ್ತೆ. ಯಾವ ತರ ನೋಡಿದ್ರು ಸಹ ಅವ್ರು ದುಃಖದಲ್ಲಿ ಇರ್ತಾರೆ. ಓಕೆ, ಅವ್ರು ಯಾವ್ದನ್ನಾದ್ರೂ ಒಂದು ಗಳಿಸ್ಕೊಂಡ್ರೆ ಅದನ್ನ ಹೇಗಪ್ಪ ಸಂರಕ್ಷಣೆ ಮಾಡ್ಬೇಕು ಅಂತ ಅವ್ರಿಗೆ ಭಯ ಇರುತ್ತೆ. ಇವಾಗ ಹೆಚ್ಚು ಹಣವನ್ನ ಗಳಿಸ್ಕೋತಾರೆ, ಹೆಚ್ಚು ಬಂಗಾರವನ್ನ ಗಳಿಸ್ಕೊಂಡಾಗ ಅಯ್ಯೋ ಇದು ನನಗೆ ತಪ್ಪು ಹೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಅವ್ರು ಯಾವಾಗ್ಲೂ ಆತಂಕದಲ್ಲೇ ಇರ್ತಾರೆ. ಅಂದ್ರೆ ಅದರಿಂದ ದುಃಖನೇ ಸಿಗೋದು. ರಜೋಗುಣದಲ್ಲಿ ಇದ್ದಾಗ ದುಃಖನೇ ಸಿಗೋದು. ಮತ್ತೆ ತಮೋ ಗುಣದಲ್ಲಿ ಅವರು ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತಾ ಇದ್ರೆ, ಇವರು ಮಾಡಿ ಮೆಟ್ಲನ್ನ ಕಟ್ಟಿದ್ದಾರೆ ಅಲ್ವಾ. ಮಾಡಿ ಮೆಟ್ಲನ್ನ ಕಟ್ಟಿದಾಗ ಅದು ನಾವು ಮೇಲಕ್ಕೆ ಹೋಗ್ಲಿಕ್ಕೆ ಅದು ನಮ್ಗೆ ಸಹಾಯ ಮಾಡ್ಬೇಕು. ಆದ್ರೆ ನೋಡಿ ಇವರು ಯಾವ ತರ ಕಟ್ಟಿದ್ದಾರೆ ಅಂದ್ರೆ ಇದನ್ನ ಉಪಯೋಗಿಸ್ಕೊಳ್ಲಿಕ್ಕೂ ಆಗೋದಿಲ್ಲ. ಅಂದ್ರೆ ಏನರ್ಥ, ಅವ್ರು ಮಾಡೋ ಕೆಲಸದಿಂದ ಅವ್ರಿಗೂ ಉಪಯೋಗ ಆಗೋದಿಲ್ಲ, ಬೇರೆಯವ್ರಿಗೂ ಉಪಯೋಗ ಆಗೋದಿಲ್ಲ, ಮತ್ತೆ ಎಲ್ಲರಿಗೂ ಸಹ ತೊಂದ್ರೆನೆ. ಅಂದ್ರೆ ನಮ್ಗೆ ಎಕ್ಸಾಂಪಲ್ ಹೇಗ್ ಕೊಡ್ತಾರೆ ಅಂತಂದ್ರೆ, ಅವರು ದುಡ್ಡನ್ನ ಬೇಯಿಸಿ
ಅವ್ರು ಕಷ್ಟವನ್ನ ತಂದ್ಕೋತಾರೆ. ನೋಡಿ ಇವಾಗ ಸಿಗರೇಟ್ ಬೇಕು, ಆಲ್ಕೋಹಾಲ್ ಬೇಕು ಅಂತಂತಂದ್ರೆ ಅವರು ದುಡ್ಡನ್ನ ವ್ಯಯಿಸ್ಬೇಕು. ದುಡ್ಡನ್ನ ವ್ಯಯಿಸಿ ಅವರು ರೋಗವನ್ನ ತಂದ್ಕೋತಾರೆ, ಕಷ್ಟವನ್ನ ತಂದ್ಕೋತಾರೆ. ಅದನ್ನ ಅಜ್ಞಾನ ಅಲ್ವಾ. ನಾವ್ ಇವಾಗ ದುಡ್ಡನ್ನ ಕೊಟ್ರೆ ನಮ್ಗೆ ಅದರಿಂದ ಒಳ್ಳೇದಾಗದನ್ನ ನಾವು ಪಡ್ಕೋಬೇಕಲ್ವಾ. ಆದ್ರೆ ಇಲ್ಲಿ ಇವ್ರೇನ್ ಮಾಡ್ತಾ ಇದಾರೆ, ಅವರು ರೋಗವನ್ನ ತಂದ್ಕೋತಾ ಇದಾರೆ, ದುಃಖವನ್ನ ತಂದ್ಕೋತಾ ಇದಾರೆ. ಅವ್ರ ಜೊತೆ ಇರೋರ್ಗೂ ಸಹ ಕಷ್ಟವನ್ನ ತಂದ್ಕೊಡ್ತಾ ಇದಾರೆ ತಮೋಗುಣದಲ್ಲಿ ಇರೋರು. ಸತ್ವ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹ ತಮಸೋ ಭವತೋ ಅಜ್ಞಾನಮೇವ ಚ. ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ, ರಜೋಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋಗುಣದಿಂದ ಅಜ್ಞಾನ, ಬಹು ಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ಸತ್ವಗುಣದಲ್ಲಿದ್ರೆ ನಮ್ಗೆ ಏನಾಗುತ್ತೆ, ನಿಜವಾದ ಜ್ಞಾನ ಬರುತ್ತೆ. ಇವಾಗ ನಮ್ಗೆ ಆಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಭಗವದ್ಗೀತೆ ಕ್ಲಾಸ್ ಅಲ್ಲಿ ಈ ತರ 1-1.5 ಗಂಟೆಗಳ ಕಾಲ ಕುತ್ಕೋಬೇಕಂತಂದ್ರೆ ನಾವ್ ಅಟ್ಲೀಸ್ಟ್ ಮಿನಿಮಮ್ ಸತ್ವಗುಣದಲ್ಲಿ ಇರ್ಬೇಕು. ಸತ್ವಗುಣದಲ್ಲಿ ಇಲ್ಲ ಅಂತಂದ್ರೆ ನಮ್ಗೆ ಖಂಡಿತ ಇಲ್ಲಿ 1-1.5 ಗಂಟೆಗಳ ಕಾಲ ಕುತ್ಕೊಂಡು ಭಗವಂತನ ಬಗ್ಗೆ ಶ್ರವಣವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ನೋಡಿ ಇವಾಗ ನಾವೆಲ್ಲ ಯಾರು ಆಕಸ್ಮಿಕವಾಗಿ ನಾವಿಲ್ಲಿ ಬಂದಿಲ್ಲ. ನಾವ್ ಇವಾಗ ಇಲ್ಲಿ ಬಂದಿದೀವಿ ಅಂತಂದ್ರೆ ಭಗವಂತನ ಕೃಪಾ ಕಟಾಕ್ಷ ಇದೆ. ಮತ್ತೆ ನಾವು ಮಿನಿಮಮ್ ಸತ್ವಗುಣದಿದ್ರೆ ಅಷ್ಟೇ ನಾವ್ ಇದನ್ನ ಕೇಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ರಜೋಗುಣದಲ್ಲಿದ್ರೆ ಲೋಭ ಬೆಳೆಯುತ್ತೆ ಅಲ್ವಾ. ಅವ್ರು ಒಂದು ಕ್ಷಣನೂ ಅವರು ವ್ಯರ್ಥ ಮಾಡೋದಿಲ್ಲ. ಆದ್ರೆ ಅವರು ಏನಕ್ಕೆ ವ್ಯರ್ಥ ಮಾಡ್ತಾ ಇಲ್ಲ, ಅವರು ಆ ಪ್ರತಿಯೊಂದು ಕ್ಷಣನೂ ಅವರು ಇಂದ್ರಿಯ ಸುಖವನ್ನ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಿರ್ತಾರೆ. ಒಂದು ಕ್ಷಣದಲ್ಲಿ ಏನಾದ್ರೂ ಅವ್ರಿಗೆ ಏನು ದುಡ್ಡು ಬರುತ್ತಾ, ಅಥವಾ ಆ ವ್ಯಕ್ತಿಯಿಂದ ನನಗೆ ಮುಂದೆ ಉಪಯೋಗ ಆಗತ್ತಾ, ಈ ಕೆಲಸ ಮಾಡಿದ್ರೆ ನನಗೆ ಏನಾದ್ರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ಅವ್ರಿಗೆ ಲೋಭ ಬೆಳೆಯುತ್ತೆ, ಇನ್ನ ಹೆಚ್ಚು ಹೆಚ್ಚು ಬೇಕು ಅನ್ನೋದು ಅಂತಹ ಒಂದು ಜ್ಞಾನ ಅವ್ರಿಗೆ ಬೆಳೆಯುತ್ತೆ. ಮತ್ತೆ ತಮೋ ಗುಣದಿಂದ ಅಜ್ಞಾನ, ಬಹು ಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ತಾ ಮಧ್ಯೆ ತಿಷ್ಟಂತಿ ರಾಜಸಾಹ ಜಗನ್ಯ ಗುಣ ವೃತ್ತಿಸ್ತಾ ಅದೋ ಗಚ್ಚಂತಿ ತಾಮಸಾಹ. ಸತ್ವಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವರು, ರಜೋಗುಣದಲ್ಲಿರುವವರು ಭೂಲೋಕದಲ್ಲಿ ವಾಸ ಮಾಡುವವರು, ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕ ಲೋಕಗಳಿಗೆ ಇಳಿಯುವರು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಮತ್ತೆ 3 ಗುಣದಲ್ಲಿದ್ರೆ ಅವರ ಗತಿ ಏನಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವ್ ಇದಕ್ಕಿಂತ ಮುಂಚೆ ತಿಳ್ಕೊಂಡ್ರ ಹಾಗೇನೆ ಸತ್ವಗುಣದಲ್ಲಿರುವವರು ಎಲ್ಲಿಗೆ ಹೋಗ್ತಾರೆ, ಅವರು ಊರ್ಧ್ವ ಲೋಕಕ್ಕೆ ಅವರು ಏರಿ ಹೋಗ್ತಾರೆ. ರಜೋಗುಣದಲ್ಲಿರುವವರು ಈ ಭೂಮಿಯಲ್ಲೇನೆ ಮತ್ತೆ ಅವರು ಹುಟ್ಟುತ್ತಾರೆ. ಅಸಹ್ಯಕರವಾದ ತಾಮಸ ಗುಣದಲ್ಲಿರೋರು ನರಕ ಲೋಕಕ್ಕೆ ಅವರು ಇಳಿತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸತ್ವಗುಣದಲ್ಲಿರೋರು ಯಾವ ತರ ಇರ್ತಾರೆ, ಇವಾಗ ನಾವ್ ಏನ್ ಅರ್ಥ ಮಾಡ್ಕೊಂಡ್ವಿ, ಅವ್ರ ಮನಸ್ಸು ಪರಿಶುದ್ಧವಾಗಿರುತ್ತೆ, ದೇಹವು ಪರಿಶುದ್ಧವಾಗಿರುತ್ತೆ, ಅವರು ನಿಜವಾದ ಸಂತೋಷವನ್ನ ಪಡೆದಿರ್ತಾರೆ, ಜ್ಞಾನ ಪಡೆದಿರ್ತಾರೆ. ಅವರು ಜ್ಞಾನಯುತವಾಗಿ ಎಲ್ಲ ಕೆಲಸಗಳನ್ನ ಮಾಡೋದ್ರಿಂದ ಅವರು ಪಾಪ ಕರ್ಮಗಳಿಂದ ಅವರು ಮುಕ್ತಿಯನ್ನು ಪಡೆದಿರ್ತಾರೆ. ಮತ್ತೆ ಅವರು ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಅವ್ರಿಗೆ ದೇಹವನ್ನ ಬಿಟ್ಟ ಮೇಲೂ ಸಹ ಅವ್ರಿಗೆ ಮೇಲಿನ ಗ್ರಹಗಳ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಈ ಹುಡುಗನಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ, ಈ ಹುಡುಗ ಸಹಾಯ ಮಾಡ್ತಾ ಇದ್ದಾನೆ. ಇವನ ಉದ್ದೇಶ ಏನಿದೆ, ನಾನು ಮನುಷ್ಯನಾಗಿದ್ದೀನಿ, ನಾನು ಬೇರೆಯವ್ರಿಗೆ ಸಹಾಯ ಮಾಡೋದು ನನ್ನ ಧರ್ಮ ಅಂತ ಅನ್ಕೊಂಡು, ಕರ್ತವ್ಯ ಅನ್ಕೊಂಡು ಸಹಾಯ ಮಾಡ್ತಾ ಇದ್ದಾನೆ. ಇದೇ ಒಬ್ಬ ಹುಡುಗನನ್ನ ಒಬ್ಬ ರಜೋಗುಣದಲ್ಲಿರುವ ವ್ಯಕ್ತಿ ಏನಾದ್ರು ನೋಡಿದ್ರೆ ಅವನೇನ್ ಮಾಡ್ತಾನೆ, ಈ ಹುಡುಗನಿಗೆ ಸಹಾಯ ಮಾಡ್ತಾನೆ. ಆದ್ರೆ ಮನಸ್ಥಿತಿ ಯಾವ ತರ ಇರುತ್ತೆ, ಎಲ್ಲರೂ ನನ್ನನ್ನ ನೋಡಿ ಹೊಗಳ್ಳಿ, ಹಬ್ಬ ಇವನಿಗೆ ಎಷ್ಟು ಈ ತರ ಏನು ಪರೋಪಕಾರ ಮಾಡುವಂತಹ ಗುಣ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ನನ್ನನ್ನ ನೋಡಿ ನನಗೆ ಹೊಗಳ್ಳಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಮಾಡ್ತಾನೆ. ತಮೋಗುಣದಲ್ಲಿರೋರು ಪ್ರಾಣಿಗಳ ತರ, ಅವನು ಯೋಚನೆ ಸಹನೂ ಮಾಡೋದಿಲ್ಲ, ಅವನು ಅಜ್ಞಾನದಲ್ಲಿ ಇರ್ತಾನೆ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಮತ್ತೆ ರಜೋಗುಣದಲ್ಲಿರೋರು ಯಾವ ತರ ಇರ್ತಾರೆ, ಅಸೀಮಿತ ಇಚ್ಛೆ, ಕರ್ಮಫಲದ ಆಸೆ, ಶೋಕ, ಲೋಭ. ಅವ್ರು ಮತ್ತೆ ಈ ಭೂಮಿ ಮೇಲೆ ಹುಡ್ತಾರೆ, ಪುನಃ ಜನನ ಮರಣದ ಚಕ್ರದೊಳಗಡೆ ಅವರು ಸಿಕ್ಕಾಕೋತಾರೆ. ಮತ್ತೆ ತಮೋಗುಣದಲ್ಲಿರೋರು ಕತ್ತಲೆಯಲ್ಲಿ ಇರ್ತಾರೆ, ಮದ, ಮತ್ಸರ, ಅತಿಯಾದ ನಿದ್ರೆ, ಮೂರ್ಖತನ, ಕೆಳಗಿನ ಗ್ರಹಗಳಿಗೆ ಅವರು ಹೋಗ್ತಾರೆ. ಸೊ ಇದು ನಾವ್ ಅರ್ಥ ಮಾಡ್ಕೊಂಡಿದ್ದು. ಹಾಗಾದ್ರೆ ನಮ್ಗೆ ಹಿಂಗ್ ಗೊತ್ತಾಗತ್ತೆ ನಾನು ರಜೋಗುಣದಲ್ಲಿದ್ದೀನೋ, ತಮೋಗುಣದಲ್ಲಿದ್ದೀನೋ ಅಥವಾ ಸತ್ವಗುಣದಲ್ಲಿದ್ದೀನೋ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ತಿರುತ್ತಲ್ವಾ. ಇದನ್ನ ನಾವು ಯೂಶಲಿ ಮಕ್ಕಳಿಗೆ ಮಾಡ್ತೀವಿ, ಆದ್ರೆ ನಮ್ಗೂ ಸಹ ಇದು ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಹೇಳ್ತಾ ಇದೀನಿ. ಇವಾಗ ಸತ್ವಗುಣದಲ್ಲಿವರು ಬೆಳಗ್ಗೆ ಯಾವ ಸಮಯದಲ್ಲಿ ಎದ್ದೊಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ನಾವಿವಾಗ ತುಂಬಾ ಅಂದ್ರೆ ಸೂರ್ಯ ಹುಟ್ಲಿಕ್ಕಿಂತ ಮುಂಚೆ ನಾವ್ ಎದ್ರೆ ನಾವು ಸತ್ವಗುಣದಲ್ಲಿ ಇದೀವಿ ಅಂತ, ಸೂರ್ಯ ಹುಟ್ಟಿದ ಮೇಲೆ ಎದ್ರೆ ನಾವು ರಜೋಗುಣದಲ್ಲಿ ಇದೀವಿ ಅಂತ. ತಮೋಗುಣದಲ್ಲಿವರು ಇನ್ನೇನು ಸೂರ್ಯ ನೆತ್ತಿ ಮೇಲೆ ಬರ್ಬೇಕು ಅಷ್ಟೊತ್ತಿಗೆ ಅವ್ರು ಎದ್ದೊಳ್ತಾರೆ. ಅದನ್ನ ನಾವ್ ಎದ್ಮೇಲೆ ನಾವ್ ಎಂತಹ ಕೆಲಸಗಳನ್ನ ಮಾಡ್ತೀವೋ ಅದ್ರ ಮೇಲೆ ನಾವ್ ಯಾವ ಗುಣದಿದೀವಿ ಅಂತ ನಾವು ನೋಡ್ಕೋಬಹುದು. ಸತ್ವಗುಣದಲ್ಲಿವರು ನೋಡಿ, ಇವಾಗ ಮಗು ಆದ್ರೆ ಅವರು ಹೋಮ್ ವರ್ಕ್ ಮಾಡ್ಕೊಳೋದು ಅದೆಲ್ಲ ಮಾಡ್ಕೋತಾರೆ. ರಜೋಗುಣದಲ್ಲಿವರು ಏನ್ ಮಾಡ್ತಾರೆ, ಅವ್ರಿಗೆ ದೇಹವನ್ನ ಅವರು ಚೆನ್ನಾಗಿ ಇಟ್ಕೋಬೇಕು, ಫಿಟ್ ಆಗಿ ಇಟ್ಕೋಬೇಕು. ಯಾಕೆ ಅಂತಂದ್ರೆ ಎಲ್ಲರಿಂದ ಹೊಗಳಿಸ್ಕೋಬೇಕು, ಅವರು ಇನ್ನ ಹೆಚ್ಚು ಅವ್ರು ಇಂದ್ರಿಯ ಸುಖವನ್ನ ಪಡ್ಬೇಕು. ಅದಕ್ಕೋಸ್ಕರ ಅವರು ವಾಕಿಂಗ್ ಹೋಗ್ತಾರೆ. ಹಾಗಾದ್ರೆ ವಾಕಿಂಗ್ ಹೋಗೋದು ತಪ್ಪಾ ಅಂತ ಕೇಳಿದ್ರೆ ತಪ್ಪಲ್ಲ, ಆದ್ರೆ ಎಷ್ಟು ಸಮಯವನ್ನ ನಮ್ಮ ದೇಹವನ್ನ ಸದೃಢವಾಗಿ ಇಟ್ಕೊಳ್ಲಿಕ್ಕೆ ಉಪಯೋಗಿಸ್ಕೋಬೇಕು ಅಷ್ಟನ್ನ ಮಾತ್ರ ನಾವು ಕೊಡ್ಬೇಕು. ಹಂಗಂತ ನಾವು ಗಂಟೆಗಟ್ಲೆ ನಾವು ನಮ್ಮ ದೇಹವನ್ನ ಸದೃಢವಾಗಿ ಇಟ್ಕೊಳ್ಲಿಕ್ಕೆ ಉಪಯೋಗಿಸ್ಬೋದು. ಸೊ ತಮೋಗುಣದಲ್ಲಿರೋರು ಎದ್ದೊಳದೇ ಲೇಟು, ಎದ್ಮೇಲೆ ನೋಡಿ
ಅವ್ರು ಮತ್ತೆ ಮೊಬೈಲ್ ಅನ್ನ ನೋಡ್ಕೊಂಡು ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಮತ್ತೆ ನಾವ್ ಯಾವ ಪುಸ್ತಕಗಳನ್ನ ಓದ್ತೀವೋ ಅದ್ರ ಮೇಲೆ ನಾವು ಯಾವ ಗುಣದಿದೀವಿ ಅಂತ ನಾವು ತಿಳ್ಕೊಬಹುದು. ನಾವ್ ಇವಾಗ ಒಳ್ಳೆ ಪುಸ್ತಕಗಳನ್ನ ಓದಿದ್ರೆ ನಾವು ಸತ್ವಗುಣದಿದೀವಿ ಅಂತ. ಮತ್ತೆ ನಾವು ಅಂದ್ರೆ ಇಂತಹ ಪುಸ್ತಕಗಳಂದ್ರೆ ಆ ಪುಸ್ತಕವನ್ನ ಓದಿದ್ರೆ ನನಗೆ ಅಂದ್ರೆ ಹೆಚ್ಚು ಹಣವನ್ನ ಗಳಿಸಬಹುದು ಅಥವಾ ಹೆಚ್ಚು ಹೆಸರುವಾಸಿ ಆಗಬಹುದು, ಮತ್ತೆ ಇನ್ನ ಹೆಚ್ಚು ಹೆಚ್ಚು ಇಂದ್ರಿಯ ಸುಖವನ್ನ ನಾನು ಪಡಿಲಿಕ್ಕೆ ಏನೆಲ್ಲಾ ಮಾಡ್ಬೋದು ಅನ್ನೋ ಒಂದು ಪುಸ್ತಕಗಳನ್ನ ಓದಿದ್ರೆ ಅವರು ರಜೋಗುಣದಿದ್ದಾರೆ ಅಂತ. ತಮೋ ಗುಣದಲ್ಲಿರೋ ನೋಡಿ ಕಾಮಿಕ್, ಅದನ್ನ ಓದಿದ್ರೆ ಯಾರಿಗೂ ಉಪಯೋಗ ಇಲ್ಲ ಅಲ್ವಾ, ಇಂತಹ ವ್ಯಕ್ತಿಗಳೇ ಇಲ್ಲ, ಇವೆಲ್ಲನೂ ಸಹ ಕಾಲ್ಪನಿಕ ವ್ಯಕ್ತಿಗಳು. ಅಂತಹ ಸೂಪರ್ ಮ್ಯಾನ್, ಹಿ ಮ್ಯಾನ್ ಆ ತರದೆಲ್ಲ ನಾವು ನೋಡಿದ್ರೆ ಓದಿದ್ರೆ ಏನಾಗುತ್ತೆ, ಸಮಯವನ್ನ ವ್ಯರ್ಥ ಮಾಡ್ತಾ ಇದೀವಿ. ಸೊ ತಮೋ ಗುಣದಲ್ಲಿಯವರು ಇಂತಹ ಪುಸ್ತಕಗಳನ್ನ ಅವರು ಓದ್ತಾರೆ. ಮತ್ತೆ ನಾವು ಮಲಗುವ ಸಮಯದಿಂದ ನಾವ್ ಯಾವ ಗುಣದಿದೀವಿ ಅಂತ ನಾವು ನೋಡ್ಕೋಬಹುದು. ಸತ್ವಗುಣದವರು ಬೇಗ ಮಲ್ಕೋತಾರೆ, ಯಾಕಂದ್ರೆ ಅವರು ಬೇಗ ಎದ್ದೊಳ್ಬೇಕು, ಅದಕ್ಕೋಸ್ಕರ ಅವ್ರು ಬೇಗ ಮಲ್ಕೋತಾರೆ. ರಜೋಗುಣದವರು ಮಧ್ಯರಾತ್ರಿ ಹತ್ತತ್ರ ಆದಾಗ ಅವ್ರು ಮಲ್ಕೋತಾರೆ. ತಮೋ ಗುಣದವರು ಇನ್ನೇನು ಶುದ್ಧ ಸತ್ವಗುಣದವರು ಎದ್ದೊಳ್ಬೇಕು. ಶುದ್ಧ ಸತ್ವಗುಣದವರು 3 ಗಂಟೆಗೆ ಎದ್ದೊಳ್ತಾರೆ. ಇನ್ನೇನು ಶುದ್ಧ ಸತ್ವಗುಣದವರು ಎದ್ದೋಳೋ ಸಮಯಕ್ಕೆ ಇವರು ತಮೋ ಗುಣದವರು ಮಲ್ಕೋತಾರೆ. ಸೊ ಸತ್ವಗುಣದವರು ನೋಡಿ ಯಾವಾಗ್ಲೂ ಸಂತೋಷದಿಂದ ಇರ್ತಾರೆ. ರಾಜಸಿಕ ಗುಣದಲ್ಲಿವರು ಅವ್ರು ಯಾವಾಗ್ಲೂ ಸಹ ಅವರು ಏನು ನಾನು ನನ್ನದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ತಾಮಸಿಕ ಗುಣದವರು ಹುಚ್ಚು ಭ್ರಾಂತಿಯಲ್ಲಿ ಅವರು ಇರ್ತಾರೆ. ಮತ್ತೆ ಇದು ಬರೇ ಮನುಷ್ಯನಿಗೆ ಮಾತ್ರನೇ ಅಲ್ಲ, ಇವಾಗ ಪ್ರಾಣಿಗಳಲ್ಲೂ ಸಹ ಆ ಪ್ರಾಣಿ ಮಾಡೋ ಒಂದು ಕಾರ್ಯದನ್ನ ನೋಡಿ ಸತ್ವ ರಜೋ ತಮೋ ಗುಣ ಇದ್ಯಾ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಇವಾಗ ಕಾಗೆ ಹೊಲಸು ಪ್ರದೇಶದಲ್ಲಿ ಇರುತ್ತೆ, ಸೊ ಅದು ತಮೋ ಗುಣದಲ್ಲಿರುವಂತಹ ಒಂದು ಪ್ರಾಣಿ. ಮತ್ತೆ ದುಂಬಿ ಏನ್ ಮಾಡುತ್ತೆ, ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾರಿ ಅದು ಬರೇ ಸಂಗ್ರಹಿಸೋದೇ ಕೆಲ್ಸ ಅಲ್ವಾ, ಅದು ಮಕರಂದವನ್ನ ಸಂಗ್ರಹಿಸಿ ಅದು ಇಟ್ಕೊಳುತ್ತೆ. ಅದಕ್ಕೆ ಬುಂದಿಯನ್ನ ಏನು ನಾವು ದುಂಬಿಯನ್ನ ನಾವು ರಜೋಗುಣಕ್ಕೆ ನಾವು ಹೇಳ್ಬಹುದು. ಮತ್ತೆ ಸತ್ವಗುಣಕ್ಕೆ ನಾವು ಹಂಸವನ್ನ ಹೇಳ್ಬೋದು. ಹಂಸ ಯಾವಾಗ್ಲೂ ಶುದ್ಧವಾದ ನೀರಲ್ಲೇ ಅದು ಇರುತ್ತೆ. ನಾವು ನೋಡಿದೀವಲ್ವಾ ಹಂಸ ಕ್ಷೀರ ನ್ಯಾಯ, ಅದು ಅರ್ಧ ಹಾಲು ಅರ್ಧ ನೀರಿರುವಂತಹ ಒಂದು ಹಾಲನ್ನ ಕೊಟ್ರು ಸಹ ಅದು ಹಾಲನ್ನ ಮಾತ್ರ ಇರುತ್ತೆ. ಅದೇ ತರ ಸತ್ವಗುಣ ಇರೋರು ಅಷ್ಟೇನೆ, ಯಾವಾಗ್ಲೂ ಅವರು ಒಳ್ಳೆ ಕೆಲಸವನ್ನೇ ಮಾಡ್ತಾರೆ, ಎಲ್ಲವನ್ನ ಒಳ್ಳೆದನ್ನೇ ಅವರು ನೋಡ್ತಾರೆ. ಸೊ ಇವಾಗ ನಾವು ಈ 3 ಗುಣಗಳನ್ನ ಮೀರ್ಲಿಕ್ಕೆ ಸಾಧ್ಯನಾ, ಏನ್ ಹರೇ ಮಾಡ್ಬೇಕು? ಕೃಷ್ಣ ಮಾತಾಜಿ. 8 ಗಂಟೆ ಮಾತಾಜಿ ಮಾತಾಜಿ ಆಯ್ತು ಮಾತಾಜಿ, ನಾನು 5 ನಿಮಿಷ ಮುಗಿಸ್ತೀನಿ. ಸೊ ಇವಾಗ ಈ 3 ಗುಣಗಳನ್ನ ನಾವ್ ಹೇಗೆ ಮೀರೋದು ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಪ್ರಶ್ನೆ ಬರುತ್ತೆ. ಇದೇನಪ್ಪಾ ನಾನ್ ಸತ್ವಗುಣದಿದ್ರು ಬಂಧನಕ್ಕೆ ಒಳಗಾದಂಗ, ಹಾಗಾದ್ರೆ ಈ 3 ಗುಣಗಳನ್ನ ಮೀರ್ಲಿಕ್ಕೆ ಏನಾದ್ರೂ ಒಂದು ನಮ್ಗೆ ಉಪಾಯ ಇದ್ಯಾ ಅಂತಂದ್ರೆ ಹರಿನಾಮವನ್ನ ಹೊರತುಪಡಿಸಿದ್ರೆ ಇನ್ಯಾವುದೂ ಇಲ್ಲ. ನಾವು ಹರಿನಾಮವನ್ನ ಹೇಳಿದ್ರೆ ಅಷ್ಟೇನೆ ನಾವು ಈ 3 ಗುಣಗಳನ್ನ ಮೀರಿ ನಾವು ಶುದ್ಧ ಸತ್ವಗುಣಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಹರಿನಾಮವನ್ನ ಹೇಳ್ತಾ ಆ ಸಾಧನಾ ಭಕ್ತಿ ಅಂತ ನಾವ್ ಏನ್ ತಿಳ್ಕೊಂಡಿದೀವಿ, ನಮ್ಮ ಇಸ್ಕಾನ್ ಸಂಸ್ಥೆ ಏನ್ ಇವಾಗ ಫಾಲೋ ಮಾಡ್ತಾ ಇದ್ದೀವಿ, ನಾವು 12ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ, ನಾವು ಅನನ್ಯ ಭಕ್ತಿಯನ್ನ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನಾವು ಸಾಧನಾ ಭಕ್ತಿಯನ್ನ ಮಾಡ್ಬೇಕು ಅಂತ ನಮ್ಗೆ ಕೃಷ್ಣ ಹೇಳಿದ್ರು. ಆ ಸಾಧನಾ ಭಕ್ತಿಲಿ 4 ನಿಯಂತ್ರಕ ತತ್ವಗಳನ್ನ ನಾವು ಅನುಸರಿಸ್ಬೇಕು. ಅಂದ್ರೆ ನಾವು ಮಾಂಸವನ್ನ ತಿನ್ಕೂಡ್ದು, ಮದ್ಯಪಾನವನ್ನ ಮಾಡಬಾರ್ದು, ಜೂಜಾಡ್ಬಾರ್ದು, ಪರಸ್ತ್ರೀ ಸಂಘವನ್ನ ಮಾಡಬಾರ್ದು. ಮತ್ತೆ ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್, ಭಕ್ತರ ಸಂಘದಲ್ಲಿ ಇರ್ಬೇಕು, ಭಗವದ್ಗೀತಾ ಭಾಗವತಂ ಅಂತಹ ಪುಸ್ತಕಗಳನ್ನ ಓದ್ಬೇಕು, ಚಾಂಟಿಂಗ್ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೋಬೇಕು, ಪ್ರಸಾದವನ್ನ ಸ್ವೀಕರಿಸಬೇಕು. ಸೊ ಈ ತರ ನಾವು ಮಾಡಿದ್ರೆ ಏನಾಗುತ್ತೆ, ನಾವು ಈ 3 ಗುಣಗಳನ್ನ ಮೀರಿ ನಾವು ಶುದ್ಧ ಸತ್ವಗುಣಕ್ಕೆ ಬರ್ತೀವಿ. ಅಂದ್ರೆ ಆ ಸತ್ವಗುಣ ಏನಿದೆಯೋ ಅದೇ ಕೆಲಸ ಕಾರ್ಯಗಳನ್ನ ನಾವು ನಮ್ಮ ಇಂದ್ರಿಯ ಸುಖಕ್ಕೆ ನಾವು ಮಾಡ್ದಲೆ ನಾವು ಭಗವಂತನ ಸಂತೋಷಕ್ಕೆ ಮಾಡ್ಲಿಕ್ಕೆ ಯಾವಾಗ ಶುರು ಮಾಡ್ತೀವೋ ಆಗ ನಾವು ಈ 3 ಗುಣಗಳನ್ನ ನಾವು ಮೀರಿ ನಾವು ಶುದ್ಧ ಸತ್ವಗುಣಕ್ಕೆ ನಾವು ಬರ್ತೀವಿ. ನೋಡಿ ನಾವು ಇಲ್ಲಿ ನೋಡ್ತಾ ಇದೀವಲ್ವಾ, ಇದೇನೆ ನಮ್ಮ ಒಂದು ಬ್ರಹ್ಮಾಂಡ. ಸೊ ಒಂದು ಬ್ರಹ್ಮಾಂಡದಲ್ಲಿ ಇಲ್ಲಿ 14 ಲೋಕಗಳಿದೆ. ಇಲ್ಲಿ ಗರ್ಭೋದಕಶಾಹಿ ವಿಷ್ಣು ಅವರು ಗರ್ಭ ಸಮುದ್ರದ ಮೇಲೆ ಅವರು ಮಲ್ಕೊಂಡಿದ್ದಾರೆ. ನೋಡಿ ಇದು ಕೆಳಗಿನ ಲೋಕಗಳು, ಮೇಲಿನ ಲೋಕಗಳು, ಇದು ಭೂಮಿ, ಅರ್ತ್ ಪ್ಲಾನೆಟ್ ಅಂತ ಹೇಳ್ತಾ ಇದಾರೆ. ಸೊ ನಾವ್ ಇಲ್ಲಿಂದ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡ್ರೆ ಅಷ್ಟೇನೆ ನಾವು ಈ ಬ್ರಹ್ಮಾಂಡವನ್ನ ದಾಟಿ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವು ಬರೇ ಪುಣ್ಯ ಕಾರ್ಯಗಳನ್ನ ಮಾಡಿದ್ರೆ ಈ ಮೇಲಿನ ಲೋಕಕ್ಕೆ ಹೋಗ್ತೀವಿ, ಪಾಪ ಕಾರ್ಯಗಳನ್ನ ಮಾಡಿದ್ರೆ ನಾವ್ ಈ ಕೆಳಗಿನ ಲೋಕಕ್ಕೆ ನಾವು ಬರ್ತೀವಿ. ಸೊ ನಾವು ಈ ನಮ್ಮ ಗುರಿ ಏನಿರ್ಬೇಕು, ಈ ಸ್ವರ್ಗಕ್ಕೆ ಹೋಗೋದೋ ಅಥವಾ ಬ್ರಹ್ಮನ ಲೋಕದ ತನಕ ಹೋಗೋದೆಲ್ಲ ಇರಬಾರ್ದು. ಅಂದ್ರೆ ನಾವು ಈ ಭೌತಿಕ ಪ್ರಪಂಚವನ್ನೇ ದಾಟಿ ನಾವು ಶಾಶ್ವತವಾದ ಜಾಗ ಅಂದ್ರೆ ನಮ್ಮ ನಿಜವಾದ ಮನೆ ಆಧ್ಯಾತ್ಮಿಕ ಜಗಕ್ಕೆ ಬರ್ಬೇಕು. ಇದು ಜೈಲ್ ತರ ಅಲ್ವಾ, ನಾವ್ ಯಾರು ಅರ್ಥನೇ ಮಾಡ್ಕೋತಾ ಇಲ್ಲ ನಾವ್ ಜೈಲಲ್ಲಿ ಇದೀವಿ ಅಂತ. ನಾವಿಲ್ಲಿ ಪಿಕ್ನಿಕ್ ಮಾಡ್ಲಿಕ್ಕೆ ಬಂದಿದೀವಿ, ಎಲ್ಲವನ್ನ ನಾವು ಎಂಜಾಯ್ ಮಾಡ್ಲಿಕ್ಕೆ ಬಂದಿದೀವಿ ಅಂತ ನಾವ್ ಅನ್ಕೊಂಡಿದೀವಿ. ಇಲ್ಲ, ನಾವಿಲ್ಲಿರೋದು ಜೈಲಲ್ಲಿ, ಬಂಧನದಲ್ಲಿ ನಾವಿದೀವಿ, ಕತ್ತಲಿನ ಲೋಕದಲ್ಲಿ ನಾವಿದೀವಿ. ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನ ತೋರಿ ನಮ್ಗೆ ಸೂರ್ಯ ಚಂದ್ರರನ್ನ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ನಾವೆಲ್ಲನೂ ಸಹ ಕತ್ತಲಿನ ಒಂದು ಮೊಟ್ಟೆ ಒಳಗಡೆ ನಾವಿದೀವಿ. ಈ ಕೆಳಗಡೆ ಅತಲ ವಿತಲ ಸುತ್ತಲ ತಲಾತಲ ಮಹಾತಲ ರಸತಲ ಪಾತಾಳ ಏನಿದೆ, ಇಲ್ಲೆಲ್ಲನೂ ಸಹ ಸೂರ್ಯನ ಬೆಳಕೆ ಅದು ಹೋಗೋದಿಲ್ಲ, ಮುಟ್ಟೋದಿಲ್ಲ. ಅದಕ್ಕೆ ಇದನ್ನ ಕತ್ತಲಿನ ಲೋಕಗಳು ಅಂತ ಹೇಳ್ಬಿಟ್ಟು ಅದಕ್ಕೇನೆ ಕರೆಯೋದು. ನಾವು ತಮೋಗುಣದಿದ್ರೆ ನಾವ್ ಈ ಕತ್ತಲಿನ ಲೋಕಕ್ಕೆ ನಾವು ಹೋಗ್ತೀವಿ, ತಳ್ಳಲ್ಪಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ.
ಸೊ ನಾವಿಲ್ಲಿ ಯಾರನ್ನ ನೋಡ್ತಾ ಇದೀವಿ ಅಂತಂತಂದ್ರೆ ಇಲ್ಲಿ ಒಬ್ಬ ದರೋಡೆಕಾರ ರತ್ನಾಕರ, ಅವನು ನಾರದರನ್ನ ಅಡ್ಡಗಡ್ತಾ ಇದ್ದಾನೆ. ನಾರದರ ಹತ್ರ ಇರೋದನ್ನೆಲ್ಲ ಅವನು ಇಸ್ಕೊಳ್ಲಿಕ್ಕೆ, ಅವ್ರನ್ನ ಸಾಯಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಇವಾಗ ನಾರದ್ರ ಹೇಳ್ತಾರೆ, ಸರಿ ನೀನ್ ಇಷ್ಟು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದೆಯಲ್ಲ, ನಿನಗೆ ಎಷ್ಟು ಕೆಟ್ಟ ಅಂದ್ರೆ ಪಾಪಗಳೆಲ್ಲ ನಿನ್ಗೆ ಬರ್ತಾ ಇದೆ, ನೀನು ಈ ಕೆಲಸವನ್ನ ಮಾಡ್ತಾ ಇರೋದು ನಿನ್ನ ಮನೆಯವ್ರನ್ನ ಪೋಷಣೆ ಮಾಡ್ಲಿಕ್ಕಲ್ವಾ, ನೀನ್ ಅವ್ರ ಹತ್ರ ಹೋಗಿ ಕೇಳು, ಅವ್ರೇನಾದ್ರು ನಿನ್ನ ಪಾಪವನ್ನ ಅವರು ಪಾಪದಲ್ಲಿ ಪಾಲನ ತಗೋತಾರ ಅಂತ ಕೇಳ್ಕೊಂಡ್ ಬಾ, ಅವಾಗ ಬೇಕಾದ್ರೆ ನೀನು ನನ್ನಲ್ಲಿ ಇರೋದನ್ನೆಲ್ಲ ನೀನ್ ತಗೋಬಹುದು, ನಾನು ಕೊಡ್ತೀನಿ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ರತ್ನಾಕರ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅಪ್ಪ ಅಮ್ಮ ಮಕ್ಕಳು ಹೆಂಡತಿ ಎಲ್ಲರನ್ನೂ ಕೇಳ್ತಾನೆ, ನಾನ್ ನಿಮ್ಮನ್ನ ಪೋಷಣೆ ಮಾಡ್ಲಿಕ್ಕೆ ನಾನು ಈ ತರ ದರೋಡೆ ಕೆಲಸವನ್ನ ಮಾಡ್ತಾ ಇದೀನಿ, ತಪ್ಪು ಕೆಲಸವನ್ನ ಕೆಟ್ಟ ಕೆಲಸವನ್ನ ಮಾಡ್ತಾ ಇದೀನಿ, ನೀವು ನನ್ನ ಪಾಪದಲ್ಲಿ ಭಾಗಿಯಾಗ್ತೀರಾ ಅಂತಂದ್ರೆ ಯಾರು ಒಪ್ಕೊಂಡ್ಲಿಕ್ಕೆ ತಯಾರಿರೋದಿಲ್ಲ. ಆಗ ಅವನು ದಿಗ್ಭ್ರಾಂತನಾಗ್ಬಿಡ್ತಾನೆ, ಇದೇನಿದು, ನಾನು ಇವ್ರಿಗೋಸ್ಕರ ನಾನು ಈ ಕೆಲಸವನ್ನ ಮಾಡ್ತಾ ಇದೀನಿ, ಆದ್ರೆ ಇವ್ರು ಯಾರು ನನ್ನ ಪಾಪದಲ್ಲಿ ಪಾಲನ ತಗೊಳ್ಳಿಕ್ಕೆ ತಯಾರಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಒಂದು ಕ್ಷಣ ಅವನು ದಿಗ್ಭ್ರಾಂತನಾಗ್ತಾನೆ. ಅವರೆಲ್ಲ ಹೇಳ್ತಾರೆ, ನಾವೇನಾದ್ರೂ ಹೇಳಿದ್ವಾ ನೀನ್ ಇಂತ ಕೆಟ್ಟ ಕೆಲಸವನ್ನ ಮಾಡಿ ನಮ್ಮನ್ನ ಪೋಷಣೆ ಮಾಡು ಅಂತ ಹೇಳ್ಬಿಟ್ಟು? ನಾವು ಯಾರು ನಿನ್ಗೆ ಹೇಳಿಲ್ಲ, ನಿನ್ನ ಪಾಪದ ಕರ್ಮವನ್ನ ನೀನೇ ಹೊತ್ಕೋಬೇಕು ಅಂತ ಹೇಳ್ತಾರೆ. ಅವಾಗ ಓಡೋಡಿ ಬರ್ತಾರೆ ರತ್ನಾಕರ, ಬಂದು ನಾರದನಿಗೆ ಶರಣಾಗ್ಬಿಟ್ಟು, ನೀವೇ ನನ್ನನ್ನ ಉದ್ಧಾರ ಮಾಡ್ಬೇಕು, ನನ್ನನ್ನ ಈ ಪಾಪಗಳಿಂದ ಹೊರಗಡೆ ಬರೋತರ ನನ್ಗೇನಾದ್ರೂ ಒಂದು ಮಾರ್ಗವನ್ನ ತೋರ್ಬೇಕು ಅಂತ ಹೇಳಿದಾಗ ಸರಿ ಆಯ್ತು, ನೀನು ರಾಮನಾಮವನ್ನ ಹೇಳು ಅಂತ ಹೇಳಿದಾಗ ಅವನಿಗೆ ರಾಮ ಅಂತ ಉಚ್ಚಾರಣೆ ಮಾಡ್ಲಿಕ್ಕೂ ಆಗೋದಿಲ್ಲ, ಅಷ್ಟು ಅವನು ಪಾಪದಿಂದ ಅವನು ತುಂಬಿ ತುಳುಕಾಡ್ತಾ ಇದ್ದಾನೆ. ಅದಕ್ಕೆ ಸರಿ ನೀನ್ ಯಾವಾಗ್ಲೂ ಮಾರ್ ಎಲ್ಲರನ್ನು ಸಾಯಿಸು ಅಂತ ಹೇಳ್ತಿರ್ತಿಲ್ಲ, ನೀನು ಮಾರ್ ಅಂತಾನೆ ಹೇಳ್ತಾ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾರದ್ರು. ಸೊ ಕೊನೆಗೆ ಅವರು ಒಂದು ಕಡೆ ಕುತ್ಕೊಂಡು ಅವರು ಮರ 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 ಅಂತ ಹೇಳ್ತಾ ಇರ್ತಾರೆ. ಕೊನೆಗೆ ಅದು ರಾಮ ಮಂತ್ರವಾಗೋಗುತ್ತೆ, ರಾಮ 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 ಅಂತ ಹೇಳ್ಬಿಟ್ಟು ಅವರು 36,000 ವರ್ಷಗಳ ಕಾಲ ಅವರು ತಪಸ್ಸನ್ನ ಮಾಡ್ತಾರೆ. ಅವರ ದೇಹದ ಮೇಲೆ ಒಂದು ಹುತ್ತವೇ ಬೆಳೆದು ಬಿಡುತ್ತೆ. ಸೊ ಕೊನೆಗೆ ಅವರು ವಾಲ್ಮೀಕಿ ಆಗ್ತಾರೆ. ವಾಲ್ಮೀಕಿಯಾಗಿ ಅವರು ರಾಮಾಯಣ ಅನ್ನೋ ಒಂದು ಮಹಾ ಗ್ರಂಥವನ್ನ ಬರೀತಾರೆ. ಅಂದ್ರೆ ನೋಡಿ, ತಮೋ ಗುಣದಲ್ಲಿದ್ದಂತಹ ಆ ರತ್ನಾಕರ ಅವ್ರು ಇವಾಗ ನಾರದಂತಹ ಶುದ್ಧ ಭಕ್ತನ ಸಂಪರ್ಕಕ್ಕೆ ಬಂದಿದ್ದಕ್ಕೆ ಅವ್ರು ಏನಾಗಿ ಮಾರ್ಪಟ್ರು, ಅವರು ಸಹ ಶುದ್ಧ ಸತ್ವಗುಣಕ್ಕೆ ಬರ್ತಾರೆ. ತಮೋ ಗುಣದಿಂದ ಶುದ್ಧ ಸತ್ವಗುಣಕ್ಕೆ ನಾವು ಬರಬಹುದು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ನಾವು ಭಕ್ತರ ಸಂಘದಲ್ಲಿದ್ರೆ, ಶುದ್ಧ ಭಕ್ತರ ಸಂಪರ್ಕದಲ್ಲಿದ್ರೆ ಏನಾಗತ್ತೆ, ನಾವು ಸಹ ಈ 3 ಗುಣಗಳನ್ನ ಮೀರಿ ಶುದ್ಧ ಸತ್ವಗುಣಕ್ಕೆ ಬರಬಹುದು. ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಸೋದಿಗಚ್ಚತಿ. ಎಲ್ಲ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತೃವಿಲ್ಲ ಎನ್ನುವುದನ್ನ ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲ ಗುಣಗಳಿಗೆ ಅತೀತನಾದ ಪರಮಪ್ರಭುವನ್ನ ಅರಿತಾಗ ಆಧ್ಯಾತ್ಮಿಕ ಭಾವವನ್ನ ಪಡೆಯುತ್ತಾನೆ. ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇವಾಗ ನಾವು ಏನೇ ಒಂದು ಕೆಲಸ ಕಾರ್ಯ ಮಾಡಿದಾಗ ನಾವು ಈ 3 ಗುಣದಲ್ಲೇ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾವ್ ಯಾವಾಗ ಅರ್ಥ ಮಾಡ್ಕೋತೀವೋ ಅವಾಗ ಏನಾಗತ್ತೆ, ನಾವು ಈ 3 ಗುಣಗಳಿಂದ ಮೀರ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾಕಂದ್ರೆ ನಾವು ಅವಾಗ ಭಗವಂತನಿಗೆ ನಾವು ಶರಣಾಗ್ತೀವಿ. ಯಾಕಂದ್ರೆ ನಮ್ಗೆ 7ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಕೃಷ್ಣ ಏನ್ ಹೇಳಿದ್ರು ನಮ್ಗೆ ಅಂದ್ರೆ, ನೀವು ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯ ಮಾಂ ಏವ ಯೇ ಪ್ರಪದ್ಯಂತೆ ಮಾಯಾಂ ಯತಾಂ ತರಂತಿತೆ. ನೀವು ಈ ಇದು ಮಾಯೆ ಅನ್ನೋದು ಅದು ದೈವಿ ಗುಣ, ಅದು ನನ್ನ ಶಕ್ತಿನೇ, ಅದು ತುಂಬಾ ಬಲಿಷ್ಠವಾದದ್ದು, ಅದನ್ನ ನೀವು ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾರು ನನಗೆ ಶರಣಾಗ್ತಾರೋ ಅವರಷ್ಟೇ ಅದನ್ನ ಮೀರ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಅಂದ್ರೆ ನಾವು ಭಗವಂತನಿಗೆ ಶರಣಾದ್ರೆ ಅಷ್ಟೇನೆ ಏನಾಗುತ್ತೆ, ನಾವು ಭಗವಂತನ ಆ ದೈವಿ ಪ್ರಕೃತಿಗೆ ನಾವು ಬಂದ್ಬಿಡ್ತೀವಿ. ಆ ಮಾಯಾ ಪ್ರಕೃತಿಯಿಂದ ನಾವು ದೈವಿ ಪ್ರಕೃತಿಗೆ ಬಂದ್ಬಿಟ್ಟು ನಾವು ಆ 3 ಗುಣಗಳನ್ನ ಮೀರಿ ನಾವು ಆ ಶುದ್ಧ ಸತ್ವಗುಣಕ್ಕೆ, ವಾಸುದೇವ ಸ್ಥಿತಿ ಅಂತ ನಾವೇನ್ ಹೇಳ್ತೀವೋ ಆ ಸ್ಥಿತಿಗೆ ಬರ್ತೀವಿ. ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಗುಣಾನೇತಾನ ತೀತ್ಯ ತ್ರೀನ್ ದೇಹಿ ದೇಹ ಸಮುದ್ಭವಂ ಜನ್ಮ ಮೃತ್ಯುಜರ ದುಃಖೈರ್ ವಿಮುಕ್ತೋ ಅಮೃತಮಶ್ನುತೆ. ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ 3 ಗುಣಗಳನ್ನ ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಅಮೃತವನ್ನ ಸವಿಯುತ್ತಾನೆ ಅಂತ ಹೇಳ್ತಾರೆ. ನೋಡಿ, ಇವಾಗ ನಾವು ಏನೇ ಕೆಲಸ ಕಾರ್ಯಗಳನ್ನ ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡಿದ್ರೆ ನಾವು ಅಕರ್ಮದಲ್ಲಿ ಮಾಡ್ಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೇಕು ಅಂತ ತಿಳ್ಕೊಂಡ್ವಿ ಅಲ್ವಾ. ನಾವು ಸ್ನಾನ ಮಾಡೋದು, ತಿಂಡಿ ತಿನ್ನೋದು, ಮತ್ತೆ ಕೆಲ್ಸಕ್ಕೆ ಹೋಗೋದು, ಎಲ್ಲವನ್ನ ಬೆಳಗ್ಗೆಯಿಂದ ರಾತ್ರಿ ತನಕ ನಾವ್ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದೀವೋ ಅದು ಭಗವಂತನ ಸಂತೋಷಕ್ಕೋಸ್ಕರ ಮಾಡಿದ ತಕ್ಷಣ ಅದು ಅಕರ್ಮದಲ್ಲಿ ಕೆಲಸ ಮಾಡ್ದಂಗ ಆಗತ್ತೆ. ಅಕರ್ಮದಲ್ಲಿ ಕೆಲಸ ಮಾಡ್ದಂಗೆ ಮಾಡಿದ ತಕ್ಷಣ ಏನಾಗುತ್ತೆ, ನಮ್ಮ ಅಕೌಂಟ್ ಅಲ್ಲಿ ಪುಣ್ಯವೇ ಆಗ್ಲಿ ಪಾಪವೇ ಆಗ್ಲಿ ಬರೋದಿಲ್ಲ. ನಮ್ಮ ಅಕೌಂಟ್ ಯಾವಾಗ ನಿಲ್ಲಿರುತ್ತೋ ಏನಾಗುತ್ತೆ, ನಾವು ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆನ ನಾವು ಪಡ್ಕೋತೀವಿ ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ನಾವು 3 ಗುಣಗಳನ್ನ ಮೀರೋದು ಅಂದ್ರೆ ಏನರ್ಥ, ನಾವು ಅಕರ್ಮದಲ್ಲಿ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ಬೇಕು ಅಲ್ವಾ. ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ,
ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಕರ್ಮವನ್ನ ಮಾಡ್ಲೇಬೇಕು. ನಾವು ದೇಹದಾರಿಗಳು. ಈ ದೇಹಕ್ಕೋಸ್ಕರನಾದ್ರೂ ನಾವು ಕರ್ಮವನ್ನ ಮಾಡ್ಬೇಕಾಗತ್ತೆ. ನಾನು ಕರ್ಮವನ್ನ ನಾನು ಮಾಡದೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಕರ್ಮವನ್ನ ಹೇಗೆ ಮಾಡ್ಬೇಕು? ಆ ಕರ್ಮದ ಪ್ರಕ್ರಿಯೆ ನಮ್ಗೆ ಸಿಗ್ಬಾರ್ದು ಅಂತಂದ್ರೆ ನಾವೆಲ್ಲ ಕರ್ಮವನ್ನ ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡ್ಬೇಕು ಅಲ್ವಾ. ನಾನು ಇವಾಗ ಸ್ನಾನ ಮಾಡ್ಬೇಕಾದ್ರೂ ಅಷ್ಟೇ. ನಾನೇನ್ ಅನ್ಕೋತೀನಿ, ವಾವ್, ನಾನು ಈ ಸ್ನಾನ ಮಾಡ್ಕೊಂಡ್ರೆ ನಾನು ಫ್ರೆಶ್ ಆಗ್ತೀನಿ, ನಾನು ಅವಾಗ ಅಂದ್ರೆ ಎಲ್ಲರೂ ನನ್ನನ್ನ ಏನು ಇಷ್ಟಪಡ್ತಾರೆ ಅನ್ನೋ ತರ ಅಲ್ವಾ. ಆದ್ರೆ ನಾವಿವಾಗ ಯಾವ ಮನಸ್ಥಿತಿಯಲ್ಲಿ ಮಾಡ್ಬೇಕು ಸ್ನಾನವನ್ನ? ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೇಕು. ನಾನು ಪರಿಶುದ್ಧವಾಗಿ ನಾನು ಪರಿಶುದ್ಧವಾದ್ರೆ ಅಷ್ಟೇ ನಾನು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಭಗವಂತನಿಗೆ ನಾನು ಇವಾಗ ಆಹಾರವನ್ನ ತಯಾರು ಮಾಡ್ಬೇಕು, ನೈವೇದ್ಯವನ್ನ ತಯಾರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂತಹ ಮನಸ್ಥಿತಿಯಲ್ಲಿ ಹೋಗ್ಬೇಕಾಗತ್ತೆ. ಮತ್ತೆ ರಾತ್ರಿ ಮಲ್ಕೋಬೇಕಾದ್ರೂ ಅಷ್ಟೇನೆ. ನಾನಿವಾಗ ಮಲ್ಕೋತಾ ಇರೋದು ನನಗೆ ರೆಸ್ಟ್ ಸಿಗ್ಬೇಕು, ನನ್ನ ಸಂತೋಷಕ್ಕೆ ಅಲ್ಲ. ನಾನ್ ಮಲ್ಕೊಂಡ್ರೆ ನನ್ನ ದೇಹಕ್ಕೆ ಈಗ ಚೇತನ ಸಿಗುತ್ತೆ. ನಾನು ಬೆಳಗ್ಗೆ ಇನ್ನ ಭಗವಂತನಿಗೆ ನಾನು ಹೆಚ್ಚು ಶ್ರದ್ಧೆಯಿಂದ ಭಕ್ತಿಯಿಂದ ನಾನು ಕೆಲಸ ಮಾಡಬಹುದು ಅಂತ ಎಲ್ಲವನ್ನು ನಾವು ಭಗವಂತನಿಗೆ ರಿಲೇಟ್ ಮಾಡ್ಬೇಕು. ನಾನು ಇವಾಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಹೌದು, ಕೆಲಸಕ್ಕೆ ಹೋದ್ರೆ ಅಲ್ಲಿ ಎಲ್ಲೂ ಭಗವಂತ ಇಲ್ಲ. ಆದ್ರೆ ಆ ಕೆಲಸದಿಂದ ನನಗೆ ಸಿಗುವ ಸಂಬಳದಲ್ಲಿ ನಾನು ಭಗವಂತನ ಸೇವೆನ ನಾನು ಮಾಡ್ತೀನಿ ಅಂತ ಅನ್ಕೊಂಡು ಹೋಗ್ಬೇಕಾಗತ್ತೆ ಅಲ್ವಾ. ನಾನು ಇವಾಗ ಏನು ಮಾಲಿಗೆ ಹೋಗಿ ಏನೇನೋ ಏನು ಮನೆಗೆ ಬೇಕಾಗಿರೋ ದಿನಸಿ ಸಾಮಾನನ್ನ ತರ್ತೀನಿ ಅಲ್ವಾ. ನಾನೇನ್ ಮಾಡ್ತೀನಿ, ನನಗೆ ಇಷ್ಟದ್ದು ಅದು, ನನಗೆ ಅದಿಷ್ಟ ಇದಿಷ್ಟ ಅದನ್ನ ಮಾಡ್ಕೊಳ್ಲಿಕ್ಕೆ ಅಂತ ನಾನು ತಂದ್ರೆ ಮತ್ತೆ ನಾನು ಬಂಧನಕ್ಕೆ ಸಿಕ್ಕಾಕೋತೀನಿ. ನಾನು ಹೋಗಿ ಆ ತರ್ತಾ ಇರುವಂತಹ ಆಹಾರ ಪದಾರ್ಥದಲ್ಲಿ ನಾನು ಭಗವಂತನಿಗೆ ಆಹಾರವನ್ನ ತಯಾರಿಸಿ ನಾನು ಪ್ರಸಾದವನ್ನ ತಿಂತೀನಿ ಅಂತ ಹೇಳ್ಬಿಟ್ಟು ಅಂತಹ ಪ್ರಜ್ಞೆಗೆ ಬಂದ್ರೆ ಅವಾಗ ನಾನು ಅಕರ್ಮದಲ್ಲಿ ಕೆಲಸ ಮಾಡ್ದಂಗೆ. ಕೃಷ್ಣ ಪ್ರಜ್ಞೆ ಅಂದ್ರೆ ಇಷ್ಟೇ, ಏನನ್ನೂ ನಾವು ಬದಲಾಯಿಸ್ಕೊಳೋದ್ ಬೇಕಾಗಿಲ್ಲ. ಬೆಳಗ್ಗೆಯಿಂದ ರಾತ್ರಿ ತನಕ ಏನ್ ಮಾಡ್ತೀವೋ ಅದನ್ನ ನಾವು ಕೃಷ್ಣನ ಸಂತೋಷಕ್ಕೆ ಮಾಡೋದನ್ನ ನಾವು ಬೆಳೆಸ್ಕೋಬೇಕು. ಅದನ್ನ ನಾವು ಆ ಕೃಷ್ಣ ಪ್ರಜ್ಞೆಗೆ ನಾವು ದೇಹ ಪ್ರಜ್ಞೆಯನ್ನ ಬಿಟ್ಟು ನಾವು ಆತ್ಮ ಪ್ರಜ್ಞೆಗೆ ಬಂದು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕೆಲಸ ಮಾಡೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ನೋಡಿ, ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ನೋಡಿ ನಾವು ಅಕರ್ಮದಲ್ಲಿ ಇರ್ತೀವಿ, ನಮ್ಗೆ ಪುಣ್ಯವೂ ಇರೋದಿಲ್ಲ, ಪಾಪವೂ ಇರೋದಿಲ್ಲ. ಅವಾಗ ನಾವು ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ನಾವು ಸಿಕ್ಕಾಕೊಳ್ಳೋದು ಬೇಕಾಗಿಲ್ಲ ಅಲ್ವಾ. ನಾವು ನಾಲ್ಕನ್ನ ಮಾಡಬಾರ್ದು, ನಾಲ್ಕನ್ನ ಮಾಡ್ಬೇಕು ಅಂತ ನಮ್ಗೆ ಏನ್ ಹೇಳಿದಾರೋ ಅದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ನಾವ್ ಇವಾಗ ಆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಅಷ್ಟೇ ನಾವು ಈ 3 ಗುಣಗಳನ್ನ ಮೀರ್ಲಿಕ್ಕೆ ಸಾಧ್ಯ. ಹೇಗ್ ಗೊತ್ತಾಗುತ್ತಪ್ಪ ಈ ಯಾರನ್ನಾದ್ರೂ ನೋಡಿದ್ರೆ ಈ 3 ಗುಣಗಳನ್ನ ಇವ್ರು ಮೀರಿದಾರೆ ಅಂತ ಹೇಳ್ಬಿಟ್ಟು ನಾವ್ ಹೇಗೆ ತಿಳ್ಕೊಳ್ಳೋದು, ಅವನ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸ್ತಾ ಇದೆ ಅಲ್ವಾ. ಅದಕ್ಕೆ ಇಲ್ಲಿ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾರೆ, ಕೃಷ್ಣ ಇಲ್ಲಿ ಉತ್ತರವನ್ನ ಹೇಳ್ತಾರೆ. ಇವಾಗ ನಾವು ಒಬ್ಬ ಸಿರಿವಂತ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಅವನ್ನ ಹಾಕೊಂಡಿರೋ ವೇಷಭೂಷಣದಲ್ಲಿ ನಮ್ಗೆ ಗೊತ್ತಾಗತ್ತೆ ಅಲ್ವಾ. ಇವ್ರು ಬಡವರು ಅಂತ ಹೇಗ್ ಗೊತ್ತಾಗತ್ತೆ? ಅವ್ರು ಹಾಕೊಂಡಿರೋ ಉಡುಗೆ ತೊಡುಗೆಗಳಲ್ಲಿ, ಅವರು ಮಾತನಾಡೋ ರೀತಿಯಲ್ಲಿ ನಮ್ಗೆ ಗೊತ್ತಾಗತ್ತೆ. ಒಬ್ಬ ರೋಗಿ ಅಂತ ಹೇಗ್ ಗೊತ್ತಾಗತ್ತೆ ಅಲ್ವಾ? ಅವನ ಲಕ್ಷಣಗಳಿಂದ ನಮ್ಗೆ ಗೊತ್ತಾಗೋಗುತ್ತೆ. ಅದೇ ತರನೇ ಇಲ್ಲಿ ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಹೇಗ್ ಗೊತ್ತಾಗುತ್ತೆ ಹಾಗಾದ್ರೆ 3 ಗುಣಗಳನ್ನ ಈ ವ್ಯಕ್ತಿ ಮೀರಿದ್ದಾರೆ ಅಂತ ಹೇಳ್ಬಿಟ್ಟು? ಅರ್ಜುನ ಇವಾಗ ಪ್ರಶ್ನೆಯನ್ನ ಕೇಳ್ತಾ ಇದ್ರೆ, ಕೈರ್ಲಿಂಗೆ ಸ್ತ್ರೀನ್ ಗುಣಾನೇ ತಾನ್ ಅತಿಥೋ ಭವತಿ ಪ್ರಭೋ ಕಿಮಾಚಾರ ಕಥಂ ಚೈತಾನ್ ಸ್ತ್ರೀನ್ ಗುಣಾನತಿ ವರ್ತತೆ. ಅರ್ಜುನನು ಪ್ರಶ್ನಿಸಿದನು, ಪ್ರಿಯ ಪ್ರಭುವೆ, ಈ ಗುಣತ್ರಯಗಳನ್ನ ಮೀರಿದವನ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನ ಮೀರುತ್ತಾನೆ ಅಂತ ಬಿಟ್ಟು ಹೇಳಿದ್ರು. ಇದೇ ತರದ ಪ್ರಶ್ನೆಯನ್ನ 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞನ ಲಕ್ಷಣಗಳೇನು, ಅವನು ಹೇಗೆ ಕುತ್ಕೋತಾನೆ, ಅವನು ಹೇಗೆ ನಡೀತಾನೆ ಅಂತ ಹೇಳ್ಬಿಟ್ಟು ಅರ್ಜುನ ಕೇಳಿದ್ರು. ಅದೇ ತರನೇ ಈಗ ಈ 3 ಗುಣಗಳನ್ನ ಮೀರಿದವನ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ. ಈಗ ಕೃಷ್ಣ ಹೇಳ್ತಾ ಇದಾರೆ ಇಲ್ಲಿ 4 ಶ್ಲೋಕದಲ್ಲಿ ಹೇಳ್ತಾ ಇದ್ರೆ, ಶ್ರೀ ಭಗವಾನು ವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನದ್ವೇಷ್ಟಿ ಸಂಪ್ರವೃತ್ತಾನಿ ನಾನಿವೃತ್ತಾನಿ ಕಾಂಕ್ಷತಿ ಉದಾಸೀನ ವದಾಸೀನೋ ಗುಣರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವಂ ಯೋ ಅವತಿಷ್ಠತಿ ನೇಂಗತೆ ಸಮದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮ ಕಾಂಚನಃ ತುಲ್ಯ ಪ್ರಿಯಾ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿಃ ಮಾನಾಪಮಾನಯೋಸ್ತುಲ್ಯಃ ತುಲ್ಯೋ ಮಿತ್ರಾರಿ ಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಸ್ಯ ಉಚ್ಯತೆ ಅಲ್ವಾ. ನಾವಿಲ್ಲಿ 4 ಶ್ಲೋಕಗಳನ್ನು ನೋಡಿದ್ರು ಸಹ ನಮ್ಮ ಮನಸ್ಸು ಸಮಚಿತದಲ್ಲಿ ಇರ್ಬೇಕು ಅನ್ನೋದನ್ನೇ ನಮಗೆ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ. ಯಾರ ಮನಸ್ಸು ಸಮಚಿತದಲ್ಲಿ ಇರುತ್ತೋ ಅವರು ಈ 3 ಗುಣಗಳನ್ನ ಮೀರಿದ್ದಾರೆ ಅಂತ ಹೇಳ್ಬಿಟ್ಟು. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಪಾಂಡವಿನ ಮಗನಾದ ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನ ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನ್ನ ದ್ವೇಷಿಸುವುದಿಲ್ಲ, ಅವು ಮರೆಯಾದಾಗ ಅವುಗಳನ್ನ ಬಯಸುವುದೂ ಇಲ್ಲ. ಅವನ ಐಹಿಕ ಗುಣಗಳ ಈ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು, ಒಂದು ಚಿನ್ನದ ತುಂಡು ಎಲ್ಲವನ್ನ ಸಮದೃಷ್ಟಿಯಿಂದ ಕಾಣುತ್ತಾನೆ. ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೊಗಳಿಕೆ, ತೆಗಳಿಕೆ, ಮಾನ, ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರವಾಗಿರುತ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲ ಐಹಿಕ ಚಟುವಟಿಕೆಗಳನ್ನ ಪರಿತ್ಯಜಿಸಿರುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾರದರ ಉದಾಹರಣೆನ ಕೊಡ್ತಾ ಇದ್ದಾರೆ. ಸೊ ನಾರದ ಅವರು
ಎಲ್ಲವನ್ನ ಅಕರ್ಮದಲ್ಲೇ ಮಾಡ್ತಾರೆ. ಅವರು ಪ್ರತಿ ಕ್ಷಣನೂ ಅವರು ನಾರಾಯಣನ ಸ್ಮರಣೆಯನ್ನ ಮಾಡ್ತಿರ್ತಾರೆ. ನೋಡಿ ನಾವು ನೋಡಿದ್ವಲ್ಲ, ಆ ರತ್ನಾಕರನನ್ನ ಅವರು ಏನು ಸಂಪರ್ಕಿಸಿದಾಗ್ಲೂ ಸಹ, ಭೇಟಿಯಾದಾಗ್ಲೂ ಸಹ ಅವ್ರನ್ನ ಶುದ್ಧ ಭಕ್ತರನ್ನಾಗಿ ಪರಿವರ್ತನೆಗೊಳಿಸ್ತಾರೆ ಅಲ್ವಾ. ಅಂದ್ರೆ ಅವರು ಎಲ್ಲ ಕೆಲಸವನ್ನ ಅವರು ಯಾವುದೇ ಆಗ್ಲಿ ಇಂದ್ರಿಯ ಸುಖಕ್ಕೆ ಮಾಡೋದಿಲ್ಲ, ಏನೋ ನನಗೆ ಹೆಸರು ಬರ್ಲಿ ಅಂತ ಮಾಡೋದಿಲ್ಲ. ಎಲ್ಲವನ್ನ ಅವರು ಭಗವಂತನ ಸಂತೋಷಕ್ಕೋಸ್ಕರನೇ ಅವರು ಮಾಡ್ತಾರೆ. ಮತ್ತೆ ಅವ್ರು ಎಲ್ಲರನ್ನ ನೋಡಿ, ಅವ್ರನ್ನ ಸಾಯಿಸಕ್ಕೆ ಬಂದಿರೋರನ್ನೇ ಅವರು ಭಕ್ತರನ್ನಾಗಿ ಪರಿವರ್ತಿಸ್ತಾರೆ ಅಲ್ವಾ. ಅಂದ್ರೆ ಈ 3 ಗುಣಗಳನ್ನ ಮೀರಿರೋರು ಎಲ್ಲರನ್ನ ಸಮದೃಷ್ಟಿಯಿಂದ ಅವರು ನೋಡ್ತಾರೆ, ಸಮಚಿತ್ತದಿಂದ ಎಲ್ಲವನ್ನ ಕಾಡ್ತಾರೆ. ಸುಖ ದುಃಖ, ಮಾನ ಅಪಮಾನ, ಒಂದು ಕಲ್ಲು, ಒಂದು ಚಿನ್ನದ ತುಂಡು, ಒಂದು ಮಣ್ಣಿನ ಹೆಂಟೆ, ಎಲ್ಲವನ್ನ ಅವರು ಸಮದೃಷ್ಟಿಯಿಂದ ಅವರು ಕಾಣ್ತಾರೆ. ಮಾಂಚ ಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತಿ ತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಲ್ಲ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನ ಮೀರುತ್ತಾನೆ, ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಯಾರಿಲ್ಲಿ ಎಂತಹ ಸಮಯದಲ್ಲೇ ಇದ್ರುನು ಭಕ್ತಿ ಸೇವೆಯಲ್ಲಿ ಇದ್ರೆ ಅವರು ಐಹಿಕ ಪ್ರಕೃತಿಯ ಗುಣಗಳನ್ನ ಮೀರ್ತಾನೆ. ಅಂದ್ರೆ ಈ 3 ಗುಣಗಳನ್ನ ಮೀರಿ ಅವನು ಆ ಬ್ರಹ್ಮನ್ ಹಂತಕ್ಕೆ ಬರ್ತಾರೆ. ಬ್ರಹ್ಮನ್ ಹಂತಕ್ಕೆ ಬಂದ ತಕ್ಷಣನೇ ಯಾವಾಗ ನಾವು ದೇಹ ಎಲ್ಲ ಆತ್ಮ ಅಂತ ಗೊತ್ತಾಗಿದ ತಕ್ಷಣ, ನಾವು ಈ 3 ಗುಣದಲ್ಲೇ ನಾವು ಕೆಲಸ ಮಾಡ್ತೀವಿ ಅಂತ ಗೊತ್ತಾಗಿ ನಾವು ಅದನ್ನ ಮೀರಿದ ತಕ್ಷಣನೇ ನಾವು ಆ ಬ್ರಹ್ಮನ್ ಹಂತಕ್ಕೆ ಬರ್ತೀವಿ. ಬ್ರಹ್ಮನ್ ಹಂತಕ್ಕೆ ಬಂದ ತಕ್ಷಣನೇ ನಾವು ಆತ್ಮದ ಹಂತಕ್ಕೆ ಬಂದ ತಕ್ಷಣನೇ ನಾ ಶೋಚತಿ ನ ಕಾಂಕ್ಷತಿ, ಬ್ರಹ್ಮಭೂತ ಪ್ರಸನ್ನಾತ್ಮ, ಯಾವಾಗ್ಲೂ ಪ್ರಸನ್ನನಾಗಿರ್ತಾನೆ. ನಾ ಶೋಚತಿ ನಾ ಕಾಂಕ್ಷತಿ, ಯಾವ್ದನ್ನೋ ಬೇಕು ಅಂತ ಆಸೆ ಪಡೋದಿಲ್ಲ, ಮತ್ತೆ ಏನೇ ಆದ್ರೂ ಅವನು ಶೋಕ ಪಡೋದಿಲ್ಲ ಅಲ್ವಾ. ಅಂತಹ ಸ್ಥಿತಿಯಲ್ಲಿ ಅವನು ಇರ್ತಾನೆ. ಬ್ರಹ್ಮಣೋ ಹಿ ಪ್ರತಿಷ್ಠಾ ಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ, ಶಾಶ್ವತ, ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ ಅಲ್ವಾ. ನಾವಿವಾಗ ಏನಾದ್ರೂ ಭಗವಂತನ ಭಕ್ತಿ ಸೇವೆಯನ್ನ ಮಾಡಿ ಕೃಷ್ಣನೇ ಬೇಕು ಅಂತ ನಾವು ಇಚ್ಛೆ ಪಟ್ರೆ ಅಷ್ಟೇನೆ ನಾವು ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಾವೇನಾಗತ್ತೆ, ನಾವು ಆ ಕೃಷ್ಣನ ಆ ಬ್ರಹ್ಮನ್ ಎಫಲ್ಜೆನ್ಸ್ ಅಂತ ನಾವ್ ಏನ್ ಹೇಳ್ತೀವೋ ಆ ಬ್ರಹ್ಮನ್ ಎಫಲ್ಜೆನ್ಸ್ ಅಲ್ಲಿ ಮಾತ್ರ ನಾವು ಸೇರ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದಾರೆ, ಆ ಬ್ರಹ್ಮನಿಗೆ ಮೃತ್ಯು ಇಲ್ಲ, ಅವನು ಅವಿನಾಶಿ, ಅದನ್ನು ಶಾಶ್ವತವೇ. ನಾನು ಆ ನಿರಾಕಾರ ಬ್ರಹ್ಮನಿಗೆ ಆಧಾರ ಅಂತ ಹೇಳ್ತಿದ್ದಾರೆ. ಆ ಬೆಳಕು ಎಲ್ಲಿಂದ ಬರ್ತಿದೆ ಅಂತಂದ್ರೆ ಭಗವಂತನಿಂದ ಬರ್ತಾ ಇದೆ, ಕೃಷ್ಣನಿಂದ ಬರ್ತಾ ಇದೆ ಆ ಬ್ರಹ್ಮನ್ ಅನ್ನೋದು. ಇಲ್ಲಿ ನಮ್ಗೆ ಏನನ್ನ ತಿಳ್ಕೊಬೇಕು ಕೊನೆದಾಗಿ ಅಂತಂದ್ರೆ, ನಾವ್ ಈ ಬ್ರಹ್ಮನ್ ಹಂತಕ್ ಬಂದ್ರೆ ಅದು ಪರಿಪೂರ್ಣವಾದ ಹಂತ ಅಲ್ಲ ಅಲ್ವಾ. ಯಾಕೆಂತಂದ್ರೆ ನಮ್ಗೆ ಇದಕ್ಕಿಂತ ಮುಂಚೆ ತಿಳ್ಕೊಂಡ್ರ ಹಾಗೇನೆ ಬ್ರಹ್ಮನ್ ಹಂತಕ್ ಬಂದ್ರೆ ಏನಾಗತ್ತೆ, ಅಲ್ಲಿ ಯಾವ್ದೇ ಒಂದು ಸೇವಾ ಅವಕಾಶ ಇಲ್ಲ. ಸೇವೆ ಇಲ್ಲ ಅಂತಂದ್ರೆ ನಮ್ಮ ಎಲ್ಲ ಜೀವರಾಶಿಗಳ ಸಹಜ ಗುಣ ಏನು ಅಂತಂದ್ರೆ ಸೇವೆಯನ್ನ ಮಾಡ್ಬೇಕು. ನಾವ್ ಸೇವೆಯನ್ನ ಮಾಡ್ಲಿಲ್ಲ ಅಂದ್ರೆ ನಾವ್ ಹೆಚ್ಚು ದಿನಗಳ ಕಾಲ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಎಲ್ಲರನ್ನ ನೋಡಿರ್ಬೇಕಾದ್ರೆ ಯಾರೇ ನೋಡಿದ್ರು ಸೇವೆಯನ್ನ ಮಾಡ್ತಾರೆ. ಇವಾಗ ನಮ್ಮ ಮನೇಲಿ ಯಾರು ಸೇವೆ ಮಾಡ್ಲಿಕ್ಕಿಲ್ಲ ಅಂತಂದ್ರೆ ಒಂದು ನಾಯನ್ನೋ ಬೆಕ್ಕನ್ನೋ ತಂದಿಟ್ಕೊಂಡು ಅದಕ್ಕಾದ್ರೂ ಸೇವೆಯನ್ನ ಮಾಡ್ತಾರೆ. ಸೊ ಅದಕ್ಕೆ ಆ ಸೇವೆ ಅನ್ನೋದು ಸಹಜ ಗುಣ. ಆದ್ರೆ ಆ ಬ್ರಹ್ಮನ್ ಎಫಲ್ಜೆನ್ಸ್, ಆ ಭಗವಂತನ ಆ ಬ್ರಹ್ಮ ಜ್ಯೋತಿಯಲ್ಲಿ ನಾವು ಹೋಗಿ ಸೇರ್ಕೊಂಡ್ರೆ ಏನಾಗುತ್ತೆ, ಅಲ್ಲಿ ಶಾಂತಿಯಿಂದ ಇರ್ಬೋದು. ನಮ್ಗೆ ಯಾವುದೇ ಒಂದು ಈ ಬಂಧನಗಳೇನಿದೆ, ನಮ್ಗೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಏನೆಲ್ಲ ಕಷ್ಟವನ್ನ ಪಡ್ತಾ ಇದೀವೋ ಅದ್ಯಾವುದೂ ಅಲ್ಲಿ ಇರೋದಿಲ್ಲ. ಜನ್ಮ ಮೃತ್ಯು ಜರಾವ್ಯಾಧಿಯಲ್ಲಿ ಇರೋದಿಲ್ಲ. ಅದ್ರಲ್ಲಿ ಸೇವೆ ಇಲ್ಲ. ಅದಕ್ಕೆ ಏನಾಗುತ್ತೆ, ಅವ್ನು ಹೆಚ್ಚು ದಿನ ಅಲ್ಲಿ ಇರೋದ್ಲಿಕ್ಕೆ ಆಗೋದಿಲ್ಲ. ಅವ್ನು ಮತ್ತೆ ಏನಾಗುತ್ತೆ, ಈ ಭೂಮಿಗೆ ಬರ್ಬೇಕಾಗತ್ತೆ. ಯಾಕಂದ್ರೆ ನಾವು ಭಕ್ತಿಯನ್ನ ಮಾಡಿದ್ರೆ ಅಷ್ಟೇನೆ ನಾವು ಗೋಲೋಕ ವೃಂದಾವನಕ್ಕೆ ಹೋಗೋದು ಅಥವಾ ವೈಕುಂಠಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಭಕ್ತಿಯನ್ನ ಮಾಡಿಲ್ಲ ಅಂದ್ರೆ ನಾವು ಗೋಲೋಕ ವೃಂದಾವನ ಅಥವಾ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗದೇ ಇಲ್ಲ. ಅವ್ರೇನಾಗುತ್ತೆ, ಮತ್ತೆ ಇಲ್ಲಿ ಹೆಚ್ಚು ದಿನಗಳ ಕಾಲ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಬ್ರಹ್ಮ ಜ್ಯೋತಿಯಲ್ಲಿ. ಅವ್ರು ಮತ್ತೆ ಈ ಭೂಮಿಗೆ ಬಂದು ಮತ್ತೆ ಅವರು ಸಮಾಜ ಕಲ್ಯಾಣ, ಲೋಕ ಕಲ್ಯಾಣ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡ್ಬಿಡ್ತಾರೆ. ಮತ್ತೆ ಏನಾಗುತ್ತೆ, ಅವ್ರು ಮತ್ತೆ ಪುಣ್ಯ ಕಾರ್ಯಗಳನ್ನ ಮಾಡಿ ಮತ್ತೆ ಅವ್ರು ಈ ಭೌತಿಕ ಪ್ರಪಂಚದಲ್ಲಿ ಉನ್ನತ ಲೋಕಕ್ಕೆ ಹೋಗ್ತಾರೆ. ಮತ್ತೆ ಅವರು ಭೂಮಿ ಮೇಲೆ ಬಂದು ಮತ್ತೆ ಜನ್ಮವನ್ನ ಪಡಿಬೇಕಾಗತ್ತೆ. ಆ ಪುಣ್ಯವೆಲ್ಲ ಮುಗಿದ್ಮೇಲೆ ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕೋತಾರೆ. ಅದಕ್ಕೇನೆ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ನಮ್ಮನ್ನ ಭಕ್ತಿ ಸೇವೆನೆ ಮಾಡ್ಬೇಕು. ಭಕ್ತಿ ಸೇವೆನ ಮಾಡಿದ್ರೆ ಅಷ್ಟೇನೆ ನಾವು ವೈಕುಂಠಕ್ಕೋ ಅಥವಾ ಗೋಲಕ್ಕೋ ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಕೃಷ್ಣ ನಮ್ಗೆ ಇಲ್ಲಿ ಕೊನೆಯದಾಗಿ ಹೇಳ್ತಾ ಇದಾರೆ. ಸೊ ಇವತ್ತಿನ ಅಧ್ಯಾಯದಲ್ಲಿ 27 ಶ್ಲೋಕಗಳಿತ್ತು. ನಾವು 3 ಗುಣಗಳಿಂದನೂ ಸಹ ಜೀವಿ ಬಂಧನಕ್ಕೆ ಒಳಗಾಗಿದ್ದಾನೆ ಅಂತ ನಾವು ತಿಳ್ಕೊಂಡ್ವಿ. ಆ 3 ಗುಣಗಳಲ್ಲಿರುವ ವ್ಯಕ್ತಿಯ ಕ್ರಿಯೆ ಯಾವ ತರ ಇರುತ್ತೆ, ಗುಣಲಕ್ಷಣಗಳು ಯಾವ ತರ ಇರುತ್ತೆ, ಅವರು ದೇಹವನ್ನ ಬಿಟ್ಮೇಲೆ ಅವ್ರಿಗೆ ಯಾವ ಗತಿ ಸಿಗುತ್ತೆ ಅಂತ ನಾವು ನೋಡಿದ್ವಿ. ಅದಾದ್ಮೇಲೆ ಈ 3 ಗುಣಗಳನ್ನ ಮೀರ್ಬೇಕು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಈ 3 ಗುಣಗಳನ್ನ ಮೀರ್ಲಿಕ್ಕೆ ಇರೋದು ಒಂದೇ ಒಂದು ಮಾರ್ಗ, ನಾವು ಕೃಷ್ಣ ಪ್ರಜ್ಞೆಗೆ ಬರ್ಬೇಕು, ನಾವು ಭಕ್ತಿ ಸೇವೆಯನ್ನ ಮಾಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ 3 ಗುಣಗಳನ್ನ ಮೀರಿರುವ ವ್ಯಕ್ತಿಯ ಲಕ್ಷಣಗಳು ಏನು ಅಂತಾನೂ ಸಹ ನಾವು ತಿಳ್ಕೊಂಡ್ವಿ. ಸೊ ಭಗವತ್ ಗ್ರಂಥ ಮಹಾರಾಜ್ ಕಿ ಜೈ, ಶಿಲಾ ಗುರುದೇವ್ ಕಿ ಜೈ, ಶಿಲಾ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾ ಕಲ್ಪತೃಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಎಲ್ಲರೂ ಪ್ರತಿ ಕ್ಷಣವೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣವೂ ಕೃಷ್ಣನ ಮರೆತು ಇರ್ಬೇಡಿ. ಈ ಹರೇ ಕೃಷ್ಣ ಮಹಾಮಂತ್ರ ನಮ್ಮ ಆತ್ಮದ ಆಹಾರ, ಅದು ಕಲಿಯುಗದ ಯಜ್ಞ, ಕಲಿಯುಗದ ಧರ್ಮ. ಇದನ್ನ ನಾವು ಪಾಲಿಸಿದ್ರೆ ಅಷ್ಟೇನೆ ನಾವು ಆ ನರಕ ಲೋಕಕ್ಕೆ ಆಗ್ಲಿ ಅಥವಾ ಅಧೋ ಲೋಕಗಳಿಗೆ ನಾವು ಹೋಗೋದಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ನಾಳೆ ಮತ್ತೆ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇವತ್ತು ಭಕ್ತಿ ಸದಾಚಾರ ಕ್ಲಾಸ್ ಇರೋದ್ರಿಂದ ನಾನು ಎಂಡ್ ಮಾಡ್ತಾ ಇದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಹರೇ ಕೃಷ್ಣ.